हरे कृष्ण। हरे कृष्ण माताजी। हरे कृष्ण माताजी। हरे कृष्ण। ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ. ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. हरे कृष्ण. हरे कृष्ण. हरे कृष्ण माताजी. ಹರೇ ಕೃಷ್ಣ. ಸ್ಕ್ರೀನ್ ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಕಾಣಿಸ್ತಾ ಇದೆ ಕಾಣ್ತಾ ಇದೆ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ಶ್ರೀರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ,
ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಭಕ್ತಿಶಾಸ್ತ್ರಿ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ, ಶ್ರೀಲ ಪ್ರಭುಪಾದರ ಅಡಿದಾವರಗಳಲ್ಲಿ ನಾವು ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ಒಂದು ತರಗತಿಯನ್ನ ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಇವತ್ತು ನಾವು ಅಧ್ಯಾಯ 2ರ ಮುಂದುವರಿದ ಭಾಗವನ್ನ ನೋಡ್ತಾ ಇದ್ದೇವೆ. ಹರೇ ಕೃಷ್ಣ. ಹಿಂದಿನ ತರಗತಿಯಲ್ಲಿ ನಾವು ಏನನ್ನ ಕಲಿತಿದ್ದೇವೆ, ನಾವು ಚರ್ಚೆ ಮಾಡಿದ್ದೇವೆ ನೋಡೋಣ. ಹಿಂದಿನ ತರಗತಿಯಲ್ಲಿ ನಾವು ವರ್ಣಾಶ್ರಮ ಧರ್ಮದ ತತ್ವಗಳನ್ನು ನೋಡಿದ್ದೇವೆ. ವರ್ಣಾಶ್ರಮ ಧರ್ಮ ಅಂದರೆ ಅದು ಗುಣ ಮತ್ತು ಕರ್ಮದ ಮೇಲೆ ಆಧಾರವಾಗಿರ್ತಕ್ಕಂತಹ ವರ್ಣಾಶ್ರಮ ಧರ್ಮದ ತತ್ವಗಳು. ಇದನ್ನ ನಾವು ಹೇಗೆ ಅರ್ಜುನ ಯುದ್ಧ ಮಾಡದೇ ಇರಲಿಕ್ಕೆ 4 ಕಾರಣಗಳನ್ನ ಕೊಟ್ಟಿದ್ದಾನೆ. ವರ್ಣಾಶ್ರಮ ಧರ್ಮದ ತತ್ವಗಳಿಗೆ ಅನುಗುಣವಾಗಿ ಅದನ್ನು ಕೂಡ ನಾವು ಹಿಂದಿನ ತರಗತಿಯಲ್ಲಿ ಚರ್ಚೆ ಮಾಡಿದ್ದೇವೆ. ಅರ್ಜುನನ ಸಂದಿಗ್ಧತೆ ಮತ್ತು ಕೃಷ್ಣನಿಗೆ ಶರಣಾಗತಿಯಿಂದ ಆದ ಪ್ರಧಾನ ಅಂಶಗಳನ್ನು ನಾವು ನೋಡಿದ್ದೇವೆ. ಅಂದ್ರೆ ಅರ್ಜುನ ಏನ್ ಹೇಳ್ತಾನೆ, ಈ 4 ಕಾರಣಗಳನ್ನ ಹೇಳ್ತಾನೆ ಅಲ್ವಾ. ಒಂದು ಸಹಾನುಭೂತಿ, ಅಂದ್ರೆ ನಾನು ಹೇಗೆ ನನ್ನ ಜನರನ್ನೇ ನಾನು ಹೇಗೆ ಯುದ್ಧ ಮಾಡಿ ಸಾಯಿಸಲಿ. ನಾನು ನನ್ನ ಗುರು ದ್ರೋಣಾಚಾರ್ಯರು, ನನ್ನ ಅಜ್ಜ ಭೀಷ್ಮ ಪಿತಾಮಹ, ನನ್ನ ಕುಟುಂಬದವರು, ನನ್ನ ಅನುಬಂಧಿಗಳು, ನನ್ನ ಸ್ನೇಹಿತರು ಇವರೆಲ್ಲ ಇದ್ದಾರೆ ಯುದ್ಧ ಭೂಮಿಯಲ್ಲಿ, ನಾನು ಹೇಗೆ ಅವರನ್ನು ಸಾಯಿಸಲಿ. ಇದು ಅನುಕಂಪದ ವಾದವನ್ನು ಮಾಡ್ತಾನೆ ಅವನು. ಆಮೇಲೆ ಈ ಯುದ್ಧದಲ್ಲಿ ಆನಂದ ಇಲ್ಲ, ಈ ಯುದ್ಧವನ್ನು ಮಾಡೋದ್ರಿಂದ ಯಾರಿಗೂ ಸಂತೋಷ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಈ ಯುದ್ಧದಲ್ಲಿ ಪಾಪದ ಚಟುವಟಿಕೆ, ಈಗ ಹೇಗೆ ನಾನು ಇಷ್ಟೊಂದು ಜನರನ್ನ ಸಾಯಿಸಿದರೆ, ಅವರನ್ನೆಲ್ಲ ಸಾಯಿಸಿದರೆ ನನಗೆ ಪಾಪ ಬರ್ತದೆ ಅಂತ ಹೇಳ್ತಾನೆ. ಮತ್ತೆ ಕೊನೆಯದಾಗಿ 4ನೆಯ ಒಂದನ್ನ ರಾಜವಂಶದ ನಾಶ. ಯಾಕಂದ್ರೆ ಈ ಒಂದು ಯುದ್ಧದಲ್ಲಿ ಅನೇಕ ಪುರುಷರು ಯುದ್ಧರಂಗದಲ್ಲಿ ಸೇರಿದ್ದಾರೆ. ಎಷ್ಟು ಜನ ಇದ್ದಾರೆ ಹರೇ ಕೃಷ್ಣ? ಈ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಎಷ್ಟು ಜನ ಸೇರಿದ್ದಾರೆ? 18 ಅಕ್ಷೋಹಿಣಿ ಸೈನ್ಯ ಮಾತಾಜಿ. 18 ಅಕ್ಷೋಹಿಣಿ ಸೈನ್ಯ. ಸೊ ಇದರಲ್ಲಿ ಇರ್ತಕ್ಕಂಥವರೆಲ್ಲ ಪುರುಷರು. ಸೊ ಹಾಗಾಗಿ ಮನೆಯಲ್ಲಿ ಅವರ ಕುಟುಂಬ ಇರುತ್ತೆ, ಅವರಲ್ಲಿ ಕುಟುಂಬದಲ್ಲಿ ಅವರಿಗೆ ಅವರ ಸಂಸಾರದಲ್ಲಿ ಹೆಂಡತಿ ಮಕ್ಕಳು ಮತ್ತೆ ಮನೆಯಲ್ಲಿ ಹಿರಿಯರು ಇರ್ತಾರೆ. ಸೊ ಅಂದ್ರೆ ವಯಸ್ಸಾದವರು ಕೂಡ ಇರ್ತಾರೆ. ಸೊ ಹಾಗಾಗಿ ಇವರೆಲ್ಲ ಈಗ ಈ ಯೋಧರು ನಾಶ ಹೊಂದಿದರೆ ಅವರ ವಂಶದಲ್ಲಿ ಅನೇಕ ತೊಂದರೆಗಳು ಉಂಟಾಗುತ್ತೆ. ಸೊ ಹಾಗಾಗಿ ಅದು ನನಗೆ ಇಷ್ಟ ಆಗೋದಿಲ್ಲ. ಕುಟುಂಬದಲ್ಲಿ ಏನಾಗುತ್ತೆ, ಎಲ್ಲ ವರ್ಣಸಂಕರ ಆಗ್ಲಿಕ್ಕೆ ಎಲ್ಲ ಕಾರಣ ಆಗ್ಬಿಡುತ್ತೆ ಅಂತ ಹೇಳ್ತಾನೆ. ಆಮೇಲೆ ಅನಿರ್ಧಾರ, ನನಗೆ ಏನ್ ಮಾಡ್ಬೇಕು ಅಂತ ನನಗೆ ತೋಚ್ತಾ ಇಲ್ಲ. ಅಂದ್ರೆ ನನಗೆ ಕಾರ್ಪಣ್ಯ ದೋಷ ಉಂಟಾಗಿದೆ. ನಾನು ಏನ್ ಮಾಡ್ಬೇಕು, ಯುದ್ಧ ಮಾಡ್ಬೇಕೋ ಅಥವಾ ಯುದ್ಧ ನಾನು ಶತ್ರು ಪಕ್ಷದಿಂದ ಸೋಲಲಿಕ್ಕೂ ಕೂಡ ನಾನು ರೆಡಿ ಇದ್ದೇನೆ, ಅಥವಾ ನಾನು ಅವರನ್ನ ಸೋಲಿಸಿ ನಾನು ಪಡೆಯುವಂಥದ್ದು ಏನೂ ಇಲ್ಲ, ಇಂತಹ ಈ ನಿರ್ಧಾರ ಮಾಡ್ಕೊಳ್ಳಿಕ್ಕೆ ನನಗೆ ಆಗ್ತಾ ಇಲ್ಲ. ಅದರಿಂದ ಅವನು ಏನು ಹೇಳ್ತಾನೆ, ನಾನು ಶರಣಾಗ್ತೇನೆ, ನಾನು ಶರಣಾಗತನಾದ ಆತ್ಮ, ನೀನು ನನ್ನ ಗುರು ಅಂತ ನನಗೆ ನೀನು ಮಾರ್ಗದರ್ಶನ ನೀಡು, ಏನು ಮಾಡಬೇಕು ಅಂತ ಕೇಳ್ತಾನೆ. ಸೊ ಇದನ್ನ ನಾವು ಹಿಂದಿನ ಒಂದು ತರಗತಿಯಲ್ಲಿ ನೋಡಿದ್ದೇವೆ. ಇವತ್ತು ನಾವು ನೋಡ್ತಾ ಇರೋದು 2ನೇ ಅಧ್ಯಾಯದ 12ರಿಂದ 48ನೇ ಶ್ಲೋಕದವರೆಗೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ, ಮೊಟ್ಟ ಮೊದಲು ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ಅರ್ಜುನನನ್ನ ಉದ್ದೇಶಿಸಿ
ಅವನು ಹೇಳಿದ ಈ 5 ಕಾರಣಗಳು, ಇದನ್ನ ಅವನು ಈ 4 ಕಾರಣಗಳನ್ನ ಇಲ್ಲಿ ಅವನು ಉತ್ತರ, ಇದನ್ನ ನಾವು ನೋಡ್ತಾ ಇದ್ದೇವೆ. ಭಗವಂತ ಯಾವ ರೀತಿ ಉತ್ತರ ಕೊಡ್ತಾನೆ, ಸಹಾನುಭೂತಿಗೆ ಯಾವ ರೀತಿ ಉತ್ತರ ಕೊಡ್ತಾನೆ, ಆನಂದ ಇಲ್ಲ ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾನೆ, ಪಾಪದ ಚಟುವಟಿಕೆ ಇದಕ್ಕೆ ಏನು ಉತ್ತರ ಕೊಡ್ತಾನೆ, ರಾಜವಂಶದ ನಾಶ ಇದಕ್ಕೆಲ್ಲ ಉತ್ತರ ಕೊಡ್ತಾನೆ. ಮೊಟ್ಟ ಮೊದಲು ಅವನು ಏನ್ ಹೇಳ್ತಾನೆ ಅಂತಂದ್ರೆ ಆತ್ಮಜ್ಞಾನವನ್ನು ಹೇಳ್ತಾನೆ. ಈಗ ನಾವು ಮೊಟ್ಟ ಮೊದಲು ನಾವು ಈಗ ಯಾರು ಅಂತ ನಮಗೆ ತಿಳ್ಕೊಳ್ಬೇಕು ಅಲ್ವಾ? ಹರೇ ಕೃಷ್ಣ, ನಾನು ಯಾರು ಅಂತ ತಿಳ್ಕೊಳ್ಬೇಕು ಅಲ್ವಾ? ಅದರ ಅಗತ್ಯ ಇದೆಯಾ? ಹೌದು ಮಾತಾಜಿ. ಈಗ ನೋಡಿ, ನಾನು ಯಾರು ಅಂತ ನನಗೆ ಗೊತ್ತಾಗದೆ ಹೋದ್ರೆ ನಾನು ಯಾಕೆ ಇಲ್ಲಿ ಬಂದೆ, ನನ್ನ ಕರ್ತವ್ಯ ಏನು, ನಾನೇನು ಕೆಲಸ ಮಾಡಬೇಕು, ಇದೆಲ್ಲ ಪ್ರಶ್ನೆಗಳು ಉದ್ಭವ ಆಗತ್ತೆ ಅಲ್ವಾ? ಈಗ ನೋಡಿ, ನಾವು ಒಂದು ಭೌತಿಕದಲ್ಲಿ ಆದರೂ ಆಗಲಿ ಯಾರ್ದಾದ್ರೂ ಒಂದು ಫೋನ್ ಬಂತು, ಅನ್ನೋನ್ ನಂಬರ್ ಬಂತು ನಮಗೆ, ಅವಾಗ ನಾವು ಏನು ಮಾಡ್ತೇವೆ? ನೀವು ಯಾರು ಅಂತ ಮೊಟ್ಟ ಮೊದಲು ಕೇಳ್ತೇವೆ ಅಲ್ವಾ? ಕೇಳೋದಿಲ್ವಾ? ಒಂದು ಫೋನಲ್ಲಿ ಅನ್ನೋನ್ ನಂಬರ್ ಬಂದ್ರೆ ಮೊಟ್ಟ ಮೊದಲು ನೀವು ಯಾರು ಅಂತ ಕೇಳೋದಿಲ್ವಾ? ಹೌದು ಕೇಳ್ತೀನಿ ಮಾತಾಜಿ. ಮಾತಾಜಿ. ಹಾ, ಅಂದ್ರೆ ನಮಗ್ ಗೊತ್ತಾಗ್ಬೇಕಲ್ವಾ ಅವ್ರು ಯಾರು ಅಂತ. ಅದೇ ರೀತಿ ನಮ್ಮ ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಮೊಟ್ಟ ಮೊದಲು ನಾನು ಯಾರು, ನಾನು ಯಾರು, ನನ್ನ ಅಸ್ತಿತ್ವ ಏನು, ನಾನು ಯಾಕೆ ಇಲ್ಲಿ ಬಂದಿದ್ದೇನೆ, ಇದೆಲ್ಲ ನಮಗೆ ತಿಳಿಬೇಕು. ಸೊ ಅದಕ್ಕೆ ಮೊಟ್ಟ ಮೊದಲು ಈ ಸಹಾನುಭೂತಿಗೆ ಭಗವಂತ ಈ ಅನುಕಂಪ, ಈ ಸಹಾನುಭೂತಿಗೆ ಉತ್ತರ ಕೊಡ್ತಾ ಇದ್ದಾನೆ, ಆತ್ಮಜ್ಞಾನ. ಹರೇ ಕೃಷ್ಣ. ಓದುವವರು ದಯವಿಟ್ಟು ನಿಮ್ಮ ಕೈಗಳನ್ನು ಎತ್ತಬೇಕು, ನಾನು ಕರೀತೇನೆ. ಹರೇ ಕೃಷ್ಣ. ಬೇರೆ ಎಲ್ಲರೂ ಕೂಡ ಮ್ಯೂಟ್ ಆಗಿರ್ಬೇಕು. ಹರೇ ಕೃಷ್ಣ. ಶಶಿಕಲಾ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ. ಪ್ರಣಾಮಗಳು. ಪ್ರಣಾಮ ಮಾತಾಜಿ. ಪ್ರಣಾಮಗಳು. ಇಲ್ಲಿ ನಿಮಗೆ ಸ್ಕ್ರೀನ್ ನಲ್ಲಿ ಏನು ಕಾಣ್ತಾ ಇದೆ ಅದನ್ನ ನಿಮ್ಗೆ ಓದ್ಬೇಕು. ಆಯ್ತು ಮಾತಾಜಿ. ಶ್ರೀಕೃಷ್ಣನು ಅರ್ಜುನನ ಅನುಕಂಪದ ವಾದವನ್ನು ಸೋಲಿಸುತ್ತಾನೆ. ಜ್ಞಾನ 2.11 ಮತ್ತು 30. ನ ಚಾಯತೆ ಮ್ರಿಯತೆ ವಾ ಕದಾಚಿನ್. ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಎಲ್ಲರೂ ಕೂಡ ನೀವು ಓದಿದ ಮೇಲೆ ನಿಮ್ಮ ಹ್ಯಾಂಡ್ ರೈಸ್ ಅನ್ನು ಕೆಳಗೆ ಇಳಿಸ್ಬೇಕು, ಆಯ್ತಾ? ಹರೇ ಕೃಷ್ಣ. ಈಗ ಆತ್ಮಜ್ಞಾನವನ್ನ ಕೊಡ್ತಾ ಇದ್ದೇನೆ. ಈಗ ಅನುಕಂಪ ಅಥವಾ ಸಹಾನುಭೂತಿ ಈ ವಿಚಾರವಾಗಿ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಏನಂತ ಈ ಶ್ಲೋಕವನ್ನ ಹೇಳ್ತಾನೆ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋ ಅಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಅಂದ್ರೆ ಏನ್ ಹೇಳ್ತಾನೆ ಅಂತಂದ್ರೆ, ಇಲ್ಲಿ ನೀವು ಚಿತ್ರದಲ್ಲಿ ನೀವು ನೋಡ್ಬೋದು. ಈ ಚಿತ್ರದಲ್ಲಿ ನೀವು ಏನು ಕಾಣ್ತಾ ಇದ್ದೀರಿ? ಹರೇ ಕೃಷ್ಣ. ಹರೇ ಕೃಷ್ಣ. ಚಿತ್ರದಲ್ಲಿ ಏನ್ ಕಾಣ್ತಾ ಇದ್ದೀರಿ? ಮಾತಾಜಿ, ಒಬ್ಬ ಮನುಷ್ಯ ಉಡುಪನ್ನ ಅಂದ್ರೆ ಒಬ್ಬ ಮನುಷ್ಯನ ಕಾಪಾಡಕ್ ಹೋಗಿ ಅವನು ನದಿಯಲ್ಲಿ ಮುಳುಗ್ತಾ ಇದ್ದಾನೆ, ಅವನ ಬಟ್ಟೆನ ಕಾಪಾಡ್ತಾ ಇದ್ದಾನೆ ಮಾತಾಜಿ. ಹರೇ ಕೃಷ್ಣ. ಸೊ ಈ ಚಿತ್ರದಲ್ಲಿ ಒಬ್ಬನು ಮುಳುಗಿದ್ದಾನೆ ಮತ್ತು ಕೂಗ್ತಾ ಇದ್ದಾನೆ ಅವನಲ್ವಾ, ಮುಳುಗಿದವನು ಕಾಪಾಡಿ ಕಾಪಾಡಿ ಅಂತ. ಅದಕ್ಕೆ ದೋಣಿಯಲ್ಲಿ ಹೋಗಿ ಅವನು ಅವನನ್ನ ಕಾಪಾಡ್ಲಿಕ್ಕೆ ಹೋದ್ರೆ ಅವನ ಶರ್ಟ್ ಅಷ್ಟೇ ತೆಗಿತಾ ಇದ್ದಾನೆ. ಸೊ ಇದರ ಅರ್ಥ ಏನಂತಂದ್ರೆ, ಇಲ್ಲಿ ನಮ್ಮ ಈ ಶರೀರ ಇದು ಬಟ್ಟೆಗೆ ಹೋಲಿಸಿದ್ದಾರೆ ಅಲ್ವಾ? ಸೊ ಬಟ್ಟೆಗೆ ಹೋಲಿಸಿದ್ದಾರೆ. ಮತ್ತೆ ಇದೇನದು ಆತ್ಮ, ಅದು ವ್ಯಕ್ತಿ. ಸೊ ಹಾಗಾಗಿ ಇಲ್ಲಿ ನಾವೇನ್ ತಿಳ್ಕೊಳ್ಬೇಕು ಅಂತಂದ್ರೆ, ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ ಧೀರಸ್ತತ್ರ ನ ಮುಹ್ಯತೆ. ದೇಹಿನೋ ಅಸ್ಮಿನ್ ಯಥಾ ದೇಹೇ. ಸೊ ಅಂದ್ರೆ ದೇಹದೊಳಗೆ ಇದ್ದೇನೆ ನಾನು. ಸೊ ಆತ್ಮ ಅಂದ್ರೆ ಏನು? ನಾನು ಆತ್ಮ, ನಾನು ದೇಹ ಅಲ್ಲ. ಈ ಜ್ಞಾನವನ್ನ ಭಗವಂತ ಇಲ್ಲಿ ಕೊಡ್ತಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಈಗ ಅವರು ಕಾಪಾಡಬೇಕಾಗಿದ್ದು ಯಾರನ್ನ? ಆತ್ಮವನ್ನ. ಆದ್ರೆ ಅವನು ಕಾಪಾಡ್ತಾ ಇರೋದು ಏನನ್ನ? ಶರೀರವನ್ನ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತದೆ, ನಿಜವಾದ ಅನುಕಂಪ ಯಾರ ಮೇಲೆ ಇರಬೇಕು? ಅರ್ಜುನನಿಗೆ. ಅರ್ಜುನನಿಗೀಗ ಯಾರ ಮೇಲೆ ಅನುಕಂಪ ಇದೆ? ಹರೇ ಕೃಷ್ಣ. ದೇಹದ ಮೇಲೆ ಇದೆ ಮಾತಾಜಿ, ದೇಹದ ಭಾವನೆಯಲ್ಲಿದ್ದಾನೆ. ಯಾರ ಮೇಲೆ ಅನುಕಂಪ ಅವನಿಗೆ? ಕೌರವರ ಮೇಲೆ ಅನುಕಂಪ.
ಹಾ, ಕೌರವರ ಆಯ್ತು. ಈ ಯುದ್ಧ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲರ ಯೋಧರ ಮೇಲೂ ಅನುಕಂಪ ಇದೆ. ಕೌರವರ ಸೈನ್ಯದಲ್ಲಿ 11 ಅಕ್ಷೋಹಿಣಿ ಸೈನ್ಯ ಇದೆ, ಪಾಂಡವರ ಸೈನ್ಯದಲ್ಲಿ 7 ಅಕ್ಷೋಹಿಣಿ ಸೈನ್ಯ ಇದೆ. ಸೊ ಹಾಗಾಗಿ ಅಲ್ಲಿ ಕೌರವರಿಗಾಗಲಿ ಪಾಂಡವರಿಗಾಗಲಿ ನಿಜವಾದ ಒಳಿತು ಯಾವುದು ಅಂತ ಅರ್ಜುನ ಯೋಚನೆ ಮಾಡ್ತಾ ಇದ್ದಾನ? ನಿಜವಾದ ಒಳಿತು ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದಾನ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಹಾ, ಸೊ ಹಾಗಾಗಿ ಇಲ್ಲಿ ನಮಗೆ ಜ್ಞಾನ, ಭಗವದ್ಗೀತೆ ಏನ್ ಹೇಳ್ತದೆ ಅಂದ್ರೆ, ಅಸ್ತಿತ್ವದಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ಅಸ್ತಿತ್ವದಲ್ಲಿ ಇರುವುದು ದೇಹ ಅದು ನಾಶವಾಗಿ ಹೋಗುತ್ತೆ, ಆದರೆ ಆತ್ಮ ಅದು ಯಾವಾಗಲೂ ಶಾಶ್ವತ ಅಂತ. ಅದಕ್ಕೆ ಇದು ಆತ್ಮಜ್ಞಾನವನ್ನು ತಿಳಿಸ್ಲಿಕ್ಕೆ ಮೊಟ್ಟ ಮೊದಲ ಒಂದು ಜ್ಞಾನ ಭಗವಂತ ಆತ್ಮಜ್ಞಾನ ಕೊಡ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಅರ್ಜುನನ ಅನುಕಂಪ ಕೌರವರ ಶರೀರದ ಬಗ್ಗೆ ಇದೆ ಅಲ್ವಾ? ಸೊ ಹಾಗಾಗಿ ಈಗ ಏನ್ ಹೇಳ್ತಾರೆ ಅಂದ್ರೆ, ಈಗ ಅವನು ಕೌರವರನ್ನು ಯುದ್ಧದಲ್ಲಿ ಸಾಯಿಸ್ಲಿಲ್ಲ ಅಂದ್ರೆ, ಯುದ್ಧ ಮಾಡ್ಲಿಲ್ಲ ಅಂದ್ರೆ ಅವರೇನಾದ್ರು ಶಾಶ್ವತವಾಗಿ ಉಳಿತಾರ? ಸಪೋಸ್ ಈ ಯುದ್ಧ ನಡಿಲಿಲ್ಲ, ಹಾಗಂದ್ರೆ ಅಲ್ಲಿ ಇದ್ದವರೆಲ್ಲ ಯೋಧರು ಅವರೇನು ಶಾಶ್ವತವಾಗಿರ್ತಾರ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಇರಲ್ಲ. ಯಾಕೆ ಅಂತಂದ್ರೆ ಈ ಯಾವತ್ತೂ ಈ ದೇಹ ಶಾಶ್ವತ ಅಲ್ಲ ಅಲ್ವಾ? ಎಲ್ಲರೂ ಒಂದಲ್ಲ ಒಂದು ದಿವಸ ಸಾಯಲೇಬೇಕು ಅಲ್ಲ? ಇಲ್ಲಿ ಪ್ರಶ್ನೆ ಏನಿರ್ತದೆ ಭಗವದ್ಗೀತೆಯಲ್ಲಿ, ಪ್ರಶ್ನೆ ಸಾಯಬೇಕೋ ಬದುಕಬೇಕೋ ಇದಲ್ಲ ಪ್ರಶ್ನೆ. ನಮಗೆ ಪ್ರಶ್ನೆ ಭಗವದ್ಗೀತೆ ಏನ್ ಕಲಿಸುತ್ತೆ ಅಂದ್ರೆ, ನಾವು ಯಾವ ರೀತಿ ಸಾಯಬೇಕು, ಇದು ಪ್ರಶ್ನೆ ಅಲ್ವಾ? ಹೌದಾ ಮಾತಾಜಿ? ನೋಡಿ, ಹೌದು ಮಾತಾಜಿ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾ ಶರೀರಿಣಃ. ಯಾವತ್ತಾದ್ರೂ ಒಂದ್ ದಿವಸ ಶರೀರ ಹೋಗ್ಲೇಬೇಕು. ಯಾಕೆಂದ್ರೆ ಶರೀರ ಆಗಿರೋದು ಪಂಚಮಹಾಭೂತದಿಂದ ಅಲ್ವಾ? ಸೊ ಈ ದೇಹ ಇರೋದು ಶಾಶ್ವತ ಅಲ್ಲ, ನಶ್ವರ. ಯಾಕೆಂದ್ರೆ ನಾವಿರ್ತಕ್ಕಂಥದ್ದು ಭೌತಿಕ ಪ್ರಪಂಚ. ಭೌತಿಕ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಅಶಾಶ್ವತ. ಇದು ನಾವು ಕಲಿತಿದ್ದೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾಗಾಗಿ ಇಲ್ಲಿ ಪ್ರಾಣವನ್ನ ಅಂದ್ರೆ ಪ್ರಾಣಿಗಳ ತರ ನಾವೇನು ಜೀವನ ಮಾಡಿ ಶರೀರ ತ್ಯಾಗ ಮಾಡಬೇಕು, ಅಥವಾ ಮನುಷ್ಯ ಜನ್ಮ ಬಂದಿರೋದ್ರಿಂದ ಅದನ್ನು ಸಾರ್ಥಕ ಮಾಡಿ ನಾವು ಭಗವಂತನನ್ನ ಪಡ್ಕೋಬೇಕಾ, ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಬೇಕು, ಇದು ಪ್ರಶ್ನೆ ಅಲ್ವಾ? ಅಲ್ವಾ? ಹೌದು ಮಾತಾಜಿ. ಹಾ, ಆದ್ದರಿಂದ ಇಲ್ಲಿ ಏನಾಗತ್ತೆ ಅಂದ್ರೆ, ಈ ರಣರಂಗದಲ್ಲಿ ಎಷ್ಟೋ ಜನ ಯೋಧರು ಸೇರಿದ್ದಾರೆ. ಆ ಯೋಧರೆಲ್ಲರಿಗೂ ಯಾವ ರೀತಿ ಸಾವು ಬರ್ತಾ ಇದೆ ಅಂತಂದ್ರೆ, ಅವರಿಗೆ ಸಾಕ್ಷಾತ್ ಭಗವಂತ ಅಲ್ಲಿ ಯುದ್ಧ ಭೂಮಿಯಲ್ಲಿ ಇದ್ದಾನೆ. ಆ ಭಗವಂತನನ್ನ ಅವರು ಎದುರಿಗೆ ನೋಡ್ತಾ ಇದ್ದಾರೆ ಆ ಯುದ್ಧ ಭೂಮಿಯಲ್ಲಿ. ಹಾಗಾಗಿ ಈ ರಣರಂಗದಲ್ಲಿ ಯಾವಾಗ ಯೋಧರಿಗೆ ರಣರಂಗದಲ್ಲಿ ಸತ್ತರೆ ಅವ್ರಿಗೆ ವೀರ ಮರಣ. ಇಲ್ಲಿ ಆಗ್ತಕ್ಕಂಥದ್ದು ಅಂದ್ರೆ ಧರ್ಮ ಕ್ಷೇತ್ರದಲ್ಲಿ ಆಗ್ತಕ್ಕಂಥದ್ದು ಧರ್ಮ ಯುದ್ಧ. ಆ ಯುದ್ಧದಲ್ಲಿ ಸಾಕ್ಷಾತ್ ಭಗವಂತನೇ ಎದುರಿಗಿದ್ದಾನೆ ಯುದ್ಧ ಭೂಮಿಯಲ್ಲಿ. ಸೊ ಹಾಗಾಗಿ ಯೋಧರುಗಳಿಗೆ ಸಾವು ಬಂದರೂ ಕೂಡ ಅಲ್ಲಿ ಭಗವಂತನ ಉಪಸ್ಥಿತಿಯಲ್ಲಿ ಸಾವಿರೋದ್ರಿಂದ ಅದು ಅತ್ಯಂತ ಒಳ್ಳೆಯ ಸಾವು ಅಲ್ವಾ? ಅವರಿಗೆ ಭಗವಂತನ ಮುಖವನ್ನು ನೋಡ್ತಾ ಸಾದ್ರೆ ನಮಗೇನಾಗುತ್ತೆ? ನಮ್ಮ ಸಾವು ಬಂದ್ರೆ ಭಗವಂತನನ್ನ ನೋಡ್ತಾ ಇದ್ದಾರೆ ಎದುರಿಗೆ, ವೀರ ಮರಣ ಆಗುತ್ತೆ ಮಾತಾಜಿ. ಅದು ಭಗವಂತನ ಲೋಕಕ್ಕೆ ಹೋಗ್ಬೋದು. ಭಗವಂತನ ಮುಖವನ್ನು ನೋಡ್ತಾ ಇದ್ದಾರೆ. ನಾವು ಭಗವಂತನನ್ನ, ನಮ್ಗೆ ಏನಾಗತ್ತೆ, ನಾವೀಗ ಭಗವಂತನನ್ನ ಅಂತೆ ನಾರಾಯಣ ಸ್ಮೃತಿ, ಭಗವಂತನ ನೆನಪು ನಮಗೆ ಸಾಯುವ ಕಾಡಿಯಲ್ಲಿ ನಮಗೆ ನೆನಪಾದ್ರೂ ಕೂಡ ನಾವು ಭಗವಂತನ ಲೋಕಕ್ಕೆ ಹೋಗ್ಬೋದಂತೆ ಸಾಯುವನ ಸಮಯದಲ್ಲಿ. ಸೊ ಹಾಗಾಗಿ ಇಲ್ಲಿ ನಮಗೆ ನಾವು ಯಾವ ರೀತಿ ಸಾವನ್ನು ನಾವು ಎದುರಿಸಬೇಕು. ಸೊ ನಾವು ದೇಹ ಅಲ್ಲ, ನಾವು ಆತ್ಮ. ಈ ದೇಹ ಯಾವತ್ತಾದ್ರೂ ಒಂದ್ ದಿವಸ ಅದು ಹೋಗಲೇಬೇಕು. ಸೊ ಹಾಗಾಗಿ ನಮಗೆ ಈಗ ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹೇಳಿದರೆ, ಅದು ನಮ್ಮ ಬಾಯಲ್ಲಿ ಹರೇ ಕೃಷ್ಣ ಮಹಾಮಂತ್ರ, ಆ ಭಗವಂತನ ನೆನಪು ನಮ್ಮ ಸಾಯುವ ಸಮಯದಲ್ಲಿ ಬಂದ್ರೆ ನಮಗೇನಾಗತ್ತೆ? ಭಗವದ್ಧಾಮಕ್ಕೆ ಹೋಗ್ಬೋದು ಅಲ್ವಾ? ಅಲ್ವಾ? ಹೌದು ಮಾತಾಜಿ. ಅದಕ್ಕೆ ನಾವು ಯೋಚನೆ ಮಾಡ್ಬೇಕು. ಇಲ್ಲಿ ನಮ್ಗೆ ಆ ಭಗವಂತ ಏನ್ ಹೇಳ್ತಾ ಇದ್ರೆ, ಇಲ್ಲಿ ನ ಜಾಯತೆ ಮ್ರಿಯತೆ ವಾ ಕದಾಚಿನ್. ಆತ್ಮಕ್ಕೆ ಯಾವತ್ತು ನ ಜಾಯತೆ, ಆತ್ಮ ಯಾವಾಗ್ಲೂ ಹುಟ್ಟೋದಿಲ್ಲ. ಮ್ರಿಯತೆ, ಆತ್ಮ ಯಾವಾಗ್ಲೂ ಮ್ರಿಯತೆ ಮ್ರಿಯತೆ, ಸಾಯುವುದಿಲ್ಲ. ಆತ್ಮ ಯಾವಾಗ್ಲೂ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಹಾಗಾದ್ರೆ ನಾವು ಹುಟ್ಟು ಸಾವನ್ನ ನೋಡ್ತಾ ಇದ್ದೇವೆ. ಅದು ಯಾವುದಕ್ಕೆ ಹುಟ್ಟು ಸಾವು? ದೇಹ. ಅದರಿಂದ ಏನು ಹುಟ್ಟಿತ್ತು ಅಂತಂದ್ರೆ
ಆ ಶರೀರದೊಳಗೆ ಆತ್ಮ ಸೇರ್ಕೊಂಡಿರೋದ್ರಿಂದ ಶರೀರ ಹುಟ್ಟಿದೆ, ಆತ್ಮಕ್ಕೆ ಹುಟ್ಟಿಲ್ಲ, ಆತ್ಮಕ್ಕೆ ಸಾವು ಇಲ್ಲ. ಸೊ ಹಾಗಾಗಿ ನಾವು ಆತ್ಮ ಶಾಶ್ವತವಾಗಿ ಇರುವಂಥದ್ದು, ನಾವು ಕೇವಲ ಶರೀರಗಳನ್ನು ನಾವು ಬದಲಾವಣೆ ಮಾಡ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು. ಸೊ ಹಾಗಾಗಿ ಈ ಚಿತ್ರದಲ್ಲಿ ನಾವು ರಕ್ಷಿಸಬೇಕಾಗಿದ್ದು ಯಾರನ್ನ? ಶರೀರ ಮಾತಾಜಿ. ಶರೀರವನ್ನ. ಹರೇ ಕೃಷ್ಣ. ನಾವು ರಕ್ಷಿಸಬೇಕಾಗಿದ್ದು ಆತ್ಮವನ್ನಲ್ವಾ ಮಾತಾಜಿ? ಶರೀರ ಯಾವಾಗ್ಲೂ ಹೋಗ್ಬಿಡುತ್ತೆ ಅಲ್ವಾ? ಶರೀರನ ರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿಮಗಾಗತ್ತಾ? ಇಲ್ಲ ಮಾತಾಜಿ. ಶರೀರ ಒಂದಲ್ಲ ಒಂದ್ ದಿವಸ ಹೋಗುತ್ತೆ. ನಾವು ಆತ್ಮವನ್ನ ನಾವು ಏನ್ ಮಾಡ್ಬೇಕು? ಆತ್ಮದ ಜ್ಞಾನ ಅಂದ್ರೆ ಆತ್ಮ, ನಾವು ದೇಹ ಅಲ್ಲ, ನಾವು ಆತ್ಮ. ಇದು ಮೊಟ್ಟ ಮೊದಲ ಉಪದೇಶ ಭಗವಂತನನ್ನು. ನಾನು ದೇಹ ಅಲ್ಲ, ನಾನು ಆತ್ಮ. ಈ ದೇಹ ಯಾವಾಗ್ಲೂ ಅಶಾಶ್ವತವಾದದ್ದು ಅಲ್ವಾ? ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅದನ್ನ ಪರ್ಮನೆಂಟ್ ಆಗಿ ರಕ್ಷಣೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ. ಇಲ್ಲ ಹಾಗಾಗಿ ಮಾತಾಜಿ. ನಾವು ಆತ್ಮವನ್ನ ಉದ್ಧಾರ ಮಾಡ್ಕೊಳ್ಬೇಕು. ಇಡೀ ಭಗವದ್ಗೀತೆ ಇದ್ರ ಮೇಲೆ ಇದೆ. ಹರೇ ಕೃಷ್ಣ. ದಯಾನ್ವಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಜ್ಞಾನ ಧ್ರುವಂ ಜನ್ಮ ಮೃತ್ಯಶ್ಚ ಹುಟ್ಟಿರುವವನು ಸಾಯಲೇಬೇಕು. ಭಗವದ್ಗೀತೆ 2:27. ಹರೇ ಕೃಷ್ಣ. ಯಾರಿಗೆಲ್ಲ ಓದ್ಲಿಕ್ಕುಂಟು ದಯವಿಟ್ಟು ನಿಮ್ಮ ಹ್ಯಾಂಡ್ಗಳನ್ನ ರೈಸ್ ಮಾಡಿ. ಹರೇ ಕೃಷ್ಣ. ಸೊ ಇಲ್ಲಿ ಎರಡನೇ ವಿಚಾರ ನಾವು ನೋಡ್ತಾ ಇರ್ತಕ್ಕಂಥದ್ದು, ಭಗವಂತ ಏನ್ ಹೇಳ್ತಾನೆ? ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಏನ್ ಹೇಳ್ತಾನೆ? 2.27ನ ಶ್ಲೋಕದಲ್ಲಿ ಏನ್ ಹೇಳ್ತಾನೆ? ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯೇರ್ತೆ ನ ತ್ವಂ ಶೋಚಿತುಮರ್ಹಸಿ. ಏನ್ ಹೇಳ್ತಾನೆ? ಅರ್ಜುನ, ನಿನಗೆ ಏನಾಗುತ್ತೆ? ಧ್ರುವಂ ಜನ್ಮ ಮೃತಸ್ಯ ಚ ಜಾತಸ್ಯ ಮರಣಂ ಧ್ರುವಂ. ಅದು ಹುಟ್ಟಿದವನಿಗೆ ಮರಣ ಖಚಿತ ಅಲ್ವಾ? ಮರಣ ಖಚಿತ. ಮರಣ ಹೊಂದಿದವನಿಗೆ ಜನ್ಮವು ಖಚಿತ. ಇಲ್ಲಿದೆ ನೋಡಿ, ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಹುಟ್ಟಲೇಬೇಕು. ಯಾಕೆಂತಂದ್ರೆ ನೋಡಿ, ಹುಟ್ಟು ಉಚಿತ, ಸಾವು ಖಚಿತ. ಇಲ್ಲಿ ಯಾರು ಕೂಡ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಅಲ್ವಾ? ಯಾಕೆ ಅಂದ್ರೆ ನಮ್ಮ ಶರೀರ ಭೌತಿಕ ಶರೀರ. ಯಾವ ಶರೀರ ಇದು? ಭೌತಿಕ ಶರೀರ. ಭೌತಿಕ ಶರೀರ. ಈ ಭೌತಿಕ ಶರೀರಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಸೊ ಹಾಗಾಗಿ ನಾವು ಯಾವುದೇ ಭೌತಿಕ ಪ್ರಪಂಚದಲ್ಲಿ ನೋಡಿ, ಯಾವುದೂ ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಾವೀಗ ಒಂದು ಮೊಬೈಲ್ ತಗೊಳ್ತೇವೆ, ಟಿವಿ ತಗೊಳ್ತೇವೆ, ಅಥವಾ ನಾವು ಒಂದು ಮನೆ ಕಟ್ಟಿಸ್ತೇವೆ, ಒಂದು ಕಾರ್ ತಗೊಳ್ತೇವೆ. ಇವು ಯಾವ್ದಾದ್ರು ಶಾಶ್ವತ ಇರುತ್ತಾ? ಇಲ್ಲ ಮಾತಾಜಿ. ಯಾವುದು ಶಾಶ್ವತ ಇರುವುದು. ಯಾಕಂದ್ರೆ ಒಂದಲ್ಲ ಒಂದು ದಿವಸ ಅದು ಹಾಳಾಗೋಗುತ್ತೆ, ಮುರಿದೋಗುತ್ತೆ, ಬಿದ್ದೋಗುತ್ತೆ ಅಲ್ವಾ? ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ? ಹುಟ್ಟಿದವನಿಗೆ ಸಾವು ಖಚಿತ. ಹುಟ್ಟು ಉಚಿತ, ಸಾವು ಖಚಿತ ಅಲ್ವಾ? ಸೊ ಆದ್ರೆ ಇಲ್ಲಿ ಸಾವು ಹೇಗಿರುತ್ತೆ ಅಂದ್ರೆ, ಸಾವು ತುಂಬಾ ಸರ್ಪ್ರೈಸ್ ಆಗಿ ಬಂದ್ಬಿಡುತ್ತೆ. ಕೆಲವೊಮ್ಮೆ ಸಾವು ಅವರು ವಯಸ್ಸಾಗಿ ಹೋಗ್ತಾರೆ, ಕೆಲವೊಮ್ಮೆ ಸಾವು ಇಷ್ಟು ಬರ್ತದೆ ಅಂದ್ರೆ ನಮಗೆ ಗೊತ್ತೇ ಇರೋದಿಲ್ಲ. ಹೇಗೆ ಕೇಳಿದ್ರೆ, ಈಗ ಒಮ್ಮೆ ಒಂದು ಸರ್ಪ್ರೈಸ್ ಎಕ್ಸಾಮ್ ಇಟ್ಬಿಡ್ತಾರೆ ಶಾಲೆಯಲ್ಲಿ ಮಕ್ಕಳಿಗೆ ಅಲ್ವಾ? ಯಾರು ಪ್ರಿಪೇರೇ ಆಗಿರೋದಿಲ್ಲ. ಇವತ್ತು ಎಕ್ಸಾಮ್ ಕೊಡಿದ್ರೆ ಮಕ್ಕಳು ಕೊಡಬೇಕು ಅಲ್ವಾ? ಅಲ್ವಾ? ಹೌದು ಮಾತಾಜಿ. ಆಯ್ತು, ಇವತ್ತು ಟೀಚರ್ ಹೇಳ್ತಾರೆ ನಿಮಗೆ ಒಂದು ಎಕ್ಸಾಮ್ ಇಟ್ಬಿಡ್ತೇನೆ, ನಿಮಗೆ ಸರ್ಪ್ರೈಸ್, ಇವತ್ತು ಈ ಎಕ್ಸಾಮ್ ಬರಿಬೇಕು, ನೀವು ಬರೀಲೇಬೇಕು ಮಕ್ಕಳು. ಹಾಗೆ ಅದೇ ರೀತಿ ಕೂಡ ಸಾವು ಕೂಡ ತುಂಬಾ ಅಂದ್ರೆ ನಾವು ಪ್ರಿಪೇರ್ ಆಗಿರೋ ನಮ್ಗೆ ಗೊತ್ತೇ ಇರೋದಿಲ್ಲ, ಬಂದ್ಬಿಡತ್ತೆ. ನಾವು ಎಷ್ಟೋ ಆಕ್ಸಿಡೆಂಟ್ಸ್ ನೋಡ್ತೇವೆ, ಎಷ್ಟೋ ಸಡನ್ ಡೆತ್ಗಳನ್ನ ನೋಡ್ತಾ ಇರ್ತೇವೆ ಅಲ್ವಾ? ಗೊತ್ತೇ ಇರೋದಿಲ್ಲ. ಯಾಕೆಂದ್ರೆ
ಇದು ನಮಗೆ ಶರೀರ ಆ ಥರ ನಮಗೆ ಭೌತಿಕ ಶರೀರ, ಪಂಚಮಹಾಭೂತಗಳಿಂದ ಮಾಡಿದ ಶರೀರ. ಇದನ್ನ ಇಲ್ಲಿ ಶಾಶ್ವತವಾಗಿ ಈ ಶರೀರದಲ್ಲಿ ಇರಲಿಕ್ಕೆ ಆತ್ಮಕ್ಕೆ ಸಾಧ್ಯವೇ ಇಲ್ಲ. ಆಯಿತು, ನಾವು ಇಲ್ಲಿ ಶಾಶ್ವತವಾಗಿ ಇರೋಣ ಅಂತ ನಾವು ಹೇಳಿದರೆ ಅದು ಕೂಡ ಸಾಧ್ಯ ಇಲ್ಲ. ಧ್ರುವಂ ಜನ್ಮ ಮೃತಸ್ಯ ಚ, ಅಂದರೆ ಜಾತಸ್ಯ ಮರಣಂ ಧ್ರುವಂ ಜನ್ಮ ಮೃತಸ್ಯ ಚ. ಹಾಗಾಗಿ ಯಾರು ಹುಟ್ಟಿದ್ದಾರೋ ಅವರಿಗೆ ಸಾವು ಖಂಡಿತ. ಮತ್ತೆ ನಾವು ಯಾವ ರೀತಿ ಸಾಯಬೇಕು ಇದು ತುಂಬ ಮುಖ್ಯ. ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಲೈಫ್ ಈಸ್ ಅ ಪ್ರಿಪರೇಷನ್, ಡೆತ್ ಈಸ್ ಅನ್ ಎಕ್ಸಾಮಿನೇಷನ್. ನಾವು ಈಗ ಸಾವು ಖಚಿತವಾಗಿ ಬರ್ತದೆ ಅಂದರೆ ನಾವು ಎಕ್ಸಾಮ್ ಇದೆ ಅಂದರೆ ಪ್ರಿಪೇರ್ ಮಾಡ್ತೇವೋ ಇಲ್ವೋ? ಮಾಡ್ತೀವಿ ಮಾತಾಜಿ, ಮಾಡ್ತೀವಿ ಮಾಡ್ತೀವಿ ಮಾತಾಜಿ. ಮಾತಾಜಿ. ಮಾಡ್ತೀರಾ? ಪ್ರಿಪರೇಷನ್ ಮಾಡ್ತೇವೆ ಅಲ್ವಾ ಎಕ್ಸಾಮ್ ಇದೆ ಅಂತಂದ್ರೆ? ಹೌದು ಮಾತಾಜಿ. ಹಾ, ಮಾಡ್ತೀವಿ ಅದೇ ಮಾತಾಜಿ. ತರ ಸಾವಿಗೂ ಕೂಡ ನಾವು ಪ್ರಿಪೇರ್ ಆಗ್ಬೇಕಂತೆ. ಶ್ರೀಲ ಪ್ರಭುಪಾದ ಹೇಳ್ತಾರೆ, ಲೈಫ್ ಈಸ್ ಎ ಪ್ರಿಪರೇಷನ್, ಡೆತ್ ಈಸ್ ಎನ್ ಎಕ್ಸಾಮಿನೇಷನ್. ನಾವು ಎಕ್ಸಾಮಿಗೆ ಹೇಗೆ ಪ್ರಿಪೇರ್ ಆಗ್ತಾರೆ ಹಾಗೆ ಸಾವಿಗೆ ನಾವು ಸಾಯುವಾಗ ಕೆಲವರು ಏನಂತಾರೆ ತುಂಬಾ ದುಃಖದ ಸ್ಥಿತಿಯಲ್ಲಿ ಇರ್ತಾರೆ ಸಾಯುವಾಗ ಅಲ್ವಾ ಜನ, ಹೌದು ಮಾತಾಜಿ. ಅವರ ಸಂಬಂಧಿಕರು ಅವರು ಎಲ್ಲರೂ ದುಃಖದ ಸ್ಥಿತಿಯಲ್ಲೇ ಇರ್ತಾರೆ ಅಲ್ವಾ? ಹೌದು ಮಾತಾಜಿ. ಆದ್ರೆ ಈ ತರ ಇರಬಾರ್ದಂತೆ. ನಾವು ಅಂದರೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ, ನಾವು ಮರಳಿ ದೇವೋತ್ತಮನ ಕಡೆ ಹೋಗ್ಲಿಕ್ಕೆ ನಾವು ನಮ್ಮನ್ನ ಪ್ರಿಪೇರ್ ಮಾಡ್ಕೋಬೇಕು. ಅದು ಹೇಗೆ ಅಂತಂದ್ರೆ ಅಂತಕಾಲೇಚ ಮಾಮೇಮ ಸ್ಮರನ್ ಮುಕ್ತವಾ ಕಲೇವರಂ. ಭಗವಂತ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಏನಂತ, ನಾವು ಕೊನೆಯಲ್ಲಿ ನಮಗೆ ಭಗವಂತನ ನೆನಪಾಗಬೇಕು. ಸೊ ಹಾಗಾಗಿ ಇಲ್ಲಿ ನಮ್ಮ ಗುರಿ ಏನಿರಬೇಕು ಅಂದ್ರೆ ನಾವು ಮತ್ತೆ ಹುಟ್ಟಿ ಬರಬಾರ್ದು, ಮತ್ತೆ ಈ ಭೌತಿಕ ಶರೀರ ನಮಗೆ ಬೇಡ. ಬೇಕಾ ಹರೇ ಕೃಷ್ಣ ಯಾರಿಗಾದ್ರು? ಬೇಡ ಮಾತಾಜಿ. ಬೇಡ ಯಾಕೆ ಮಾತಾಜಿ. ಅಂತಂದ್ರೆ ಈ ಭೌತಿಕ ಶರೀರಕ್ಕೆ ತುಂಬಾ ದುಃಖಗಳು ಬರುತ್ತೆ, ತುಂಬಾ ನೋವುಗಳು ಬರುತ್ತೆ, ತುಂಬಾ ಅಂದರೆ ರೋಗ ರುಜಿನಗಳು ಬರುತ್ತೆ. ಆಮೇಲೆ ಮತ್ತೆ ಹುಟ್ಟು ಮತ್ತೆ ಸಾವು, ಅದು ನಮ್ಮ ಗುರಿ ಆಗ್ಬಾರ್ದಂತೆ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಮ್ಗೇನಾಗಬೇಕು, ನಾವು ಮರಳಿ ದೇವೋತ್ತಮನ ಕಡೆ ಹೋಗ್ಬೇಕು, ಸಾಕ್ಷಾತ್ಕಾರ, ಭಗವಾನ್ ಸಾಕ್ಷಾತ್ಕಾರ ಆಗಬೇಕು ನಮ್ಗೆ ಅಲ್ವಾ? ಅದಕ್ಕಾಗಿ ಈ ಒಂದು ನಮಗೆ ಮನುಷ್ಯ ಜನ್ಮವನ್ನ ಕೊಟ್ಟಿದ್ದಾರೆ ಅಲ್ವಾ? ಹೌದು ಮಾತಾಜಿ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಭಗವಂತ ಅರ್ಜುನನಿಗೆ, ಅರ್ಜುನ ನೀನು ಇಲ್ಲಿ ಯುದ್ಧ ಮಾಡ್ಲಿಲ್ಲ ಅಂತಂದ್ರೆ ನಿನ್ನ ಬಂಧುಗಳನ್ನ ಅವರ ಸಾವನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹರೇ ಕೃಷ್ಣ, ನೀನು ಯುದ್ಧ ಮಾಡ್ಲಿಲ್ಲ ಅಂದ್ರೆ ನಿನ್ನ ಬಂಧುಗಳನ್ನ ನಿನಗೆ ಸಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದಲ್ಲ ಒಂದು ದಿವಸ ಅವ್ರು ಹೋಗ್ಲೇಬೇಕು ಅಲ್ವಾ? ಹೌದು ಮಾತಾಜಿ. ಅಲ್ವಾ? ಹಾ, ಈ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ, ಹರೇ ಕೃಷ್ಣ. ದಾಕ್ಷಾಯಿಣಿ ಮಾತಾಜಿ ಓದಿ. ಈಗ ಹರೇ ನೀವು ಕೃಷ್ಣ ಮಾತಾಜಿ. ಓದಿದ ಮೇಲೆ ದಯವಿಟ್ಟು ನಿಮ್ಮ ಹ್ಯಾಂಡ್ ರೈಸ್ ಅನ್ನ ತೆಗೆದು ಬಿಡಬೇಕು. ಹರೇ ಕೃಷ್ಣ. ದಯಾನ್ವಿತ ದೀಪದಾತ್ರಿ ಓದಿದ್ದೀರಿ ನೀವು, ಹ್ಯಾಂಡ್ ರೈಸ್ ಅನ್ನ ಇಳಿಸ್ಬೇಕು. ಹರೇ ಕೃಷ್ಣ. ನಮ್ಗೆ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ರೀಕೃಷ್ಣನು ಅರ್ಜುನನ ಅನುಕಂಪದ ವಾದವನ್ನು ಸೋಲಿಸುತ್ತಾನೆ. ಜ್ಞಾನ 2.11.30. ಜೀವಿಯು ಇರುವ ಸ್ವರೂಪದ ಕಾರಣದಿಂದ ಅದನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ. ಐಹಿಕ ದೇಹವನ್ನು ಬಹುಕಾಲ ಉಳಿಸುವಂತಿಲ್ಲ, ಶಾಶ್ವತವಾಗಿ ರಕ್ಷಿಸುವುದು ಸಾಧ್ಯವಿಲ್ಲ. ಆದುದರಿಂದ ಎರಡು ದೃಷ್ಟಿಗಳಿಂದಲೂ ಶೋಕಕ್ಕೆ ಕಾರಣವೇ ಇಲ್ಲ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನು ಜೀವಿಯ ಸ್ವರೂಪ ಏನು? ಜೀವಿ ದೇಹ ಅಲ್ಲ, ಅವನ ಆತ್ಮ ಅಲ್ವಾ? ಹೌದಾ ಮಾತಾಜಿ? ಅಲ್ಲ ಅರ್ಜುನ, ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ಯೋಧರು ಅವರು ಶರೀರ ಅಲ್ಲ, ಅವರೆಲ್ಲರೂ ಕೂಡ ಜೀವಾತ್ಮರು. ಈಗ ನೀನು ಜೀವಾತ್ಮನಿಗಾಗಿ ಶೋಕ ಮಾಡ್ತಾ ಇದೀಯಾ ಅಂತಂದ್ರೆ ಜೀವಾತ್ಮನಿಗೆ ಸಾವೇ ಇಲ್ಲ ಅಲ್ವಾ? ನ ಜಾಯತೆ ಮ್ರಿಯತೆ ವಾ ಕದಾಚಿನ್ನಾಯಂ ಭೂತ್ವಾ ಭವಿತಾ ವಾನ ಭೂಯಃ. ನೀನು ಜೀವಾತ್ಮ, ಇವರೆಲ್ಲರೂ ಶರೀರ ಅಲ್ಲ, ಇವರು ಜೀವಾತ್ಮ, ಇವರಿಗೆ ಸಾವೇ ಇಲ್ಲ, ಜೀವಾತ್ಮನಿಗೆ ಸಾವೇ ಇಲ್ಲ. ಆದ್ರಿಂದ ನೀನು ಆಯ್ತು, ನೀನು ಆತ್ಮದ ಲೆವೆಲಲ್ಲಿ ಇಲ್ಲ, ನೀನು ದೇಹದ ಭಾವನೆಯಲ್ಲಿ ಇದ್ದೀಯಾ, ಅವರ ಶರೀರಕ್ಕೆ ನೀನು ಆಸೆ ಪಡ್ತೀಯಾ, ಅವ್ರ ಜೊತೆ ಇರಬೇಕು ಅಂತ ನೀನು ಇಷ್ಟಪಡ್ತೀಯಾ. ಆದರೆ ಶರೀರದ ಭಾವನೆಯಲ್ಲಿ ನೀನು ಇದ್ರೆ ಈ ಶರೀರವನ್ನ ಬಹುಕಾಲ ಉಳಿಸುವಂತಿಲ್ಲ. ಶಾಶ್ವತವಾಗಿ ಇರ್ಲಿಕ್ಕೆ ಬರುತ್ತಾ ಈ ಶರೀರ? ಯಾರಾದರೂ ಇದ್ದಾರಾ ಶಾಶ್ವತವಾಗಿ ಶರೀರ ಇಟ್ಕೊಂಡು? ಇಲ್ಲ ಮಾತಾಜಿ. ಇಲ್ಲ.
ಸೊ ಹಾಗಾಗಿ ಅದಕ್ಕೆ ಈ ಪ್ರಕೃತಿ ನಿಯಮಗಳು ಈ ಶರೀರವನ್ನ ಬಹುಕಾಲ ಉಳಿಸುವಂತಿಲ್ಲ. ಹಾಗಾಗಿ ಅದನ್ನ ನೀನು ರಕ್ಷಿಸ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ನೀನು ಇಲ್ಲಿ ಯಾವ ದೃಷ್ಟಿಯಿಂದ ನೀನು ನೋಡು. ನೀನು ದೇಹ ಭಾವನೆಯಲ್ಲಿದ್ದರೆ ಅವರ ಶರೀರವನ್ನ ನಿನಗೆ ಶಾಶ್ವತವಾಗಿ ಬದುಕಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಒಂದಲ್ಲ ಒಂದಿನ ಬಿಟ್ಟು ಹೋಗಲೇಬೇಕು. ಅದು ಪ್ರಕೃತಿ ನಿಯಮ. ಈಗ ನೀನು ಆತ್ಮದ ರೀತಿಯಿಂದ ನೋಡಿದರೆ ನಿನ್ನ ಆತ್ಮಕ್ಕೆ ಸಾವೇ ಇಲ್ಲ. ಹಾಗಾಗಿ ನೀನು ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ನೀನು ಈ ಯುದ್ಧವನ್ನ ಮಾಡಲೇಬೇಕು ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹಾಗಾಗಿ ಭಗವಂತ ಅರ್ಜುನನಿಗೆ ಆತ್ಮಜ್ಞಾನವನ್ನು ಕೊಡ್ತಾ ಇದ್ದಾನೆ. ಇಲ್ಲಿ ಅರ್ಜುನನಿಗಲ್ಲ, ಅರ್ಜುನ ಅವನು ಶುದ್ಧ ಭಕ್ತ. ಇದು ನಮಗೆ ಆತ್ಮಜ್ಞಾನ ಅಂದ್ರೆ ಭಗವಂತ ಈ ಭಗವದ್ಗೀತೆಯನ್ನು ಯುದ್ಧ ಸಂದರ್ಭದಲ್ಲಿ ಈಗ ಇನ್ನೇನು ದ್ವಾಪರ ಯುಗ ಮುಗಿತಾ ಇದೆ, ಇನ್ನು ಕಲಿಯುಗ ಬರ್ತಾ ಇದೆ. ಸೊ ಹಾಗಾಗಿ ಎಲ್ಲ ಕಲಿಯುಗದ ಜನರು ಅವರು ತುಂಬಾ ದಡ್ಡರು, ತುಂಬಾ ಕಲಹಗಳಿರುತ್ತೆ, ತುಂಬಾ ಆಯುಸ್ಸು ತುಂಬಾ ಕಡಿಮೆ, ಅಲ್ಪಾಯುಷಿಗಳು. ಸೊ ಅದರಿಂದ ನಮಗೆ ಭಗವದ್ಗೀತೆಯನ್ನ ಕೊಟ್ಟಿದ್ದಾನೆ. ಅರ್ಜುನನನ್ನ ಮುಂದೆ ಇಟ್ಕೊಂಡು ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ಈ ಆತ್ಮಜ್ಞಾನವನ್ನು ಪಡೆದಾಗ ಏನಾಗುತ್ತೆ, ವ್ಯಕ್ತಿಯಲ್ಲಿ ಏನಾಗುತ್ತೆ? ಹರೇ ಕೃಷ್ಣ. ವ್ಯಕ್ತಿಯಲ್ಲಿ ಏನಾಗುತ್ತೆ ಆತ್ಮಜ್ಞಾನ ಬಂದಾಗ? ವೈರಾಗ್ಯ ಬರ್ತದೆ. ಏನ್ ಬರ್ತದೆ? ವೈರಾಗ್ಯ. ವೈರಾಗ್ಯ ಬರ್ತದೆ. ಮತ್ತೆ ಈ ಭೌತಿಕ ಪ್ರಪಂಚದ ನಶ್ವರತೆ, ಎಲ್ಲ ನಶ್ವರತೆ ಎಲ್ಲರೂ ಕೂಡ ಒಂದ್ ದಿವಸ ಹೋಗ್ಲೇಬೇಕು. ಇದನ್ನು ಅರ್ಥ ಮಾಡಿಕೊಂಡ ಮೇಲೆ ಏನಾಗುತ್ತೆ? ಆಧ್ಯಾತ್ಮದ ಕಡೆಗೆ ಚಿಂತನೆಯನ್ನ ಮಾಡಬೇಕು. ಹರೇ ಕೃಷ್ಣ. ಎಲ್ಲರೂ ಕೂಡ ತಮ್ಮ ತಮ್ಮ ವಿಡಿಯೋಗಳನ್ನು ಆನ್ ಮಾಡ್ಕೊಳ್ಳಿ ದಯವಿಟ್ಟು. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ, ವೈದ್ಯ ಎಸ್ ಪ್ಯಾಡ್ ಏನ್ ಹೆಸರು? ವೈದ್ಯ ಐಪ್ಯಾಡ್ ಯಾರು ಗೊತ್ತಿಲ್ಲ. ಹರೇ ಕೃಷ್ಣ. ಯಾರಿದ್ದು ಹೆಸರು? ಯಾರದು ಹೇಳಿ, ಹೆಸರು ಹೇಳಿ ಮಾತಾಜಿ. ಯಾರು ಮಾತಾಜಿಯ ವೈದ್ಯಾಸ್ ಐಪ್ಯಾಡ್? ಹರೇ ಕೃಷ್ಣ. ನೀವು ದಯವಿಟ್ಟು ಹೆಸರು ಹಾಕಬೇಕಾಗತ್ತೆ. ಹರೇ ಕೃಷ್ಣ. ಹೆಸರು ಹಾಕಿ, ಯಾಕಂದ್ರೆ ನಾನು ಸಹ ಇಲ್ಲಿ ಅಟೆಂಡೆನ್ಸ್ ಆಗ್ತೇನೆ. ನಿಮ್ಮ ಅಟೆಂಡೆನ್ಸ್ ಅಲ್ಲದೆ ನಾನು ಇಲ್ಲಿ ಪುನಃ ಬೇರೆ ಅಟೆಂಡೆನ್ಸ್ ಆಗ್ತಾ ಇದ್ದೇನೆ. ಸೊ ನಿಮ್ಮ ಹೆಸರನ್ನು ಪೂರ್ತಿ ಹಾಕಿ. ಮತ್ತೆ ಸೌಮ್ಯ ಶ್ರೀಯ ಮಾತಾಜಿ, ಅದು ಸೌಮ್ಯ ಶೀತಲ್ ಏನೋ ಒಂದು ಬೇರೆ ಹೆಸರು ಇತ್ತು. ಹರೇ ಕೃಷ್ಣ. ಮಾತಾಜಿ ಕೇಳ್ತಾ ಇದ್ದಾರೆ. ಮಾತಾಜಿ ಸೌಮ್ಯ ಶೀತಲ್. ಸೌಮ್ಯಶ್ರೀ ಮಾತಾಜಿನೇ ಮಾತಾಜಿ. ಓಕೆ, ಅದು ಗೊತ್ತಾಯ್ತು. ಇದ್ಯಾರು? ವೈದ್ಯ ಎಸ್ ಪ್ಯಾಟ್. ಹರೇ ಕೃಷ್ಣ. ಮಾತಾಡಿ ಮಾತಾಜಿ ಕೇಳ್ತಾ ಇದ್ದಾರೆ. ಮಾತನಾಡಿ, ಟೈಮ್ ಹೋಗ್ತದೆ, ವೇಸ್ಟ್ ಆಗ್ತದಲ್ಲ. ಇವತ್ತು ತುಂಬಾ ಉಂಟು. ಇವತ್ತು ಗೊತ್ತಾ, ಇವತ್ತು 36 ಸ್ಲೈಡ್ ಉಂಟು. ಹರೇ ಕೃಷ್ಣ. ಹೇಳಿ, ಹೆಸರು ಹೇಳಿ, ಇಲ್ಲದಿದ್ರೆ ಸಾಕು. ಹೆಸರು ಹೇಳಿ. ವೈದ್ಯ ಎಸ್ ಪ್ಯಾಟ್ ಐಪ್ಯಾಡ್. ನೋಡಿ ಪ್ರಭುಜಿ, ಮತ್ತೆ ಲಾಸ್ಟಿಗೆ ಕೇಳಿ ಆಯ್ತಾ ಯಾರು ಅಂತ ಹೇಳಿ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸ್ಟಾರ್ಟ್ ಮಾಡಿ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಹಾಗಾಗಿ ನಮಗೆ ಏನಾಗುತ್ತೆ? ಆತ್ಮಜ್ಞಾನ ಪಡ್ಕೊಂಡಾಗ ಏನಾಗುತ್ತೆ? ನಮಗೆ ವೈರಾಗ್ಯ ಮೂಡಬೇಕು. ಅವಾಗ ಭೌತಿಕ ಪ್ರಪಂಚದ ನಶ್ವರತೆಯನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಆಗ ನಮಗೇನಾಗುತ್ತೆ? ಆಧ್ಯಾತ್ಮದ ಕಡೆಗೆ ಚಿಂತನೆ ಬರುತ್ತೆ. ಈ ಪ್ರಪಂಚದ ಸತ್ಯ ನಮ್ಗೆ ಅವಾಗ ಅರ್ಥ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಅರ್ಜುನ ಕ್ಷತ್ರಿಯ. ಸೊ ಹಾಗಾಗಿ ಅವನು ತನ್ನ ತಾತನಾದ ಭೀಷ್ಮ, ಗುರುವಾದ ದ್ರೋಣ ಇವರೆಲ್ಲ ಸಾಯ್ತಾರೆ ಅಂತ ಹೇಳ್ಕೊಂಡು ದುಃಖದಿಂದ ತನ್ನ ಕರ್ತವ್ಯಚ್ಯುತನಾಗಬಾರದು ಹೇಳುವುದನ್ನ ಇಲ್ಲಿ ಅರ್ಜುನನಿಗೆ ಭಗವಂತ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ವಿನೋದ್ ಪ್ರಭುಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಪ್ರಭುಜಿ. ಅದೇ ಏನೇನೋ ಆಗ್ತೈತಿ ಮತ್ತೆ. ಓಕೆ. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಂದು ವಿಡಿಯೋ ಇದಾಗ್ತಾ ಇಲ್ಲ, ಡಿಸೇಬಲ್ ಅಂತ ಬರ್ತಾ ಇದೆ, ಪೋಸ್ಟ್ ಮಾಡಿರೋದು. ಓಕೆ ಓಕೆ ಮಾತಾಜಿ. ಡಿಸೇಬಲ್ ಆಗಿದೆಯಾ? ಹರೇ ಕೃಷ್ಣ. ಹೌದು ಮಾತಾಜಿ. ಕರ್ಮಕಾಂಡ. ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು? ಚೇಂಜ್ ಆಯ್ತು ಮಾತಾಜಿ. ಇದು ಓದ್ಲ ಮಾತಾಜಿ? ಇಲ್ಲ ಇಲ್ಲ ಇಲ್ಲ. ಎಲ್ಲಿ ಬಂದಿದೆ ಈಗ?
ಚೇಂಜ್ ಆಯ್ತು ಇದೆಲ್ಲ ಮಾತಾಜಿ. ಯಾವುದು ನನಗೆ ಗೊತ್ತಾಗ್ತಾ ಇಲ್ಲ. ಆಯ್ತು ಹಾ ಆಯ್ತು ಮಾತಾಜಿ. ಅಲ್ವಾ? ಸರಿ ಇದೆ ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀವಿ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸ್ತೀಯೇ? ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಈಗ ಕರ್ಮಕಾಂಡದ ವಿಚಾರವನ್ನ ಮಾತಾಡ್ತಾನೆ. ಯುದ್ಧವನ್ನು ಯಾಕೆ ನೀನು ಮಾಡಬೇಕು? ಅವನು ಅದರಲ್ಲಿ ಏನ್ ಹೇಳ್ತಾನೆ? ಯುದ್ಧದಲ್ಲಿ ಆನಂದ ಇಲ್ಲ ಅಂತ ಹೇಳ್ತಾನೆ ಅಲ್ವಾ? ಈ ಯುದ್ಧದಲ್ಲಿ ಆನಂದ ಇಲ್ಲ ಹೇಳೋದಕ್ಕೆ ಭಗವಂತ ಕರ್ಮಕಾಂಡದ ವಿಚಾರವನ್ನ ಹೇಳ್ತಾ ಇದ್ದಾನೆ. 2.31 37 ಈಗ ಒಬ್ಬ ವ್ಯಕ್ತಿ ಅವನು ಬ್ರಾಹ್ಮಣ ಆಗಿರ್ಬಹುದು, ಕ್ಷತ್ರಿಯ ಆಗಿರ್ಬಹುದು, ವೈಶ್ಯ ಆಗಿರ್ಬಹುದು, ಶೂದ್ರ ಆಗಿರ್ಬಹುದು ಅಲ್ವಾ? ಆಯಾಯ ಅವರ ಗುಣಗಳಿಗೆ ಅನುಗುಣವಾಗಿ ಅವರು ಯಾವ ವರ್ಣಾಶ್ರಮ ಧರ್ಮದಲ್ಲಿದ್ದಾರೆ ಅದರ ಪ್ರಕಾರ ವ್ಯಕ್ತಿ ಕೆಲಸ ಮಾಡಬೇಕು ಅಲ್ವಾ? ಹರೇ ಕೃಷ್ಣ. ಭಗವಂತ ಏನ್ ಹೇಳ್ತಾನೆ? ಅದರ ಪ್ರಕಾರನೇ, ವರ್ಣಾಶ್ರಮ ಧರ್ಮದ ಪ್ರಕಾರನೇ ಕೆಲಸ ಮಾಡಬೇಕು. ಇಲ್ಲಿ ಕರ್ಮಕಾಂಡದ ವಿಚಾರ ಅಂತಂದ್ರೆ ಶಾಸ್ತ್ರಗಳಿಗೆ ಅನುಗುಣವಾಗಿ, ಶಾಸ್ತ್ರಕ್ಕೆ ಅನುಗುಣವಾಗಿ ಒಬ್ಬ ವ್ಯಕ್ತಿ ತನ್ನ ಇಂದ್ರಿಯವನ್ನ ತೃಪ್ತಿಪಡಿಸ್ಕೊಳ್ಬಹುದು. ಯಾಕೆ ಅಂತಂದ್ರೆ ಇದು ಶಾಸ್ತ್ರದ ವಿರುದ್ಧ ಅಲ್ಲ, ಅದು ಕರ್ಮಕಾಂಡ. ಅದಕ್ಕೆ ಶಾಸ್ತ್ರದ ವಿರುದ್ಧ ಮಾಡ್ಬಿಟ್ರೆ ಅದು ಪಾಪ, ಅದಕ್ಕೆ ಶಿಕ್ಷೆ ಇರುತ್ತೆ. ಶಾಸ್ತ್ರದ ವಿರುದ್ಧ ಮಾಡಿದ್ರೆ ನರಕಕ್ಕೆ ಹೋಗ್ಬೇಕಾಗತ್ತೆ. ಆದರೆ ಇಲ್ಲಿ ಕರ್ಮಕಾಂಡ ವಿಚಾರ ಅಂತಂದ್ರೆ ಆ ಶಾಸ್ತ್ರದ ಪ್ರಕಾರ ಅವನ ಜೀವನ ನಡೆಸ್ಕೊಂಡು ಹೋದ್ರೆ ಅವನಿಗೆ ಪಾಪ ಗಡಿಸೋದಿಲ್ಲ. ಇದರ ಬದಲಾಗಿ ಅವನು ಶಾಸ್ತ್ರವನ್ನು ಬಳಸ್ಕೊಂಡು ತನ್ನ ಜೀವನದಲ್ಲಿ ಆ ಶಾಸ್ತ್ರದ ಕೊಟ್ಟಿರುವ ಮಾರ್ಗದರ್ಶನದ ಪ್ರಕಾರ ಅವನು ಜೀವನವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಅವನು ಚತುರ್ವಿಧ ಪುರುಷಾರ್ಥಗಳನ್ನ ಅವನು ಕಂಡ್ಕೋಬಹುದು. ಅಂದ್ರೆ ನಾವು ತಿಳಿದಿದ್ದೇವೆ ಚತುರ್ವಿಧ ಪುರುಷಾರ್ಥ ಅಂದ್ರೆ ಏನು, ಯಾರಿಗಾದ್ರೂ ಗೊತ್ತಿದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದ್ರೆ ಇಲ್ಲಿ ಧರ್ಮ ಆಚರಣೆ ಮಾಡಿದಾಗ ಏನಾಗತ್ತೆ? ಅರ್ಥ ಸಂಪಾದನೆ ಆಗತ್ತೆ. ಅರ್ಥ ಸಂಪಾದನೆ ಆದಾಗ ಏನಾಗತ್ತೆ? ಅದನ್ನ ಕಾಮ, ತಮ್ಮ ಬಯಕೆಗಳನ್ನ ಈಡೇರಿಸ್ಕೊಳ್ಳೋದು. ಯಾವಾಗ ಈ ಭೌತಿಕ ಕಾಮನೆಗಳು ಪೂರೈಕೆಯಾಗಿ ಕೊನೆಯದಲ್ಲಿ ಅವನಿಗೆ ಇಂದ್ರಿಯಗಳು ಸ್ವರ್ಗೆ ಹೋಗ್ತವೆ, ಅವಾಗ ಅವನು ಮೋಕ್ಷಕ್ಕೆ ವಿಚಾರ ಮಾಡ್ತಾನೆ. ಸೊ ಇದು ಸಾಮಾನ್ಯವಾಗಿ ಈ ಒಂದು ಕರ್ಮಕಾಂಡೀಯ ವಿಚಾರಗಳು. ಸೊ ಈಗ ಈ ಕರ್ಮಕಾಂಡದ ವಿಚಾರವಾಗಿ ನಾವು ನೋಡೋದಾದ್ರೆ ಇಲ್ಲಿ ಏನಾಗಿದೆ? ಅವನು ಮೊದಲನೇ ಅದಕ್ಕೆ ಅವನು ಏನ್ ಹೇಳ್ತಾನೆ? ಅವನು ಅನುಕಂಪಕ್ಕೆ ಅವನು ಆತ್ಮಜ್ಞಾನವನ್ನು ಕೊಟ್ಟ. ಈಗ ಎರಡನೇ ಕಾರಣ ಕೊಟ್ಟಿದ್ದಾನೆ ಅರ್ಜುನ. ಅಂದ್ರೆ ಅವನು ಆನಂದ ಇಲ್ಲ, ಈ ಯುದ್ಧದಲ್ಲಿ ಸಂತೋಷ ಇಲ್ಲ, ನಂಗೆ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಯುದ್ಧ ಮಾಡಿದ್ರೆ ಎಲ್ಲರೂ ಸತ್ತೋಗ್ಬಿಡ್ತಾರೆ, ಆಮೇಲೆ ನನಗೆ ಇಷ್ಟು ದೊಡ್ಡ ರಾಜ್ಯ ಸಿಕ್ಲಿ ಅಥವಾ ಸಂಪತ್ತು ಸಿಕ್ಲಿ, ನಾನೇನ್ ಮಾಡಬೇಕು? ಇದು ಅರ್ಜುನನ ಪ್ರಶ್ನೆ ಅಲ್ವಾ? ಅದಕ್ಕೆ ಭಗವಂತ ಏನ್ ಹೇಳ್ತಾನೆ? ಅರ್ಜುನ, ನೀನು ಕುಂತಿಯ ಮಗ. ಕುಂತಿ ಇದು ಒಂದು ಒಳ್ಳೆಯ ಕುಟುಂಬ, ಅವನ ಕುಟುಂಬದ ಬಗ್ಗೆನೂ ಹೇಳ್ತಾನೆ. ಆಮೇಲೆ ನೀನು ಯುದ್ಧದಲ್ಲಿ ಮಡಿದರೆ ಸ್ವರ್ಗವನ್ನು ಸೇರ್ತೀಯ, ಗೆದ್ದರೆ ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯ. ಇದು ಯಾವ ಶ್ಲೋಕ? ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಿ ಯಾವ ಶ್ಲೋಕ ಇದು? ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೆ ಮಹೀಂ ಅಲ್ವಾ? 2.37. ಹಾ, 37 ಅಂದ್ರೆ ಇಲ್ಲಿ ನಡೀತಾ ಇರೋದು ಧರ್ಮಯುದ್ಧ ಅಲ್ವಾ? ಯಾರು ಇಂತಹ ಒಂದು ಧರ್ಮಯುದ್ಧ ಮಾಡಿ ಗೆಲ್ತಾರೋ ಅವರಿಗೆ ಇಡೀ ಭೂಮಂಡಲ ಸಿಕ್ಕತ್ತೆ, ಇಡೀ ಭೂಮಂಡಲವೇ ಸಿಕ್ಕತ್ತೆ, ಇಡೀ ಸಾಮ್ರಾಜ್ಯ ಸಿಕ್ಕತ್ತೆ. ಸೊ ಹಾಗಾಗಿ ಇಲ್ಲಿ ಯುದ್ಧ ಮಾಡಿ ನೀನು ಗೆದ್ರೆ ನಿಂಗೆ ಭೂಮಂಡಲ ಸಿಕ್ಕತ್ತೆ. ನೀನು ಸೋತ್ರೆ ಏನಾಗುತ್ತೆ? ಸೋತ್ರೆ ಸ್ವರ್ಗ, ಯಾಕಂದ್ರೆ ಅದು ವೀರ ಮರಣ ಅಲ್ವಾ? ಒಬ್ಬ ಬ್ರಾಹ್ಮಣ ಏನ್ ಮಾಡ್ತಾನೆ? ಯಜ್ಞ ಮಾಡಿ, ಯಾಗ ಮಾಡಿ ಒಂದು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ನೋಡ್ತಾನೆ. ಆದರೆ ಅದೇ ಕ್ಷತ್ರಿಯ ಹೇಗೆ ಸ್ವರ್ಗಕ್ಕೆ ಹೋಗ್ಬೋದು? ಯುದ್ಧ ಮಾಡಿ ವೀರ ಮರಣ ಮಾಡಿದ್ರೆ ಅವನಿಗೆ ಸ್ವರ್ಗ ಸಿಕ್ಕತ್ತೆ. ಸೊ ಹಾಗಾಗಿ ಯುದ್ಧ ಮಾಡ್ಲಿಕ್ಕೆ ನೀನು ಹೇಳ್ತೀಯ ಆನಂದ ಇಲ್ಲ ಅಂತ. ಈಗ ನಿನಗೆ ಯುದ್ಧ ಮಾಡಿ ಗೆದ್ರೆ ಭೂಮಂಡಲವನ್ನೇ ನೀನು ಆಳಬಹುದು. ನೀನು ಯುದ್ಧದಲ್ಲಿ ಸೋತ್ರೆ ನೀನು ಸ್ವರ್ಗಕ್ಕೆ ಹೋಗ್ಬೋದು. ಈಗ ನೋಡಿ, ಈಗ ಇಲ್ಲಿ ಸ್ವರ್ಗ
ಇದು ಅರ್ಜುನ ಶುದ್ಧ ಭಕ್ತರು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ನೋಡ್ತಾರ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಭಗವದ್ಧಾಮಕ್ಕೆ ಹೋಗಕ್ಕೆ ಮಾತಾಜಿ ಶುದ್ಧ ಭಕ್ತರು ಸ್ವರ್ಗ ಹೇಳೋದು ಭೌತಿಕ ಪ್ರಪಂಚ ಅಲ್ವಾ? ಸ್ವರ್ಗದಲ್ಲಿಯೂ ಕೂಡ ಇಲ್ಲಿ ಹುಟ್ಟು ಸಾವುಗಳು ಇದೆ. ಸ್ವರ್ಗದಲ್ಲಿ ಕ್ಷೀಣ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಸ್ವರ್ಗಕ್ಕೆ ಹೋದರೂ ಕೂಡ ಅಲ್ಲಿ ಇಲ್ಲಿಗಿಂತ ಹೆಚ್ಚಿನ ಒಂದು ಇಂದ್ರಿಯ ಭೋಗ ಇರಬಹುದು. ಆದರೆ ಸ್ವರ್ಗಕ್ಕೆ ಹೋದರೂ ಕೂಡ ಅಲ್ಲಿ ಒಂದು ಕಾಲ ಕಳೆದ ಮೇಲೆ ಮತ್ತೆ ಅವನು ಬರಲೇಬೇಕು ಅಲ್ವಾ? ಬರಲೇಬೇಕು. ಆದರೆ ಇಲ್ಲಿ ಕರ್ಮಕಾಂಡದ ವಿಚಾರದಲ್ಲಿ ಮಾತಾಡಿದಾಗ ಭಗವಂತ ಆ ರೀತಿ ಹೇಳ್ತಾನೆ. ಅರ್ಜುನ ಸ್ವರ್ಗಕ್ಕೆ ಹೋಗುವುದಿಲ್ಲ, ಅರ್ಜುನ ಶುದ್ಧ ಭಕ್ತ. ಸೊ ಹಾಗಾಗಿ ಏನ್ ಹೇಳ್ತಾನೆ ಅಂದ್ರೆ, ಯುದ್ಧ ಹೇಳೋದು ಎಲ್ಲರಿಗೂ ಯುದ್ಧ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಲ್ಲ. ಸಿಕ್ಕುತ್ತಾ? ಇಲ್ಲ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಸೈನ್ಯದಲ್ಲಿ ಎಷ್ಟೋ ಜನ ಯೋಧರು ಇದ್ದಾರೆ, ಆದರೆ ಯುದ್ಧ ಯಾವಾಗಲೂ ಆಗತ್ತಾ? ಇಲ್ಲ. ಯುದ್ಧ ಆಗದೇನೆ ಎಷ್ಟೋ ಜನ ನಿವೃತ್ತಿ ಹೊಂದ್ಬಿಡ್ತಾರೆ. ಯುದ್ಧವೇ ಅವರ ಟರ್ಮ್ ಅಲ್ಲಿ ಯುದ್ಧವೇ ಆಗೋದಿಲ್ಲ. ಸೊ ಆದ್ರೆ ಈ ಯುದ್ಧ ಅಂದ್ರೆ ಭಗವಂತ ಏನ್ ಹೇಳ್ತಾನೆ, ಯುದ್ಧ ನಿನ್ನ ಭಾಗ್ಯ, ನಿನ್ನ ಪುಣ್ಯ. ಕ್ಷತ್ರಿಯರಿಗೆ ಯುದ್ಧ ಭಾಗ್ಯವಂತೆ. ಯಾಕೆ? ಯುದ್ಧದಲ್ಲಿ ಸ್ವರ್ಗದ ಬಾಗಿಲೇ ತೆಗೆದು ಹೋಗ್ಬಿಡುತ್ತೆ. ಗೆದ್ರೆ ಭೂಮಂಡಲ ಸಿಕ್ಕತ್ತೆ, ಸೋತ್ರೆ ಸ್ವರ್ಗದ ಬಾಗಿಲು. ಸೊ ಹಾಗಾಗಿ ಅವನೇನ್ ಹೇಳ್ತಾನೆ, ನಿನಗೆ ಗೆದ್ರೆ ನಿನಗೆ ಈ ತರ ಸಿಕ್ಕತ್ತೆ. ಕರ್ಮಕಾಂಡ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ನೆಕ್ಸ್ಟ್ ಯಾರು ಓದ್ತೀರಿ? ಹರೇ ಕೃಷ್ಣ. ನಾನು ಓದ್ಲಾ ಮಾತಾಜಿ? ಓದಿ ಪ್ರಭುಜಿ. ಹರೇ ಕೃಷ್ಣ. ಕರ್ಮಕಾಂಡ. ಜನರು ನಿನ್ನ ವಿಷಯವಾಗಿ ಕೆಟ್ಟ ಮಾತನಾಡಬಹುದು ಮತ್ತು ನಿನ್ನಂತೆ ಗೌರವಾನ್ವಿತನಾದ ಮನುಷ್ಯನಿಗೆ ಅಪಕೀರ್ತಿಯು ಸಾವಿಗಿಂತ ಕೇಡು. ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು? ಭಗವದ್ಗೀತಾ 2.34-36. ಹರೇ ಕೃಷ್ಣ. ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವ ಹಿತ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರಂ ನು ಕಿಂ. ಏನ್ ಹೇಳ್ತಾನೆ? ಜನ ಈಗ ಅರ್ಜುನನಿಗೆ ಏನ್ ಹೇಳ್ತಾರೆ? ಸುಮ್ನೆ ಬಿಟ್ಬಿಡ್ತಾರ? ಅರ್ಜುನ ಯುದ್ಧದಿಂದ ಓಡೋದ್ರೆ ಬಿಡ್ತಾರ? ಸುಮ್ಮನೆ ಬಿಟ್ಬಿಡ್ತಾರ ಅರ್ಜುನನನ್ನ? ಇಲ್ಲ ಮಾತಾಜಿ. ಅವನನ್ನ ಏನ್ ಹೇಳ್ತಾರೆ? ಅಯ್ಯೋ, ಅರ್ಜುನ ಒಬ್ಬ ಹೇಳಿ, ಅವನು ಯುದ್ಧ ಬಿಟ್ಟು ಹೊರಟು ಹೋದ, ವಿಮುಖನಾಗಿ ಓಡೋಗ್ಬಿಟ್ಟಿದ್ದಾನೆ ಅಲ್ವಾ? ಅರ್ಜುನ ಮಹಾಪರಾಕ್ರಮಿ ಅಂತ ಹೇಳ್ತಾರೆ. ಆದ್ರೆ ಅದೇ ಜನ ಈಗ ಏನ್ ಹೇಳ್ತಾರೆ? ಅವನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ದುರ್ಯೋಧನ ಏನನ್ನು ಬಿಟ್ಟು ಬಿಡ್ತಾನೆ ಅವನನ್ನ? ಅವಹೇಳನೆ ಮಾಡ್ತಾನೆ ಅಲ್ವಾ? ಅವಹೇಳನೆ ಮಾಡ್ತಾನೆ. ಈಗ ಅರ್ಜುನ, ನೀನ್ ಹೇಳ್ತಾ ಇದ್ದೀಯಾ ನಾನು ಯುದ್ಧ ಬಿಟ್ಕೊಳ್ಬೇಕಾದ್ರೆ ನಾನು ಭಿಕ್ಷೆ ಬೇಡ್ತೇನೆ, ಬೇಕಾದ್ರೆ ಕಾಡಿಗೆ ಹೋಗ್ತೇನೆ ಅಲ್ವಾ, ನನ್ಗೆ ಈ ಯುದ್ಧ ಬೇಡ ಅಂತ ಹೇಳ್ತಾನೆ. ನೋಡು, ನೀನು ಯುದ್ಧ ಮಾಡದೆ ಹೋದ್ರೆ ಎಲ್ಲಿ ಹೋಗ್ತೀಯ? ನೀನು ಜನರ ಮಧ್ಯೆನೆ ಬದುಕಬೇಕು, ಹೌದು ಅಲ್ವಾ? ಆ ಜನ ನಿನ್ನನ್ನು ಹೀಯಾಳಿಸ್ತಾರೆ. ಈಗ ಜನರಿಗೆ ಈಗ ಹೀಯಾಳಿಸಿದರೆ ನಮಗೆ ಅದಕ್ಕಿಂತ ಕೆಟ್ಟದ್ದು ಏನಾದ್ರೂ ಇದೆಯಾ? ಹರೇ ಕೃಷ್ಣ. ಅಪಕೀರ್ತಿಗಿಂತ ಮರಣವೇ ಲೇಸು ಅಲ್ವಾ? ಇಲ್ಲಿ ಅಪಕೀರ್ತಿಗಿಂತ ಮರಣವೇ ಲೇಸು ಅಂತ ಹೇಳ್ತಾ ಇದ್ದಾನೆ ಭಗವಂತ. ಅಂದ್ರೆ ನಮಗೆ ಎಲ್ಲರಿಗೂ ಕೂಡ ಒಂಥರ ಒಂದು ಗೌರವ ಮುಖ್ಯ ಅಲ್ವಾ? ಹರೇ ಕೃಷ್ಣ. ನೋಡು, ನೀನು ಯುದ್ಧ ಮಾಡೋದಿಲ್ಲ, ಯಾರಿಗೂ ಆನಂದ ಇಲ್ಲ ಹೇಳ್ತೀಯಾ? ಇದು ಅಪಕೀರ್ತಿ ಬಂದ್ಬಿಡತ್ತೆ. ಅಷ್ಟೊಂದು ಹೀನಾಯವಾದ ಜೀವನವನ್ನ ನೀನು ನಡೆಸೋದಕ್ಕಿಂತ ನಿನಗೆ ಮರಣವೇ ಲೇಸು ಅಂತ ಹೇಳ್ಬಿಡ್ತಾನೆ. ಸೊ ಆದ್ದರಿಂದ ಅರ್ಜುನ ಯುದ್ಧ ಮಾಡದೇ ಇರುವುದರಿಂದನೇ ನಿನಗೆ ಆನಂದ ಸಿಕ್ಕುವುದಿಲ್ಲ. ನೀ ಯುದ್ಧ ಮಾಡಿದ್ರೆ ನಿಂಗೆ ಆನಂದ ಸಿಕ್ಬೋದು. ಯಾಕೆ? ನಿನಗೆ ಆನಂದ ಇಲ್ಲ, ನಾನು ಯುದ್ಧ ಮಾಡಿದ್ರೆ ಎಷ್ಟೋ ಜನ ಸಾಯ್ತಾರೆ, ಇದು ಆನಂದ ಇಲ್ಲ, ಯಾರಿಗೂ ಸುಖ ಇಲ್ಲ, ಇದು ಹೇಳ್ತಾನೆ. ಅದಕ್ಕೆ ಅರ್ಜುನ ಏನ್ ಹೇಳ್ತಾನೆ? ನೀನು ಯುದ್ಧ ಮಾಡದೆ ಹೋದ್ರೆ ನಿಂಗೆ ಆನಂದ ಇಲ್ಲ, ಎಲ್ಲರ ಜೊತೆ ನೀನು ಅಪಕೀರ್ತಿಗೆ ನೀನು ಒಳಗಾಗ್ತೀಯಾ ಅಂತ ಹೇಳ್ತಾನೆ ಅಲ್ವಾ? ಇವತ್ತು ತುಂಬಾ ಸ್ಲೈಡ್ಸ್ ಇದೆ, ಆದ್ರಿಂದ ದಯವಿಟ್ಟು ಓದಬೇಕು. ಸವಿತಾ. ಹರೇ ಕೃಷ್ಣ ಮಾತಾಜಿ. ಸವಿತಾ ಓದಿ ಮಾತಾಜಿ. ಹರೇ ಕೃಷ್ಣ. ಸವಿತಾ ಬಿವಿ. ಸ್ವರ್ಗದ್ವಾರಮಪಾವೃತಂ. ಹೇ ಪಾರ್ಥ, ಇಂತಹ ಯುದ್ಧ ಮಾಡುವ ಅವಕಾಶಗಳು ತಾವಾಗಿಯೇ ಬಂದು ಸ್ವರ್ಗಲೋಕದ ಬಾಗಿಲುಗಳನ್ನು ಯಾವ ಕ್ಷತ್ರಿಯರಿಗಾಗಿ ತೆರೆಯುತ್ತವೆಯೋ
ಅಂತಹ ಕ್ಷತ್ರಿಯರು ಸುಖಿಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸ್ವರ್ಗದ ದ್ವಾರಂ ಅಪಾವೃತಂ ಅಂತ ಹೇಳ್ತಾನೆ. ಸೊ ಹಾಗಾಗಿ ಇಲ್ಲಿ ಯುದ್ಧ ಮಾಡುವ ಅವಕಾಶ ಅಂತಂದ್ರೆ, ಯುದ್ಧ ಮಾಡೋದು ಅಂತಂದ್ರೆ ಒಬ್ಬ ವೀರ ಮರಣ ಬಂದ್ರೆ ಸ್ವರ್ಗಲೋಕದ ಬಾಗಿಲು ತೆರೆದು ಬಿಡ್ತವೆ, ಕ್ಷತ್ರಿಯರಿಗೆ ಸ್ವರ್ಗಕ್ಕೆ ಹೋಗ್ಬೋದು. ಸೊ ಅದರಿಂದ ಸ್ವರ್ಗದ್ವಾರಂ ಅಪಾವೃತಂ ಅದು ಅಷ್ಟೊಂದು ಅಷ್ಟೊಂದು ಅದು ತುಂಬಾ ಶ್ರೇಷ್ಠವಾದದ್ದು ವೀರ ಮರಣ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಇದನ್ನು ಓದಿ. ನೆಕ್ಸ್ಟ್ ಯಾರು? ಭವ್ಯಾಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾರು ಓದಿದ್ದೀರಿ ಹ್ಯಾಂಡ್ ಅನ್ನ ಡೌನ್ ಮಾಡಿ. ಹರೇ ಕೃಷ್ಣ. ನೀನೇನಾದರೂ ಯುದ್ಧ ಮಾಡಬೇಕಾದ ನಿನ್ನ ಸ್ವಧರ್ಮವನ್ನು ಪಾಲಿಸದೇ ಇದ್ದರೆ ನಿನ್ನ ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ ಪಾಪಕ್ಕೆ ಒಳಗಾಗುತ್ತೀಯ. ಯೋಧನಾಗಿ ನಿನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತೀಯ. ಭಗವದ್ಗೀತಾ 2:33. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡಿ, ಯುದ್ಧ ಒಬ್ಬ ಕ್ಷತ್ರಿಯ ಯುದ್ಧ ಮಾಡ್ಬೇಕು ಅಲ್ವಾ? ಯುದ್ಧ ಮಾಡದಿದ್ರೆ ಏನಾಗತ್ತೆ? ಕರ್ತವ್ಯವನ್ನು ಅಲಕ್ಷ್ಯ ಮಾಡುದು, ಡ್ಯೂಟಿ, ಡೆರಿಲಿಕ್ಷನ್ ಆಫ್ ಡ್ಯೂಟಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾನೆ? ಮೂರನೇ ವಿಚಾರ ಹೇಳ್ತಾ ಇದ್ದಾನೆ. ಏನು? ಅರ್ಜುನ ಏನ್ ಹೇಳ್ತಾ ಇದ್ದಾನೆ? ನೀನು ನಾನು ಯುದ್ಧ ಮಾಡಿದ್ರೆ ಇಷ್ಟೆಲ್ಲಾ ಜನ ಸಾಯ್ತಾರೆ, ನನಗೆ ಪಾಪ ಬರುತ್ತೆ. ಅದಕ್ಕೆ ಭಗವಂತ ಏನ್ ಹೇಳ್ತಾ ಇದ್ದಾನೆ? ನೋಡು ಅರ್ಜುನ, ನೀನು ಕ್ಷತ್ರಿಯ, ಕ್ಷತ್ರಿಯನ ಕರ್ಮ ಅವನ ಧರ್ಮ ಏನೋ ಯುದ್ಧ ಮಾಡೋದು ಅಲ್ವಾ? ಹೌದು ಯುದ್ಧ ಮಾಡೋದು ನಿನ್ನ ಕರ್ತವ್ಯ. ನಿನ್ನ ಕರ್ತವ್ಯ ನೀನು ಮಾಡದೆ ಹೋದ್ರೆ ಅದೇನಾಗತ್ತೆ? ಕರ್ತವ್ಯವನ್ನು ನಿರ್ಲಕ್ಷ್ಯ ಮಾಡುದು, ಅಲಕ್ಷ್ಯ ಮಾಡದ ಪಾಪ. ಈಗ ನಮ್ಮ ದೇಶದ ಗಡಿಯನ್ನ ಯೋಧರು ಕಾಯ್ತಾರೆ ಅಲ್ವಾ? ಅಲ್ಲಿ ಗಡಿಯಲ್ಲಿ ಯುದ್ಧ ಡಿಕ್ಲೇರ್ ಆಗೋಯ್ತು, ಇಂಡಿಯಾ ಪಾಕಿಸ್ತಾನ ಯುದ್ಧ ಡಿಕ್ಲೇರ್ ಆಯ್ತು ಅಂತ ತಿಳ್ಕೊಳ್ಳಿ. ಅಲ್ಲಿದ್ದ ಯೋಧರು ಇಲ್ಲಪ್ಪ ನಾನು ಯುದ್ಧ ಮಾಡಲ್ಲ ಅಂತೇಳಿ ಓಡಿ ಬಂದ್ರೆ ಏನಾಗತ್ತೆ ದೇಶದ ಗತಿ? ಅಥವಾ ನಾನು ಶತ್ರುಗಳೆಲ್ಲ ಸಾಯ್ತಾರೆ, ನಾನು ಅವ್ರ ಮೇಲೆ ನಂಗೆ ಅನುಕಂಪ ಆಗತ್ತೆ, ನಾನು ದೇಶವನ್ನ ನನಗೆ ಈ ಕೆಲಸ ಆಗುದಿಲ್ಲಪ್ಪ ಅಂತ ಬಂದ್ರೆ ಏನಾಗತ್ತೆ? ಅವರು ಅಟ್ಯಾಕ್ ಮಾಡ್ತಾರೆ, ಮಾತಾಡ್ತಾರೆ ಮಾತಾಜಿ, ಹೇಳಿ ಅಂತ. ಅವರ ಕರ್ತವ್ಯವನ್ನ ಅವರಿಗೆ ಶೋಕಾಸ್ ನೋಟಿಸ್ ಬರ್ತದೆ. ಅವರಿಗೆ ಕರ್ತವ್ಯವನ್ನ ಡ್ಯೂಟಿ ಡಿರ್ಲಿಕ್ಷನ್ ಮಾಡಿದ್ದಾನೆ ಅಂತ ಅಲ್ವಾ? ಹೌದು. ಹೌದು ಮಾತಾಜಿ. ನೋಡಿ, ಅವರಿಗೆ ದೇಶವನ್ನು ಕಾಯುವ ಶ್ರೇಷ್ಠ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಜವಾಬ್ದಾರಿ ತುಂಬಾ ಇರುತ್ತೆ ಅವರಿಗೆ. ಸೊ ಅವರ ಕರ್ತವ್ಯವನ್ನ ನಿಭಾಯಿಸಣೆ ಮಾಡಲೇಬೇಕು. ಅವ್ರ ಕರ್ತವ್ಯದಲ್ಲಿ ಮಾಡದೆ ಹೋದ್ರೆ, ಲೋಪ ಉಂಟಾದರೆ ಅವರಿಗೆ ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ ಪಾಪಕ್ಕೆ ಒಳಗಾಗ್ತಾರೆ. ಒಂದು. ಎರಡನೇದವರಿಗೆ ಕಾರ್ಯಾಚರಣೆ ಆಗತ್ತೆ. ಸೊ ಆದರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ? ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದ ಪಾಪಕ್ಕೆ ನೀನು ಒಳಗಾಗ್ತಾ ಇದೀಯಾ. ನಿನ್ನ ಕರ್ತವ್ಯ ಯುದ್ಧ ಮಾಡೋದು. ನೀನು ಕರ್ತವ್ಯ ಮಾಡದಾದ್ರೆ ಅದು ಪಾಪ ಬರುತ್ತೆ. ಈಗ ಏನಂತಂದ್ರೆ ಅರ್ಜುನ ಏನ್ ಹೇಳ್ತಾನೆ? ಯುದ್ಧ ಮಾಡಿದ್ರೆ ನನಗೆ ಪಾಪ ಬರುತ್ತೆ. ಕೃಷ್ಣ ಏನ್ ಹೇಳ್ತಾನೆ? ನೀನು ಯುದ್ಧ ಮಾಡದಿದ್ರೆ ನೀನು ಕರ್ತವ್ಯವನ್ನು ನಿರ್ಲಕ್ಷಿಸಿದ ಪಾಪಕ್ಕೆ ನೀನು ಗುರಿಯಾಗ್ತೀಯಾ. ಜೊತೆಗೆ ನೀನು ಕೀರ್ತಿಯನ್ನೆಲ್ಲ ಕಳ್ಕೊಂಡ್ ಬಿಡ್ತೀಯಾ ಅಂತ ಹೇಳ್ತಾ ಇದ್ದಾನೆ. ಇದನ್ನು ಓದಿ. ಹರೇ ಕೃಷ್ಣ. ನೆಕ್ಸ್ಟ್ ಯಾರಿದ್ದಾರೆ? ಅರ್ಜುನ ಪ್ರಭು ಓದಿ. ಹರೇ ಕೃಷ್ಣ. ಶ್ರೀಕೃಷ್ಣನು ಅರ್ಜುನನ ಪಾಪದ ಪ್ರತಿಕ್ರಿಯೆಗಳ ವಾದವನ್ನು ಸೋಲಿಸುತ್ತಾನೆ. ಕರ್ಮಕಾಂಡ 2:30 2:37. ಈಗ ಯುದ್ಧ ಭೂಮಿಯಿಂದ ಹಿಮ್ಮೆಟ್ಟಿದರೆ ಅವನು ಕ್ಷತ್ರಿಯನಾಗಿ ಸ್ವಧರ್ಮವನ್ನು ಅಲಕ್ಷ್ಯ ಮಾಡುವುದು ಮಾತ್ರವಲ್ಲ, ತನ್ನ ಕೀರ್ತಿಯನ್ನೆಲ್ಲ ಕಳೆದುಕೊಳ್ಳುವನು ಮತ್ತು ನರಕಕ್ಕೆ ರಾಜಮಾರ್ಗವು ಅವನ ಮುಂದೆ ತೆರೆದುಕೊಳ್ಳುತ್ತದೆ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಅವನು ಯುದ್ಧ ಮಾಡಿದರೆ ನರಕಕ್ಕೆ ಹೋಗುವುದಿಲ್ಲ, ಯುದ್ಧ ಮಾಡದಿದ್ದರೆ ನರಕಕ್ಕೆ ಹೋಗುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಅರ್ಜುನ ಏನ್ ಹೇಳ್ದ? ನಾನು ಯುದ್ಧ ಮಾಡಿದ್ರೆ ಪಾಪ ಬರುತ್ತೆ, ಎಷ್ಟೊಂದು ಜನ ಸಾಯ್ತಾರೆ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾನೆ? ನೀನು ಯುದ್ಧ ಮಾಡದಿದ್ರೆ ನೀನ್ ನರಕಕ್ಕೆ ಹೋಗ್ತೀಯಾ ಅಂತ ಹೇಳ್ತಾನೆ. ಸೊ ಹಾಗಾಗಿ ಅರ್ಜುನನ ವಾದವನ್ನ ಅವನು ಸೋಲಿಸ್ತಾನೆ. ಇದು ಪಾಪ ಕಾರ್ಯ ಯುದ್ಧ. ಈ ವಾದವನ್ನು ಹೇಗೆ ಸೋಲಿಸ್ತಾನೆ? ನೀನು ಸ್ವಧರ್ಮವನ್ನು ಅಲಕ್ಷ್ಯ ಮಾಡಿದಾಗ ಆಗತ್ತೆ. ನೀನು ನಿನ್ನ ಕೀರ್ತಿಯನ್ನೆಲ್ಲ ನೀನು ಕಳ್ಕೊಂಡ್ಬಿಡ್ತೀಯಾ. ಯುದ್ಧ ಮಾಡದೇ ಇದ್ರೆ ನೀನು ನರಕಕ್ಕೆ ಹೋಗ್ತೀಯಾ. ಹಾಗಾಗಿ ಯುದ್ಧ ಮಾಡದೆ ಹೋದ್ರೆ ನೀನು ನರಕಕ್ಕೆ ಹೋಗ್ತೀಯ. ಈಗ ನಮಗೆ ಈ ಭಗವಂತನ ಮಾತನ್ನ ಕೇಳಿದ್ರೆ ನಮ್ಗೆ ಹೆಂಗ್ ಅನಿಸುತ್ತೆ? ಹರೇ ಕೃಷ್ಣ. ಮೊದಲನೇ ಅಧ್ಯಾಯ ನಾವು ಕೇಳಿದಾಗ ನಮ್ಗೆ ಹೆಂಗ್ ಅನಿಸಿತ್ತು? ಅರ್ಜುನ ಹೇಳಿದೆಲ್ಲ ಸರಿ ಅಂತ ಅನಿಸ್ತದೆ ಅಲ್ವಾ? ಮೊದಲನೇ ಅಧ್ಯಾಯ ನೋಡಿದಾಗ
ಹೌದು ಮಾತಾಜಿ. ಆದ್ರೆ ಹೌದು ಈಗ ಮಾತಾಜಿ. ನೋಡಿ 2ನೇ ಅಧ್ಯಾಯ ನೋಡಿದಾಗ ಏನ್ ಅನಿಸುತ್ತೆ ನಮ್ಗೆ, ಅಯ್ಯೋ ನಮ್ಗೆ ಎಷ್ಟು ಅಜ್ಞಾನಪ್ಪ, ಭಗವಂತ ಹೇಳಿದ್ದೆಲ್ಲ ಸರಿ ಅಲ್ವಾ, ಹೌದು. ಭಗವಂತ ಹೇಳಿದ್ದೆಲ್ಲ ಸರಿ, ಭಗವಂತ ಕರೆಕ್ಟ್, ಎಲ್ಲಿ ಯಾವಾಗಲೂ ಭಗವಂತ ಹೇಳಿದ್ದೆಲ್ಲ ಕರೆಕ್ಟ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ನಾವು ಭಗವದ್ಗೀತೆನ ಅದಕ್ಕೆ ನಾವು ಏನ್ ಮಾಡ್ಬೇಕು, ಓದಬೇಕು ಭಗವದ್ಗೀತೆಯನ್ನ. ಸೊ ಅರ್ಜುನ ಹೇಳಿದ್ದ ಯುದ್ಧ ಮಾಡಿದ್ರೆ ನನಗೆ ಪಾಪ ಬರುತ್ತೆ ಅಂತ, ಇಷ್ಟೊಂದು ಜನರನ್ನ ನಾನು ಹೇಗೆ ಸಾಯಿಸ್ಲಿ, ಅವರನ್ನ ಸಾಯಿಸಿದ್ರೆ ನನಗೆ ಪಾಪ ಬರುತ್ತೆ. ಅದಕ್ಕೆ ಅರ್ಜುನನಿಗೆ ಏನ್ ಹೇಳ್ತಾನೆ ಕೃಷ್ಣ, ನೀನು ಯುದ್ಧ ಮಾಡದೆ ಹೋದ್ರೆ ನೀನು ಕರ್ತವ್ಯವನ್ನ ಅಲಕ್ಷ್ಯ ಮಾಡಿದ ಹಾಗೆ ನಿನಗೆ ಏನಾಗುತ್ತೆ, ಪಾಪ ಬರುತ್ತೆ. ಸೊ ಅದರಿಂದ ಈಗ ನೋಡಿ, ನಾವು ಯುದ್ಧ ಭೂಮಿಯಲ್ಲಿ ಒಳ್ಳೆದಾಗಿ ಯೋಧ ಚೆನ್ನಾಗಿ ಒಳ್ಳೆ ಪರಾಕ್ರಮದಿಂದ ಹೋರಾಡಿ ಅನೇಕ ಶತ್ರುಗಳನ್ನೆಲ್ಲ ಸಂಹಾರ ಮಾಡಿದ್ದಾನೆ. ಪರಾಕ್ರಮದಿಂದ ಅವನು ಯುದ್ಧ ಮಾಡಿದಂದ್ರೆ ಅವ್ರಿಗೆ ಏನ್ ಕೊಡ್ತದೆ ಗೌರ್ಮೆಂಟು? ಹರೇ ಕೃಷ್ಣ. ಚಕ್ರ ಪ್ರಶಸ್ತಿ ಕೊಡ್ತಾರೆ ಚಕ್ರ, ವೀರ ಚಕ್ರ ಪ್ರಶಸ್ತಿ ಕೊಡ್ತಾರೆ ಅಲ್ವಾ. ಕೆಲವರಿಗೆ ಪರಮವೀರ ಚಕ್ರ ಪ್ರಶಸ್ತಿ, ಕೆಲವರಿಗೆ ವೀರ ಚಕ್ರ ಪ್ರಶಸ್ತಿ ಎಲ್ಲ ಕೊಡ್ತಾರೆ ಅಲ್ವಾ. ದೇಶದ ರಕ್ಷಣೆ ಕೆಲಸನ ಚೆನ್ನಾಗಿ ಮಾಡಿದ್ದಾರೆ, ಅವರು ಸ್ವಾರ್ಥಕ್ಕೋಸ್ಕರ ಮಾಡಿಲ್ಲ, ದೇಶಕ್ಕೋಸ್ಕರ ಮಾಡಿದ್ದಾರೆ ಅಂತ ಹೇಳಿ ಅಲ್ವಾ. ಅವ್ರ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ದಾರೆ ಅಂತ. ಸೊ ಹಾಗಾಗಿ ಇಲ್ಲಿ ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಧರ್ಮಯುದ್ಧ ಇದು ಏನದು? ಧರ್ಮಯುದ್ಧ. ಅಲ್ಲಿ ಯೋಧ ಗೌರ್ಮೆಂಟ್ ಸರ್ಕಾರಕ್ಕೆ ಅವನು ಯುದ್ಧ ಮಾಡ್ತಾನೆ, ಸರ್ಕಾರ ಹೇಳಿದೆ ಅಂತ. ಇಲ್ಲಿ ಭಗವಂತ ಹೇಳಿದ್ದಾನೆ ಅಂತ ಯುದ್ಧ ಮಾಡಬೇಕು. ಇದು ಧರ್ಮಯುದ್ಧ. ಧರ್ಮಯುದ್ಧವನ್ನು ಯಾರು ಅರೇಂಜ್ ಮಾಡಿದ್ದಾರೆ? ಈ ಯುದ್ಧವನ್ನು ಯಾರು ಅರೇಂಜ್ ಮಾಡಿದ್ದಾರೆ? ಭಗವಂತ ಮಾತಾಡಿ. ಭಗವಂತ ಮಾಡ್ತಾನೆ. ಸೊ ಹಾಗಾಗಿ ಭಗವಂತನ ಆದೇಶಕ್ಕೆ ಅನುಸಾರವಾಗಿ ಅರ್ಜುನ ಯುದ್ಧ ಮಾಡಿದರೆ ಅವನಿಗೆ ಪಾಪ ಇಲ್ಲ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೋಡಿ, ಎಲ್ಲರೂ ಕೂಡ ನೀವು ಹ್ಯಾಂಡ್ ರೈಸ್ ಮಾಡ್ಬೇಕಾಗತ್ತೆ. ಈಗ ಓದಿ ನೀವು ಮಾತಾಜಿ, ಉಳಿದೆ ಮುಂದೆ ಹ್ಯಾಂಡ್ ರೈಸ್ ಮಾಡ್ಬೇಕು. ಹರೇ ಕೃಷ್ಣ. ಕ್ಷತ್ರಿಯ ಸ್ಫೂರ್ತಿ ಚೇತನ ಯಶೋಮಂತ ಸೇನನು ಯುದ್ಧವನ್ನು ಜಯಿಸುತ್ತಾನೆ ಅಥವಾ ಅವನು ಯುದ್ಧದಲ್ಲಿ ತನ್ನ ದೇಹ ತ್ಯಾಗ ಮಾಡುತ್ತಾನೆ. ಆದ್ದರಿಂದ ಇಲ್ಲಿ ಬಂದಿರುವ ವ್ಯಕ್ತಿ ಯಾರೋ ಅವನು ನಟಿಸುತ್ತಿರಬೇಕು. ಅವನು ರಾಜ ಯಶೋಮಂತ ಸೇನನಲ್ಲ. ಆದ್ದರಿಂದ ಯಶೋಮಂತ ಸೇನ ಪತ್ನಿಯು ಬಾಗಿಲು ತೆರೆಯಲು ನಿರಾಕರಿಸಿದಳು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಇಲ್ಲಿ ಕ್ಷತ್ರಿಯರ ಒಂದು ಸ್ಫೂರ್ತಿ, ಕ್ಷತ್ರಿಯ ಸ್ಫೂರ್ತಿ, ಕ್ಷತ್ರಿಯರಿಗೆ ಯುದ್ಧ ಮಾಡಲಿಕ್ಕೆ ಸ್ಫೂರ್ತಿ, ಕ್ಷತ್ರಿಯರಿಗೆ ತೇಜಸ್ಸು ಇರುತ್ತೆ, ಕ್ಷಾತ್ರ ತೇಜಸ್ಸು ಅಂತ ಹೇಳ್ತಾರೆ. ಇಲ್ಲಿ ಯಶೋಮಂತ ಒಬ್ಬ ರಾಜ, ಅವನು ಯುದ್ಧಕ್ಕೆ ಹೋಗ್ತಾನೆ. ಆಮೇಲೆ ಯುದ್ಧದಲ್ಲಿ ಅರ್ಧಕ್ಕೆ ಹಿಂದೆ ಬಂದ್ಬಿಡ್ತಾನೆ. ಅವನು ಯುದ್ಧವನ್ನ ಗೆದ್ದಿರೋದಿಲ್ಲ. ಆಮೇಲೆ ಶತ್ರುಗಳನ್ನೆಲ್ಲ ಹಾಗೆ ಬಿಟ್ಟಿಕ್ಕೆ ಅವನು ಹಿಂದಕ್ಕೆ ಬರ್ತಾನೆ, ಅರಮನೆಗೆ ಬರ್ತಾನೆ. ಅರಮನೆ ಕೋಟೆ ಬಾಗಿಲು ಹಾಕ್ಬಿಟ್ಟಿರುತ್ತೆ. ಅವಾಗ ಕೋಟೆ ಬಾಗಿಲು ಹಾಕಿದಾಗ ಅದನ್ನ ಕೋಟೆ ಬಾಗಿಲು ತೆಗಿಯಕ್ಕೆ ಒಬ್ಬನ ಜೊತೆಗೆ ಹೇಳಿ ಕಳಿಸ್ತಾನೆ. ಅದಕ್ಕೆ ಯಶೋಮಂತ ಸೇನನ ಪತ್ನಿ ಹೇಳ್ತಾಳೆ, ಓ ಯಶೋಮಂತ ಸೇನನ, ಅವನು ಬಂದಿಲ್ಲ, ಅವನು ಬಂದ್ರೆ ಯುದ್ಧವನ್ನ ಡಿಕ್ಲೇರ್ ಮಾಡಿಯೇ ಬರ್ತಾನೆ. ಅವನು ಗೆದ್ದು ಅದನ್ನ ಸಾರ್ಕೋತ ಒಂದು ಗೆದ್ದ ಒಂದು ಏನ್ ಹೇಳ್ತಾರೆ ಅದಕ್ಕೆ ಒಂದು ವಿಜೃಂಭಣೆಯಿಂದ ಬರ್ತಾನೆ. ಇಲ್ಲ ಅವನು ಯುದ್ಧದಲ್ಲಿ ಅವನು ಸೋತರೆ, ಅವನು ಸತ್ತರೆ ಅವನ ದೇಹ ಒಂದು ಶರೀರ ಅದು ಬರ್ತದೆ. ಈಗ ಇಲ್ಲಿ ವಿಜಯ ಘೋಷಣೆ ಆಗಿಲ್ಲ ಅಂದ್ರೆ ಅವನು ಯಶೋಮಂತ ಬಂದಿದ್ದಾನೆ ಅಂದ್ರೆ ಅವನು ನಿಜವಾದ ಯಶೋಮಂತ ಅಲ್ಲ, ಅವನು ಯಾರೋ ಕಪಟಿ ಯಶೋಮಂತ, ಅವನು ಯಾರೋ ಬೇರೆ ಇರಬೇಕು ಅಂತ ಬಾಗಿಲೇ ತೆಗಿಲಿಲ್ಲಂತೆ. ಸೊ ಇದರಲ್ಲಿ ನಾವು ತಿಳ್ಕೊಳ್ಬೇಕು ಕ್ಷಾತ್ರ ತೇಜಸ್ಸು. ಹಾಗಾಗಿ ವೀರಾವೇಶದಿಂದ ಕ್ಷತ್ರಿಯರು ಹೋರಾಡ್ತಾರೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ನೋಡಿ, ಅವನ ಹೆಂಡತಿಗೆ ಕೂಡ ಅವನ ಮೇಲೆ ಎಷ್ಟೊಂದು ವಿಶ್ವಾಸ ಇದೆ ಅಲ್ವಾ. ಹೌದು ಮಾತಾಜಿ. ಹಾಗಾಗಿ ಇಲ್ಲಿ ನಾವು ನೋಡೋಣ, ನಾವು ಇಲ್ಲಿವರೆಗೆ ಏನನ್ನ ನೋಡಿದ್ವಿ ಅಂದ್ರೆ, ಈಗ ಅನುಕಂಪ, ನನಗೆ ಅವ್ರ ಮೇಲೆ ಸಹಾನುಭೂತಿ ಇದೆ, ನಾನು ಹೇಗೆ ಯುದ್ಧ ಮಾಡಲಿ ಹೇಳೋದಕ್ಕೆ ಭಗವಂತ ಏನನ್ನು ಹೇಳಿದ? ಆತ್ಮಜ್ಞಾನವನ್ನ ಕೊಟ್ಟಿದ್ದಾನೆ ಅಲ್ವಾ. ಆತ್ಮಜ್ಞಾನ. ನಾವು ದೇಹ ಅಲ್ಲ, ಅವರೆಲ್ಲ ಆತ್ಮಗಳು, ಜೀವಾತ್ಮರು. ಆತ್ಮಕ್ಕೆ ಸಾವಿಲ್ಲ. ಶರೀರದ ಸಾವನ್ನ ನಮಗೆ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಶರೀರವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಆದರೆ ಆತ್ಮಕ್ಕೆ ಸಾವಿಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ನಾಯಂ ಭೂತ್ವಾ ಭವಿತಾ ವಾನ ಭೂಯ. ಸೊ ಹಾಗಾಗಿ ಇಲ್ಲಿ ಎರಡನೆಯ ವಾದ ಅರ್ಜುನದು ಆನಂದವಿಲ್ಲ ಮತ್ತು ಮೂರನೇದು ಪಾಪದ ಪ್ರತಿಕ್ರಿಯೆಗಳು. ಈ ಆನಂದವಿಲ್ಲ ಮತ್ತು ಪಾಪದ ಪ್ರತಿಕ್ರಿಯೆಗೆ ಏನ್ ಹೇಳ್ದ ಭಗವಂತ? ಕರ್ಮಕಾಂಡದ ವಿಚಾರವನ್ನ ಮಾತನಾಡಿದ ಅಲ್ವಾ? ಆನಂದವಿಲ್ಲ ಅಂದ್ರೆ ಸತ್ತರೆ ಸ್ವರ್ಗ, ಗೆದ್ದರೆ ಭೂಮಂಡಲ ಅಂದ. ಪಾಪದ ಪ್ರತಿಕ್ರಿಯೆಗಳು ಅಂದ್ರೆ ಅವನೇನಂದ, ನೀ ಯುದ್ಧ ಮಾಡದೆ ಹೋದ್ರೆ ನಿನಗೆ ಪಾಪ ಬರುತ್ತೆ ಅಂದ ಅಲ್ವಾ? ಹರೇ ಕೃಷ್ಣ. ಹಾಗಾಗಿ ನೀವ್ ಯಾವ ರೀತಿಯಿಂದ ನೋಡಿದ್ರೆ ನೀನು ಯುದ್ಧ ಮಾಡಲೇಬೇಕು. ಸವಿತಾ ಮಾತಾಜಿ ಓದಿ. ಹರೇ ಕೃಷ್ಣ. ಯಾರಿಗೆ ಓದ್ಬೇಕು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಬೇಕು. ಸವಿತಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮ್ಯೂಟ್ ಆಗಿದ್ದೀರಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ವೀಣಾ ಮಾತಾಜಿ ರೈಸ್ ಮಾಡಿದ್ದಾರೆ. ಓದಿ ಮಾತಾಜಿ ವೀಣಾ. ಎರಡು ರೀತಿಯಲ್ಲೂ ನೀನು ಯುದ್ಧ ಮಾಡಬೇಕಾಗುತ್ತೆ. ನೀನು ಎರಡು ರೀತಿಯಲ್ಲಿ ಹೋರಾಡಬೇಕು. ಕೃಷ್ಣನು ಅರ್ಜುನನನ್ನು ಸಂದಿಗ್ಧತೆ ಸ್ಥಿತಿ ಸಿಲುಕಿಸಲು ಪ್ರಯತ್ನಿಸುತ್ತಿದ್ದಾನೆ. ಈ ರೀತಿಯಲ್ಲಿ ಅಥವಾ ಆ ರೀತಿಯಲ್ಲಿ ನೀನು ಹೋರಾಡಬೇಕಾಗುತ್ತದೆ. ನೀನು ಜೀವನದ ದೈಹಿಕ ಪರಿಕಲ್ಪನೆಯಲ್ಲಿಲ್ಲ ಎಂದು ನೀನು ಭಾವಿಸಿದರೆ ಅದು ನನ್ನ ಆದೇಶ. ನೀನು ಹೋರಾಡಬೇಕು. ನೀನು ಜೀವನದ ದೈಹಿಕ ಪರಿಕಲ್ಪನೆಯಲ್ಲಿದ್ದೀನಿ ಎಂದು ನೀನು ಭಾವಿಸಿದರೆ ನೀನು ಕ್ಷತ್ರಿಯ. ನೀನು ಹೋರಾಡಬೇಕು. ಎರಡೂ ರೀತಿಯಲ್ಲಿ ನೀನು ಹೋರಾಡಬೇಕು. ಇದು ಕೃಷ್ಣನ ತೀರ್ಮಾನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ನೀನು ದೇಹದ ಭಾವನೆಯಲ್ಲಿ ಇದೆಯಾ, ಹಾಗಾದ್ರೆ ನೀನು ಕ್ಷತ್ರಿಯ, ನೀನು ಯುದ್ಧ ಮಾಡ್ಲೇಬೇಕು. ಆಯ್ತು, ನೀನು ದೇಹದ ಭಾವನೆಯಲ್ಲಿ, ಆತ್ಮದ ಭಾವನೆಯಲ್ಲಿ ಇದೆಯಾ ಅಂದ್ರೆ ಆತ್ಮಕ್ಕೆ ಸಾವೇ ಇಲ್ಲ. ಸೊ ಹಾಗಾಗಿ ನೀನು ಯಾವ ರೀತಿಯಿಂದ ನೋಡಿದ್ರು ನೀನು ಯುದ್ಧ ಮಾಡಲೇಬೇಕು ಅಲ್ವಾ? ಆತ್ಮದ ಕಲ್ಪನೆಯಲ್ಲಿದ್ರೆ ಈಗ ನಾನು ಭಗವಂತ ನಿನ್ಗೆ ಹೇಳ್ತಾ ಇದ್ದೇನೆ, ನೀನು ಯುದ್ಧ ಮಾಡಬೇಕು. ಸೊ ಹಾಗಾಗಿ ನೀನು ದೈಹಿಕ ಭಾವನೆಯಲ್ಲಿದ್ರು ನೀನು ಯುದ್ಧ ಮಾಡಬೇಕು, ನೀನು ಆತ್ಮದ ಭಾವನೆಯಲ್ಲಿದ್ರು ಕೂಡ ನೀನು ಯುದ್ಧವನ್ನ ಮಾಡಲೇಬೇಕು. ಎರಡೂ ರೀತಿಯಲ್ಲೂ ನೀನು ಯುದ್ಧವನ್ನ ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂದಿಗ್ಧ ಪರಿಸ್ಥಿತಿ, ಅರ್ಜುನನಿಗೇನು ಯುದ್ಧ ಮಾಡಲೇಬೇಕು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ವೀಣಾ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ. ಅಲ್ಪ ಜ್ಞಾನಿಗಳಾದವರು ವೇದದಲ್ಲಿನ ವೇದವಾದರತಾಃ ಪಾರ್ಥ ನಾನ್ಯದ ಸ್ಥಿತಿವಾದಿನಃ. ಓದಿ. ಅಲ್ಪ ಜ್ಞಾನಿಗಳಾದವರು ವೇದಗಳಲ್ಲಿ ಹೂವಿನಂತಹ ಮಾತುಗಳಿಂದ ಮೋಹಗೊಳ್ಳುತ್ತಾರೆ. ಈ ಮಾತುಗಳು ಸ್ವರ್ಗಲೋಕಗಳ ಪ್ರಾಪ್ತಿ, ಒಳ್ಳೆಯ ಜನ್ಮ, ಅಧಿಕಾರ ಮೊದಲಾದವುಗಳಿಗಾಗಿ ಹಲವಾರು ಕಾಮ್ಯ ಕರ್ಮಗಳನ್ನು ಶಿಫಾರಸು ಮಾಡುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಾಗ್ತದೆ, ಕರ್ಮಕಾಂಡದ ವಿಚಾರವನ್ನ ಭಗವಂತ ಮಾತಾಡಿದ, ಆದರೆ ಕರ್ಮಕಾಂಡವನ್ನು ಕೂಡ ಈಗ ಅವನು ಕಡಿಮೆ ಮಾಡ್ತಾ ಇದ್ದಾನೆ. ಅದನ್ನ ನೀನು ಕರ್ಮಕಾಂಡವೇ ಕೊನೆ ಅಂತ ತಿಳ್ಕೊಬೇಡ. ಸೊ ಕರ್ಮಕಾಂಡ ಅದು ಆಧ್ಯಾತ್ಮಿಕ ಅಲ್ಲ, ಅದು ಕರ್ಮಕಾಂಡ ಆಧ್ಯಾತ್ಮ ಅಲ್ಲ. ಅದೇನು ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಕರ್ಮಕಾಂಡವನ್ನ ಕುಗ್ಗಿಸ್ತಾ ಇದ್ದಾನೆ ಭಗವಂತ ಇಲ್ಲಿ. ಸೊ ಆಧ್ಯಾತ್ಮಕ್ಕೆ ಅಂದ್ರೆ ಅದು ಆಧ್ಯಾತ್ಮಿಕ ಜೀವನ ಅಲ್ಲ. ಒಬ್ಬ ವ್ಯಕ್ತಿ ಏನಾದರೂ ಪಾಪ ಕಾರ್ಯವನ್ನ ಮಾಡ್ತಾನೆ, ಆ ಪಾಪ ಕಾರ್ಯವನ್ನು ತಪ್ಪಿಸುವಂತಹ ಒಂದು ಕಾರ್ಯ ಈ ಕರ್ಮಕಾಂಡ ಅಷ್ಟೇ, ಅದು ಭಕ್ತಿ ಅಲ್ಲ. ಸೊ ಆದ್ದರಿಂದ ಇಲ್ಲಿ ಕರ್ಮಕಾಂಡವನ್ನ ಭಗವಂತ ಕುಗ್ಗಿಸ್ತಾನೆ. ಆದರೆ ಕರ್ಮಕಾಂಡ ನಮಗೆ ಭಕ್ತಿಗೆ ಬರ್ಲಿಕ್ಕೆ ಸಹಾಯ ಮಾಡಬಹುದು. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲೆ ಮಾತಾಜಿ? ಓದಿ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾನ್ಯದಸ್ತೀತಿ ವಾದಿನಃ. ಓದಿ ಮಾತಾಜಿ. ಅಲ್ಪಜ್ಞಾನಿಗಳಾದವರು ವೇದಗಳಲ್ಲಿನ ಹೂವಿನಂತಹ ಮಾತುಗಳಿಗೆ ಮೋಹಗೊಳ್ಳುತ್ತಾರೆ. ಈ ಮಾತುಗಳು ಸ್ವರ್ಗಲೋಕಗಳ ಪ್ರಾಪ್ತಿ, ಒಳ್ಳೆಯ ಜನ್ಮ, ಅಧಿಕಾರ ಮೊದಲಾದವುಗಳಿಗಾಗಿ ಹಲವಾರು ಕಾಮ್ಯ ಕರ್ಮಗಳನ್ನು ಶಿಫಾರಸು ಮಾಡುತ್ತವೆ. ಭಗವದ್ಗೀತೆ 42. ಹರೇ ಕೃಷ್ಣ. ಈಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ವೇದಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ.
ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ. ಅಂದ್ರೆ ಹೂವಿನಂತ ಮಾತು. ಈಗ ಹೂವಿನಂತ ಮಾತಂದ್ರೆ ಏನು? ಈಗ ಒಬ್ಬರು ಇನ್ನೊಬ್ಬರನ್ನ ಮೋಸ ಮಾಡ್ಲಿಕ್ಕಾಗಿ ಅಥವಾ ಮೋಹಗೊಳಿಸ್ಲಿಕ್ಕಾಗಿ ತುಂಬಾ ಮೃದುವಾಗಿ ಮಾತಾಡ್ತಾರೆ ಅಲ್ವಾ? ಬೆಣ್ಣೆ ಅಂತ ಮಾತಾಡ್ತಾರೆ ಅಲ್ವಾ? ಹಾ, ಅವ್ರು ಹೇಳಿದ್ರೆ ಅವ್ರು ಹೇಳಿದಾಗ ಇನ್ನೊಬ್ರು ಕೇಳ್ಬೇಕು, ಆ ರೀತಿ ಮಾತಾಡ್ತಾರೆ. ಹೂವಿನಂತ ಮೃದುವಾದ ಮಾತುಗಳು. ಇಲ್ಲಿ ವೇದಗಳು ಕೂಡ ಪುಷ್ಪಿತಾಂ ವಾಚಂ ಅಂತಂದ್ರೆ ಏನಂತಂದ್ರೆ ಹೂವಿನ ರೀತಿ ವೇದಗಳಲ್ಲಿ ಹೇಳ್ತಾರೆ. ಏನ್ ಬೇಕು, ಏನ್ ಹೇಳ್ತಾರೆ? ನಿನ್ಗೆ ಅಂದ್ರೆ ಒಂದು ತುಂಬಾ ಹಣ ಬೇಕಾ, ಈ ದೇವತೆ ಪೂಜೆ ಮಾಡು, ನಿನಗೆ ಹಣ ಸಿಕ್ಕತ್ತೆ. ನಿನಗೆ ಸುಂದರಿಯಾದ ಪತ್ನಿ ಬೇಕಾ, ಈ ದೇವತೆ ಪೂಜೆ ಮಾಡು. ಆಮೇಲೆ ನಿನಗೆ ತುಂಬಾ ಪ್ರಸಿದ್ಧಿ ಗಳಿಸಬೇಕಾ, ಈ ದೇವತೆ ಪೂಜೆ ಮಾಡು. ನಿನಗೆ ಆರೋಗ್ಯ ಬೇಕಾ, ಈ ದೇವತೆ ಪೂಜೆ ಮಾಡು. ಇದೆಲ್ಲ ಹೇಳ್ತಾರೆ ಅಲ್ವಾ ಕರ್ಮಕಾಂಡದಲ್ಲಿ. ನಿನಗೆ ಜೀವನದಲ್ಲಿ ಬೇಕು ಅಂತಂದ್ರೆ ಅವರು ಈ ವೇದಗಳಲ್ಲಿ ಹೇಳೋದು ದೇವತೆಗಳ ಆರಾಧನೆ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಪುಷ್ಪಿತಾಂ ವಾಚಃ ಅಂದ್ರೆ ಒಂದು ಮರದಲ್ಲಿ ಹೂವಾಗತ್ತೆ. ಆದರೆ ಆ ಹೂವನ್ನು ಹಾಗೆ ಬಿಟ್ರೆ ಅದು ಏನಾಗತ್ತೆ, ಆ ಹೂವು ಉದುರಿ ಆಮೇಲೆ ಹಣ್ಣಾಗತ್ತೆ ಅಲ್ವಾ? ಹಣ್ಣಾಗತ್ತೆ. ಅದು ಬಿಟ್ಟು ಆ ಹೂವನ್ನ ನಾವು ಕೊಯ್ದು ಬಿಟ್ರೆ ಹಣ್ಣು ಸಿಕ್ಕತ್ತಾ? ಇಲ್ಲ. ಹಣ್ಣು ಸಿಕ್ಕತ್ತಾ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಸೊ ಅದಕ್ಕೆ ಇಲ್ಲಿ ವೇದಗಳಲ್ಲಿ ಏನು ಅಂತಂದ್ರೆ ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನ ಕಾಂಡ ಅಂತ ಬರ್ತದೆ. ಈ ಕರ್ಮಕಾಂಡದಲ್ಲಿ ಹೂವು ಅಂದ್ರೆ ಏನು? ಅಧಿಕಾರ. ಆ ಹೂವಿನಂತ ಮಾತುಗಳಿಗೆ ಏನಾಗುತ್ತೆ, ಒಳ್ಳೆ ಸ್ವರ್ಗಲೋಕಕ್ಕೆ ಹೋಗ್ಲೇಬೇಕಾದ್ರೆ ಈ ಒಂದು ಯಾಗ ಮಾಡು, ಈ ಯಜ್ಞ ಮಾಡು, ಒಳ್ಳೆಯ ಅಧಿಕಾರ ಪಡಿಬೇಕು, ಜನ್ಮ ಸಿಕ್ಬೇಕು, ಈ ಕರ್ಮ ಮಾಡು ಅಂದ್ರೆ ಹೂವನ್ನು ಪಡ್ಕೊಬಿಡ್ತೇವೆ, ಹಣ್ಣೇ ಸಿಕ್ಕುವುದಿಲ್ಲ. ನಾವು ಭೌತಿಕದ ಒಂದು ಸುಖ, ಐಹಿಕ ಸುಖಕ್ಕಾಗಿ ಇದನ್ನು ಮಾಡ್ತಕ್ಕಂಥದ್ದು. ಅವಾಗ ಏನಾಗುತ್ತೆ, ನಮಗೆ ಭಗವಂತ ಶ್ರೀಕೃಷ್ಣ ನಮ್ಗೆ ಸಿಕ್ಕೋದಿಲ್ಲ. ಸಿಕ್ತಾನಾ? ಭೌತಿಕದಲ್ಲಿ ನಾವು ತೊಳಲಾಡಿದ್ರೆ ಸಿಕ್ತಾನಾ? ಇಲ್ಲ. ನಮಗೆ ಭೌತಿಕದಲ್ಲಿ ಸ್ವರ್ಗಲೋಕ ಬೇಕು, ನಮಗೆ ಸ್ವರ್ಗಲೋಕವೂ ಕೂಡ ಭೌತಿಕವೇ. ಒಳ್ಳೆ ಜನ್ಮ ಬೇಕು, ಅಧಿಕಾರ ಬೇಕು. ಇದಕ್ಕೆ ನಾವು ಆ ಯಾಗ, ಈ ಯಜ್ಞ, ಈ ಹೋಮ ಇದೆಲ್ಲ ಮಾಡ್ಕೊಂತ ಇದ್ರೆ ನಮ್ಗೆ ಭಗವಂತ ಸಿಕ್ತಾನಾ? ಇಲ್ಲ. ಸೊ ನಮಗೆ ವೇದದಲ್ಲಿ ಏನ್ ಹೇಳ್ತಾರೆ, ವೇದಗಳ ಒಂದು ಮುಖ್ಯ ಯಾವುದು, ವೇದಗಳ ಗುರಿ ಯಾರು? ಕೃಷ್ಣ ವೇದಗಳ ಗುರಿ. ಅದನ್ನ ಎಲ್ಲಿ ಹೇಳಿದ್ದಾನೆ? 15.15 ಹೇಳಿದ್ದಾನೆ. ಏನಂತ? ಸರ್ವಸ್ಯ ಚ ಅಹಂ ಹೃದಿ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ ಜ್ಞಾನಂ ಅಪೋಹನಂ ಚ ವೇದೈಶ್ಚ ಸರ್ವೈರ್ ಅಹಮೇವ ವೇದ್ಯ ವೇದಾಂತ ಕೃದ್ ವೇದ ವಿದೇವ ಚ ಅಹಂ. ಅಂದರೆ ವೇದಗಳಿಂದ ತಿಳಿದುಕೊಳ್ಳಬೇಕಾದವನು ನಾನು, ಭಗವಂತ ಹೇಳ್ತಾನೆ. ಸೊ ನಿಜವಾದ ವೇದದ ಗುರಿ ಭಗವಂತ. ಆದರೆ ನಾವೇನ್ ಮಾಡ್ತಾ ಇದ್ದೇವೆ? ಹೂವಿಗೆ ಆಕರ್ಷಣೆ ಹೊಂದ್ಕೊಳ್ತಾ ಇದ್ದೇವೆ ಅಲ್ವಾ? ಹೂವಿಗೆ ಆಕರ್ಷಣೆ ಹೊಂದುತ್ತಾ ಇದ್ದೇವೆ ಅಲ್ವಾ? ಹರೇ ಕೃಷ್ಣ. ನಾವು ಮುಂದೆ ಭಗವಂತನನ್ನು ಪಡ್ಕೊಳ್ಳೋದು ಹಣ್ಣಿಗೆ ಕಾಯುವುದೇ ಇಲ್ಲ. ನಾವು ಹೂವನ್ನೇ ಕತ್ತರಿಸ್ಕೊಂಡು ಹೂವನ್ನೇ ನಾವು ಖುಷಿ ಪಡ್ಕೊಂಡ್ಬಿಡ್ತೇವೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ? ಪ್ರವದಂತಿ ಅವಿಪಶ್ಚಿತ. ಅದ್ರಲ್ಲಿ ಏನ್ ಹೇಳ್ತಾರೆ? ಅವರು ಅವಿಪಶ್ಚಿತ ಅಂದ್ರೆ ಅವರು ಏನಂದ್ರೆ ಬುದ್ಧಿವಂತರಲ್ಲ. ಏನ್ ಮಾಡ್ತಾರೆ? ಹಣ್ಣಿಗಾಗಿ ಕಾಯುವುದೇ ಇಲ್ಲ, ಹೂವನ್ನೇ ಎಂಜಾಯ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ವೇದವಾದರತಃ ಪಾರ್ಥ ನಾಣ್ಯದ ಸ್ಥಿತಿ ವಾದನಃ. ಸೊ ಹಾಗಾಗಿ ಏನಂತಂದ್ರೆ ಅವರು ಹಣ್ಣಿಗಾಗಿ ಕೃಷ್ಣ ಅವರಿಗೆ ಭಗವಂತನನ್ನ ಪಡ್ಕೊಳ್ಳೋದಿಲ್ಲ, ಈ ಭೌತಿಕದ ವಿಚಾರಗಳಲ್ಲೇ ಮುಳುಗಿ ಬಿಡ್ತಾರೆ. ಹರೇ ಕೃಷ್ಣ. ಇದನ್ನು ಓದಿ ಅರ್ಜುನ ಪ್ರಭುಜಿ. ನಾನು ಓದ್ಲಾ ಮಾತಾಜಿ? ನೋಡಿ ಅವರಿಗೆ ಓದಿ. ವೇದಗಳು ಮುಖ್ಯವಾಗಿ ಭೌತಿಕ ಪ್ರಕೃತಿಯ 3 ಗುಣಗಳ ವಿಷಯದೊಂದಿಗೆ ವಿವರಿಸುತ್ತದೆ. ಓ ಅರ್ಜುನ, ಈ 3 ಗುಣಗಳನ್ನು ಮೀರಿದವನಾಗು. ಹರೇ ಕೃಷ್ಣ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ವೇದಗಳು ಅಂತಂದ್ರೆ ಈ ವಿಚಾರ 3 ಗುಣಗಳ ವಿಚಾರವನ್ನೇ ಹೇಳುತ್ತವೆ.
ಸತ್ವಗುಣ ತ್ರೈಗುಣ್ಯ ಅಂದ್ರೆ ಏನು? ಸತ್ವಗುಣ, ರಜೋಗುಣ, ತಮೋಗುಣ. ಈಗ ನಮ್ಮ ಸನಾತನ ಧರ್ಮ ಯಾವ ರೀತಿ ಇದೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಯಾವುದೇ ಸ್ತರದಲ್ಲಿರಲಿ, ಅವನು ತಮೋಗುಣದಲ್ಲಿ ಬೇಕಾದ್ರೂ ಇರಲಿ, ಅವನು ರಜೋಗುಣದಲ್ಲಿ ಇರಲಿ, ಅವ್ರನ್ನ ಯಾರನ್ನು ಕೂಡ ಅದು ನಿರ್ಲಕ್ಷ್ಯ ಮಾಡೋದಿಲ್ಲ. ಹೌದಾ, ನೀನು ತಮೋಗುಣದಲ್ಲಿ ಇದ್ದೀಯಾ, ಆಯ್ತು, ನೀನು ಶೂದ್ರನ ತರ ನೀನು ಬದುಕ್ತಾ ಇದ್ದೀಯಾ, ಪರವಾಗಿಲ್ಲ, ನೀನು ಅಲ್ಲೇ ಇದ್ಕೊಂಡು ನಿನ್ನ ಕೆಲಸವನ್ನು ನೀನು ಸರಿಯಾಗಿ ಮಾಡು, ನೀನು ಭಗವಂತನಿಗೆ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ. ಒಬ್ಬವನು ರಜೋಗುಣದಲ್ಲಿದ್ದಾನೆ, ರಜೋಗುಣದಲ್ಲಿ ವೈಶ್ಯನಾಗಿ ಕೆಲಸ ಮಾಡ್ತಾ ಇದ್ದಾನೆ, ಆಯ್ತು, ನೀನು ಅಲ್ಲೇ ಅದರಿಂದನೇ ಭಗವಂತನ ತೃಪ್ತಿಗೊಳಿಸಬಹುದು. ಮತ್ತೊಬ್ಬವನು ಬ್ರಾಹ್ಮಣ ಸತ್ವಗುಣದಲ್ಲಿದ್ದಾನೆ, ಆಯ್ತು, ನೀನು ಬ್ರಾಹ್ಮಣದಲ್ಲಿ ಜೀವನವನ್ನು ಮಾಡಿ ಭಗವಂತನಿಗೆ ಸಂತೋಷ ಪಡಿಸ್ಬೋದು. ವರ್ಣಾಶ್ರಮದಲ್ಲಿ ಏನು ಹೇಳ್ತಾರೆ ಅಂದರೆ, ಇದು ಅಂತಂದರೆ ಸಂಸಿದ್ಧಿರ್ ಹರಿತೋಷಣಂ, ಅಂದರೆ ಅವನು ಬ್ರಾಹ್ಮಣ ಇರಲಿ, ಕ್ಷತ್ರಿಯ ಇರಲಿ, ಅವನು ವೈಶ್ಯ ಇರಲಿ, ಶೂದ್ರ ಇರಲಿ, ಎಲ್ಲರೂ ಕೂಡ ಭಗವಂತನನ್ನು ಅವರವರ ಕೆಲಸವನ್ನು ಸರಿ ಮಾಡಿದ್ರೆ ತೃಪ್ತಿಪಡಿಸ್ಬೋದು. ಭಗವಂತನನ್ನ ನಾವು ತುಂಬ ತೃಪ್ತಿಪಡಿಸ್ಬೋದು. ಆದರೆ ಇಲ್ಲಿ ಏನಿದೆ ಅಂತಂದ್ರೆ, ವೇದಗಳು ತ್ರೈಗುಣ್ಯ ವಿಷಯವನ್ನು ಹೇಳ್ತವೆ. ಆದರೆ ಭಗವಂತ ಇರೋದು ಯಾವುದು? ಭಗವಂತ ಯಾವುದು ಇದು? ಭಗವಂತ ಶುದ್ಧ ಸತ್ವದಲ್ಲಿ ಇದ್ದಾನೆ ಅಲ್ವಾ? 3 ಗುಣಗಳನ್ನು ಮೀರಿದವನು ಅಲ್ವಾ ಭಗವಂತ? 3 ಗುಣದಲ್ಲಿ ಇದ್ದಾನ ಭಗವಂತ? 3 ಗುಣಗಳನ್ನ ಮೀರಿದವನು. ಈ 3 ಗುಣಗಳಂದ್ರೆ ಹೇಗೆ ಕೇಳಿದರೆ, ಈಗ ಚಿನ್ನದ ಸರಪಳಿ, ಬೆಳ್ಳಿಯ ಸರಪಳಿ, ಮತ್ತೆ ಕಬ್ಬಿಣದ ಸರಪಳಿ. ಚಿನ್ನದ ಸರಪಳಿ ಅಂದ್ರೆ ಸ್ವರ್ಗಲೋಕ ಅಲ್ವಾ? ಸತ್ವಗುಣದಲ್ಲಿದ್ದರೂ ಸ್ವರ್ಗಕ್ಕೆ ಹೋಗ್ತಾರೆ. ಆಮೇಲೆ ಬೆಳ್ಳಿಯ ಸರಪಳಿ ಅಂದ್ರೆ ಈ ಎಲ್ಲ ಭೂಲೋಕಗಳು. ಆಮೇಲೆ ಕಬ್ಬಿಣದ ಸರಪಳಿ ಅಂದ್ರೆ ಏನು? ಎಲ್ಲ ಕೆಳಗಿನ ಲೋಕಗಳು ಅಲ್ವಾ? ಈಗ ಭೌತಿಕ ಪ್ರಪಂಚದಲ್ಲಿ ಈ ಎಲ್ಲ ಸರಪಳಿಯೇ ಅಲ್ವಾ? ಸರಪಳಿ ಬೇಕಾ ಅಥವಾ ಸರಪಳಿಯಿಂದ ಹೊರಗೆ ಬರ್ಬೇಕಾ ನಮ್ಗೆ? ಹರೇ ಕೃಷ್ಣ. ಹೊರಗೆ ಬರ್ಬೇಕು ಅಂತಂದ್ರೆ 3 ಗುಣಗಳನ್ನ ಮೀರಬೇಕು. 3 ಗುಣಗಳು, ಈ ವೇದಗಳು 3 ಗುಣಗಳನ್ನ ಹೇಳ್ತಾವಂತೆ. 3 ಗುಣಗಳಲ್ಲೇ ಇದೆ ವೇದಗಳು ಅಲ್ವಾ? ಸೊ ಅದಕ್ಕೆ ಅರ್ಜುನ ಹೇಳ್ತಾನೆ, ಅರ್ಜುನನಿಗೆ ಏನ್ ಹೇಳ್ತಾನೆ ಕೃಷ್ಣ? ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವ ಅರ್ಜುನ, ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮಾತ್ಮವಾನ್. ಸೊ ಹಾಗಾಗಿ ಏನ್ ಹೇಳ್ತಾನೆ, ನೀನು ಕರ್ಮಕಾಂಡದ ವಿಚಾರಗಳನ್ನ ಅವನು ಕುಗ್ಗಿಸಿ ಹೇಳ್ತಾನೆ. ನೋಡು, ನೀನು ಮೊದಲು ನಾನು ಕರ್ಮಕಾಂಡದ ವಿಚಾರ ಹೇಳಿದೆ, ಗೆದ್ದರೆ ರಾಜ್ಯ, ಸೋತರೆ ಸ್ವರ್ಗ. ಆದರೆ ಕರ್ಮಕಾಂಡ ಒಳ್ಳೇದಲ್ಲ, ಯಾಕೆಂದರೆ ಅದಕ್ಕಿಂತ ನೀನು ಹೆಚ್ಚಿನ ವಿಷಯನ ನೀನು ಪಡ್ಕೋಬಹುದು. ಸ್ವರ್ಗಕ್ಕೆ ಹೋದ್ರೆ ಸ್ವರ್ಗದಿಂದ ಮತ್ತೆ ಇಳಿದು ಬರಲೇಬೇಕು, ಅದಕ್ಕೆ ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಲ್ವಾ? ಹರೇ ಕೃಷ್ಣ. ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಭಕ್ತಿ ಸೇವೆ ಮಾಡಬೇಕು, 3 ಗುಣಗಳನ್ನು ಮೀರ್ಬೇಕು. 3 ಗುಣಗಳನ್ನ ಮೀರ್ಬೇಕು, ತುಂಬಾ ಮುಖ್ಯ ವಿಚಾರ. 3 ಮುಖ್ಯ. ಈಗ ನಿಮಗೊಂದು ಇದಿದೆ, 45-46 ಶ್ಲೋಕಗಳು. ಈಗ ನೋಡಿ, ನಮಗೆ ತುಂಬಾ ಸ್ಲೈಡ್ಗಳು ಇದೆ ಇವತ್ತಿನ ತರಗತಿಯಲ್ಲಿ. ಈಗ ನಿಮಗೆ ನಾನು 45-46 ಶ್ಲೋಕ, ಎಲ್ಲಾ ಶ್ಲೋಕಗಳ ಭಾವಾರ್ಥ ಓದ್ಲಿಕ್ಕೆ ನಿಮಗೆ ಬರೆದಿದ್ವಿ ಅಲ್ವಾ? ಹಾಕಿದ್ವಿ, ಓದಿದ್ದೀರಾ ಭಾವಾರ್ಥವನ್ನ? ಹೌದು, ಇದೀವಿ ಮಾತಾಜಿ. ಬಂದ್ಮೇಲೆ ನಿಮಗೆ ನೀವು ಜಸ್ಟ್ 3 ಮಿನಿಟ್ಸ್ ಅಷ್ಟೇ ಟೈಮ್ ಕೊಡ್ತೇನೆ. ಈ ಪ್ರಶ್ನೆಗಳನ್ನು ನೋಡಿ, ಚಟುವಟಿಕೆ ಇದೆ. ಭಗವದ್ಗೀತೆ 2.45-46 ಶ್ಲೋಕಗಳು ಮತ್ತು ಭಾವಾರ್ಥಗಳನ್ನು ಓದಿ, ಕೃಷ್ಣ ಪ್ರಜ್ಞೆ ಅಭ್ಯಾಸದಲ್ಲಿ ವೇದಗಳ ಕರ್ಮಕಾಂಡ ವಿಭಾಗದ ಪ್ರಸ್ತುತತೆಯನ್ನು ಚರ್ಚಿಸಿ, ವೈದಿಕ ದೃಷ್ಟಿಕೋನದಿಂದ ಇಸ್ಕಾನನ ಆಚರಣೆಗಳು ಹೇಗೆ ಅಧಿಕೃತವಾಗಿವೆ. ಇದರಲ್ಲಿ ದಯವಿಟ್ಟು ನಿಮಗೆ ನಾನು ಎಷ್ಟು ಜನ ಇದ್ದೀರಿ? 31 ಜನನ? 30ನ? 31 ಜನ ಇದ್ದೀವಿ ಮಾತಾಜಿ. 31 ಅಂದ್ರೆ ನಾನು 30 ಅಂತ ನಾನೇ ಹೇಳ್ಕೊಬಿಡಿ. 30 ಅಂದ್ರೆ 10ಕ್ಕೆ 3 ನಾನು ಮಾಡ್ತೇನೆ. ಹಾಯ್ ಕೃಷ್ಣ. ಬ್ರೇಕ್ಔಟ್ ರೂಮ್ ಮಾಡ್ತಾ ಇದ್ದೇನೆ. 30 ಅಂದ್ರೆ ನಾನು 7 ಜನರನ್ನ ಹಾಕ್ತೇನೆ, 4 ಗ್ರೂಪ್ ಮಾಡ್ತೇನೆ, ಡಿಸೈಡ್ ಮಾಡಿ. ಮತ್ತೆ 3 ನಿಮಿಷದಲ್ಲಿ ನೀವು ಮತ್ತೆ ಪ್ರೆಸೆಂಟ್ ಒಬ್ಬೊಬ್ರು ಮಾಡಬೇಕು ಒಂದು ಗ್ರೂಪಿನಿಂದ. ಹರೇ ಕೃಷ್ಣ. ಎಲ್ಲರೂ ಜಾಯಿನ್ ಆಗ್ಬೇಕು. ಹರೇ ಕೃಷ್ಣ.
ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಹೇಳ್ತೀರಿ? ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಸೀನಪ್ಪ ನಂದಿನಿ ಮಾತಾಜಿ ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಇಲ್ಲಿ ಮಾತಾಜಿ ಇಲ್ಲಿ ಭಗವದ್ಗೀತೆಯಲ್ಲಿ ವಿಡಿಯೋ ಅದು ಆನ್ ಮಾಡ್ಕೊಳ್ಬೇಕು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಇಲ್ಲಿ ಮಾತಾಜಿ 45ನೇ ಶ್ಲೋಕ 46ನೇ ಶ್ಲೋಕದಲ್ಲಿ ಅರ್ಜುನನಿಗೆ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, 3 ಗುಣಗಳನ್ನ ನೀನು ಸತ್ವಗುಣ, ರಜಗುಣ, ತಮೋಗುಣ ಇದೆಯಲ್ಲ, 3 ಗುಣಗಳನ್ನ ಮೀರಿದವನಾಗು ನೀನು, ನಿಸ್ತ್ರಯಿ ಗುಣ ಆಗು ಅಂತಂದ್ರೆ ಅಂತ ಹೇಳ್ತಾ ಇದ್ದಾರೆ. 3 ಗುಣಗಳನ್ನ ಮೀರಿದವನಾಗು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಶುದ್ಧ ಸತ್ವ ಗುಣಕ್ಕೆ ಬಾ ಅಂತ ಹರೇ ಹೇಳ್ತಾ ಕೃಷ್ಣ. ಇದ್ದಾರೆ. ಮಾತಾಜಿ, ಇಲ್ಲಿ ನಾವು ಕೇಳಿರೋ ಪ್ರಶ್ನೆ ಏನಂದ್ರೆ, ಕೃಷ್ಣ ಪ್ರಜ್ಞಾ ಅಭ್ಯಾಸದಲ್ಲಿ ವೇದಗಳ ಕರ್ಮಕಾಂಡದ ಪ್ರಸ್ತುತಿಯನ್ನು ಚರ್ಚಿಸಿ. ನಾನ್ ಹೇಳ್ಬೋದಾ ಮಾತಾಜಿ? ವೇದಗಳಲ್ಲಿ ಕರ್ಮದ ಬಗ್ಗೆ ಹೇಳಿದ್ದಾರೆ ಮಾತಾಜಿ. ಅಂದ್ರೆ ಫಲ ಕೊಡೋ ಕರ್ಮದ ಬಗ್ಗೆನೇ ಹೇಳಿದ್ದಾರೆ ವೇದಗಳಲ್ಲಿ. ಅದು ಏನಾಗುತ್ತೆ ಅಂತಂದ್ರೆ ನಮ್ಮನ್ನ ಬಂಧನಕ್ಕೆ ಒಳಗಾಗುತ್ತೆ. ಅದು ಬಂಧನ ಒಳಗಾಗುತ್ತೆ. ಮತ್ತೆ ನಾವು ಈ ಜನನ ಮರಣ ಚಕ್ರದಲ್ಲಿ ನಾವು ಸಿಕ್ಕಾಕೊಂತೀವಿ. ನಾವು ಏನ್ ನೋಡಿ, ಮಾಡ್ಬೇಕು ಇಲ್ಲಿ ಕೃಷ್ಣ ಅಂತಂದ್ರೆ ಪ್ರಜ್ಞೆ ಅಭ್ಯಾಸದಲ್ಲಿ ನಾವು ಏನ್ ಮಾಡ್ಬೇಕು ಅಷ್ಟೇ. ಮತ್ತೆ ಈ ಕೃಷ್ಣ ಮಾತಾಜಿ ಪ್ರಜ್ಞೆ ಅಭ್ಯಾಸದಲ್ಲಿ ನಾವು ಜಪ ಮಾಡೋದು, ಇದೆಲ್ಲ ಮಾಡ್ಬೇಕು ಮಾತಾಜಿ. ಆಯ್ತು. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಯಾರಿಗಾದ್ರೂ ಅವಕಾಶ. ನೆಕ್ಸ್ಟ್ ಯಾರು ಹೇಳ್ತೀರಿ? ಹರೇ ಮಾತಾಜಿ ನಾನು ಹೇಳ ಮಾತಾಜಿ. ಹೇಳಿ ಮಾತಾಜಿ. ಏನಂದ್ರೆ ವೇದಗಳಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಭಾಗವತ ಮತ್ತೆ ಭಗವದ್ಗೀತೆಗಳನ್ನ ಓದ್ಲಿಕ್ಕೆ ಅವಕಾಶ ಇದೆ. ಇದರಿಂದ ನಾವು ಶ್ರವಣ ಕೀರ್ತನೆಗಳನ್ನ ಮಾಡಿ ಅದು ನೆಕ್ಸ್ಟ್ ನಾವು ಭಕ್ತಿಗೆ ಬರ್ಲಿಕ್ಕೆ ಒಂದು ಅವಕಾಶ ಇದೆ. ಆದ್ರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ, ಜನರುಗಳು ದಡ್ಡರು, ಮೂರ್ಖರು, ಮತ್ತೆ ಇದಾಗುತ್ತೆ, ಅವರು ಮಂದಭಾಗಿಗಳಾಗಿರ್ತಾರೆ. ಮತ್ತೆ ಕೆಳ ಹಂತದವರಿಗೆ ಅವ್ರಿಗೆ ಓದ್ತಾ ಮುಂದುವರೆದುಕೊಂಡು ಹೋಗ್ಲಿಕ್ಕೆ, ಭಕ್ತಿ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದ್ರಿಂದ ಈ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ದಾರೆ ಅಂದ್ರೆ, ಇವಾಗ ಹರೇ ಕೃಷ್ಣ ಮಹಾಮಂತ್ರವನ್ನ ಅವರು ಎಲ್ಲರಿಗೂ ಜಪಿಸ್ಲಿಕ್ಕೆ ಕೊಟ್ಟಿದ್ದಾರೆ. ಅದರ ಮೂಲಕ ನಾವು ಭಕ್ತಿಗೆ ಬಂದು ನಾವು ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ. ಇದನ್ನ ಹರೇ ಕೃಷ್ಣ. ವೇದದಲ್ಲಿ ಇಸ್ಕಾನ್ ಬಗ್ಗೆ ಹೇಳ್ಬೇಕಾ ಮಾತಾಜಿ? ಇಸ್ಕಾನ್ ಅಲ್ಲಿ ಯಾವ ಆಚರಣೆಗಳು ಅಧಿಕೃತವಾಗಿ? ನಾವು ಮಾರ್ನಿಂಗ್ ಬೆಳಗ್ಗೆ ಎದ್ದು ನಾವು ಅದನ್ನ ಮಂಗಳಾಚರಣೆ ಮಾಡ್ತೀವಿ, ಜಪ ಮಾಡ್ತೀವಿ, ಸಂಕೀರ್ತನೆ ಜಪ ಯಜ್ಞವನ್ನ ಮಾಡ್ಲಿಕ್ಕೆ ಮತ್ತು 4 ನಿಯಮ ತತ್ವಗಳನ್ನ ಆಚರಣೆ ಮಾಡ್ಲಿಕ್ಕೆ ಕೊಟ್ಟಿದೆ. ಮತ್ತೆ ಅಪರಾಧ ರಹಿತ ಜಪಗಳನ್ನ ಮಾಡ್ಲಿಕ್ಕೆ ನಾವು ಪ್ರಯತ್ನಿಸ್ತೀವಿ. ಮತ್ತೆ ಏನಾಗುತ್ತೆ ಅಂದ್ರೆ, ಇಸ್ಕಾನ್ ನಲ್ಲಿ ನಮಗೆ ವಿವಾಹ ಸಂಸ್ಕಾರ ಮತ್ತೆ ಅಂತ್ಯ ಸಂಸ್ಕಾರ, ನಾಮಕರಣ, ಇದು ಎಲ್ಲವನ್ನೂ ಕರ್ಮಕಾಂಡದಲ್ಲಿ ಇಸ್ಕಾನ್ ನಲ್ಲಿ ನೆರವೇರಿಸ್ತಾ ಇದ್ದಾರೆ. ಅದರ ಮೂಲಕ ಮತ್ತೆ ಯಾತ್ರೆಗಳ ಒಂದು ವ್ಯವಸ್ಥೆಯನ್ನು ಕೂಡ ಇಸ್ಕಾನ್ ಅವರು ನಮ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರ ಮೂಲಕ ನಾವು ಇದನ್ನ ಭಕ್ತಿಗೆ ಬರ್ಲಿಕ್ಕೆ ತುಂಬಾ ಅವಕಾಶ ಇದೆ. ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ನಾವು ಭಗವತಾಗಮನಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಮಯದ ಅಭಾವ ಇದೆ. ಯಾರಾದ್ರೂ ಸ್ವಲ್ಪ ಹೇಳೋದಿದ್ರೆ
2 ಮಿನಿಟ್ಸ್ ಒಳಗೆ ಮುಗಿಸ್ಬೇಕು. ಯಾರಿದ್ದೀರಿ ಮತ್ತೆ ಹೇಳಲಿಕ್ಕೆ? ಹರೇ ಕೃಷ್ಣ. ಹಾ ಮಾತಾಜಿ ಮಾತಾಜಿ 2.4546 ವೈದಿಕ is ಹರೇ ಕೃಷ್ಣ, ದೃಷ್ಟಿಕೋನದಿಂದ ಬೇಗ ಇಸ್ಕಾನ್ ಹೇಳ್ಬೇಕು. ಆಚರಣೆಗಳು ಹಾ ಹೇಳಿ. ಯಾಕೆ ಅಧಿಕೃತವಾಗಿವೆ ಅಂತಂದ್ರೆ ಮಾತಾಜಿ ಅದು ನೇರವಾಗಿ ಗುರು ಪರಂಪರೆಯಿಂದ ಬಂದದ್ರಿಂದ ಅಧಿಕೃತವಾಗಿದೆ. ಹರೇ ಕೃಷ್ಣ. ಮತ್ತೆ ಯಾರಿದ್ದ ಹೇಳ್ತಿದ್ದೀರಿ? ಅರ್ಜುನ ಹೇಳ್ತಿದ್ದೀರಾ ಪ್ರಭು? ಹಾ ಮಾತಾಜಿ ಅದಕ್ಕೆ ಗೌಡ ಪರಂಪರೆಯಿಂದ ಬಂದಿದೆ ಮಾತಾಜಿ. ಇದು ನಮ್ಮ ಇಸ್ಕಾನ್ ಇದು ಮಾಡ್ತೀವಲ್ಲ, ಸೊ ಗೌಡಿಯ ವೈಷ್ಣವ ಸಂಪ್ರದಾಯದ ಮೇಲೆ ಆಧಾರವಾಗಿದೆ. ಪ್ಲಸ್ ಇದು ನಮ್ಮ ಇವರು ಚೈತನ್ಯ ಮಹಾಪ್ರಭುಗಳ ಬೋಧನೆಗಳು ಮತ್ತೆ ಭಾಗವತದ ಮೇಲೆ ಆಧಾರ ಇರೋದ್ರಿಂದ ಹರೇ ಕೃಷ್ಣ ಈ ಸಂಕೀರ್ತನ ಮಾಡೋ ಮೂಲಕ ನಮ್ಮ ಇಸ್ಕಾನ್ ಹರೇ ಆಲ್ರೆಡಿ ಕೃಷ್ಣ. ಅಡಾಪ್ಟ್ ಆಗಿದೆ. ಹೀಗಾಗಿ ಹರೇ ಇದು ಕೃಷ್ಣ. ಸರಿ ಇದೆ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ. ಸೊ ಹರೇ ಕೃಷ್ಣ. ಇಲ್ಲಿ ಕರ್ಮಕಾಂಡದ ಭಾಗ ಇಸ್ಕಾನ್ನಲ್ಲಿ ಫಾಲೋ ಮಾಡಬೇಕು. ಯಾವ ಭಾಗವನ್ನ ಮಾಡ್ತಾ ಇದ್ದೇವೆ? ಕರ್ಮಕಾಂಡ ಹೇಳ್ತಕ್ಕಂಥದ್ದನ್ನ ಇಸ್ಕಾನ್ ಆಕ್ಚುಲಿ ಫಾಲೋ ಮಾಡೋದಿಲ್ಲ. ಆದರೆ ಕರ್ಮಕಾಂಡದಲ್ಲಿ ಈ ಜಾತ ಸಂಸ್ಕಾರ ಅಂದರೆ ನಾಮಕರಣ ಮಹೋತ್ಸವ, ಆಮೇಲೆ ವಿವಾಹ ಮಹೋತ್ಸವ, ಆಮೇಲೆ ಅಂತ್ಯ ಸಂಸ್ಕಾರ. ಸೊ ಜಾತ ಸಂಸ್ಕಾರ, ವಿವಾಹ ಸಂಸ್ಕಾರ, ಅಂತ್ಯ ಸಂಸ್ಕಾರ ಇದು ಎಲ್ಲ ಕರ್ಮಕಾಂಡದಲ್ಲಿ ಬರುತ್ತೆ. ಆದರೆ ಅದನ್ನ ಇಸ್ಕಾನ್ನಲ್ಲಿ ಫಾಲೋ ಮಾಡ್ತೇವೆ. ಯಾಕಂದ್ರೆ ಇದೆಲ್ಲವೂ ಕೂಡ ನಮಗೆ ಬೇಕಾಗತ್ತೆ, ಸಂಸ್ಕಾರದಲ್ಲಿ ಬರುತ್ತೆ. ಆಮೇಲೆ ಇಸ್ಕಾನ್ನಲ್ಲಿ ದೇವತಾರಾಧನೆ ಮತ್ತೆ ಸ್ವರ್ಗ ಪ್ರಾಪ್ತಿ ಇದು ಮಾಡೋದಿಲ್ಲ. ಕರ್ಮಕಾಂಡದಲ್ಲಿ ಏನಾಗುತ್ತೆ, ದೇವತಾರಾಧನೆ ಬರುತ್ತೆ. ಮತ್ತೆ ದೇವತಾರಾಧನೆಯಲ್ಲಿ ದೇವತೆಗಳನ್ನ ಇವರು ಪ್ರೀತಿ ಫಲಾಪೇಕ್ಷೆಗಾಗಿ ಯಜ್ಞಗಳನ್ನು ಮಾಡೋದು, ಯಾಗಗಳನ್ನು ಮಾಡೋದು ಮಾಡ್ತಾರೆ. ಸೊ ಅದನ್ನ ಇಸ್ಕಾನ್ನಲ್ಲಿ ನಾವು ಅದನ್ನ ಮಾಡೋದಿಲ್ಲ, ಫಾಲೋ ಮಾಡೋದಿಲ್ಲ, ಅದನ್ನು ವಿರೋಧಿಸ್ತಾರೆ. ಆಮೇಲೆ ಸ್ವರ್ಗ ಪ್ರಾಪ್ತಿ ಇಸ್ಕಾನ್ನಲ್ಲಿ ಇಲ್ಲ. ಯಾಕಂದ್ರೆ ಭಗವಂತನ ಲೋಕ ಭಗವದ್ಧಾಮಕ್ಕೆ ಹೋಗಬೇಕು ಹಿಂದೆ. ಸೊ ಅದರಿಂದ ಇಲ್ಲಿ ದೇವತಾರಾಧನೆ ಇಲ್ಲ, ಮತ್ತೆ ಸ್ವರ್ಗ ಪ್ರಾಪ್ತಿಯ ವಿಚಾರ ಇಲ್ಲ. ಆಮೇಲೆ ಆದರೆ ಇಲ್ಲಿ ಭಕ್ತಿಗೆ ಬರ್ಲಿಕ್ಕಂತ ಪಾಲನೆ ಮಾಡ್ತಕ್ಕಂಥ ವಿಚಾರಗಳು ಅಂತಂದ್ರೆ ನಾವು ಭಕ್ತಿಯನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕಾಗಿ ತುಂಬ ಸುಲಭದ ಮಾರ್ಗ ಮಾತಾಜಿ ಹೇಳಿದರು. ಅಂದರೆ ಹರೇ ಕೃಷ್ಣ ಮಂತ್ರ ಕೊಟ್ಟಿದ್ದಾರೆ. ಮತ್ತೆ ನಮಗೆ ಇದು 2 ವಿಧಿಗಳು, ಭಾಗವತ ವಿಧಿ ಮತ್ತೆ ಇದು ನಾರದ ಪಂಚರಾತ್ರ ವಿಧಿ. ನಾರದ ಪಂಚರಾತ್ರ ವಿಧಿ ಪ್ರಕಾರ ಭಗವಂತನ ವಿಗ್ರಹಾರಾಧನೆ. ಭಾಗವತ ವಿಧಿ ಅಂದರೆ ಇಲ್ಲಿ ಭಾಗವತ ಶ್ರವಣ, ಭಗವದ್ಗೀತಾ ಭಾಗವತ ಶ್ರವಣ ಮತ್ತೆ ನಮಗೆ ಹರಿನಾಮ ಸಂಕೀರ್ತನ. ಸೊ ಇದನ್ನ ನಾವು ಮಾಡ್ತಾ ಇರೋದು. ಸೊ ಈಗ ಇದು ನಮಗೆ ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಸಾಧ್ಯ. ಮತ್ತೆ ಹಾಗಾಗಿ ನಮಗೆ ಯಾತ್ರೆ ವ್ಯವಸ್ಥೆ ಇರುತ್ತೆ. ಯಾತ್ರೆಯಿಂದಲೇ ಸಾಧು ಸಂಘ, ನಮಗೆ ಭಕ್ತರ ಸಂಘ ಸಿಕ್ಕತ್ತೆ ಅಲ್ವಾ? ಸೊ ಹಾಗಾಗಿ ಭಕ್ತರ ಸಂಘ ಇದರಲ್ಲಿ ನಾವು ಭಕ್ತಿಯಲ್ಲಿ ಮುಂದುವರಿಯೋದು. ಈ ಎಲ್ಲ ಅಂಶಗಳನ್ನು ಕೂಡ ಇಸ್ಕಾನ್ನ ಆಚರಣೆಗಳು ಅಧಿಕೃತವಾಗಿವೆ. ವೈದಿಕ ದೃಷ್ಟಿಕೋನದಿಂದ ಇವೆಲ್ಲ ಅಧಿಕೃತವಾಗಿವೆ. ಸೊ ಹಾಗಾಗಿ ನಾವೀಗ ಮುಂದುವರಿಸೋಣ. ಇವತ್ತು ತುಂಬ ಇದೆ, ಇನ್ನೂ ಕೂಡ ತುಂಬ ಸ್ಲೈಡ್ಗಳಿದೆ. ಓಕೆ, ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ. ಹ್ಯಾಂಡ್ ರೈಸ್ ಕಾಣ್ತಾ ಇಲ್ಲ. ಹ್ಯಾಂಡ್ ರೈಸ್ ಕಾಣದೇ ಇರೋದ್ರಿಂದ ಓದ್ಲಾ ಮಾತಾಜಿ? ಮಾತಾಜಿ. ಅತ್ಯುನ್ನತ ವೇದಾಂತಿ ಅಪರಾಧವೆಸಗದೆ ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಮಾಡುವುದರಿಂದ ವೇದಾಂತದ ಅತಿಶ್ರೇಷ್ಠ ಗುರಿಯನ್ನು ಸಾಧಿಸಿದಂತಾಗುತ್ತದೆ. ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ಆನಂದವನ್ನು ಅನುಭವಿಸುವ ಮಹಾತ್ಮನು ಅತ್ಯುತ್ತಮ ವೇದಾಂತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಂದರೆ ಇದರಲ್ಲಿ ಭಗವಂತನ ಯಾರು ಅಪರಾಧವೆಸಗದೆ ಭಗವಂತನ ಪವಿತ್ರ ನಾಮ ಸಂಕೀರ್ತನೆ ಮಾಡ್ತಾರೆ ಅವನು ಅತ್ಯಂತ ಅಂದ್ರೆ ತುಂಬಾ ಶೇರಿಂಗ್ ಆಗ್ತಾ ಇಲ್ವಾ? ಹರೇ ಕೃಷ್ಣ. ಆಗ್ತಿದೆ ಮತ್ತೆ ಪಾಸ್ ಅಂತ ಬಂದಿದೆ, ಆಗ್ತಾ ಇದೆಯಾ ಶೇರಿಂಗು? ಮಾತಾಜಿ ಕಾಣ್ತಾ ಇದೆ, ಆಗ್ತಾ ಇದೆ, ಕಾಣ್ತಾ ಇದೆಯಲ್ವಾ? ಹರೇ ಕೃಷ್ಣ. ಇದರಲ್ಲಿ ಏನಾಯ್ತು? ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಭಗವಂತನನ್ನ ಯಾರು ಭಗವಂತನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ಯಾರು ಆನಂದವನ್ನ ಪಡ್ಕೊಳ್ತಾರೆ, ಸೊ ಅದು ಅತಿ ಉನ್ನತವಾದ ವೇದಾಂತಿ ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಯಾರು ಅತ್ಯುನ್ನತವಾದ ವೇದಾಂತಿ? ಭಗವಂತನ ಪವಿತ್ರ ನಾಮ ಸಂಸ್ಕಾರ. ಇದನ್ನ 2.46 ಶ್ಲೋಕದಲ್ಲಿ ಇದೆ. ಅತ್ಯುನ್ನತ ವೇದಾಂತಿ ಅಂದ್ರೆ ಇದು ಮುಂದಿನ ಶ್ಲೋಕ ಅಂತ ಕಾಣುತ್ತೆ ಇಲ್ಲಿ. ಕೃಷ್ಣ ಮಾತಾಜಿ, ಮಧುಮೇ ಕೃಷ್ಣಮಣಿ ಹ್ಯಾಸ್ ಪಾಸ್ಡ್ ಅಂತ ತೋರಿಸ್ತಾ ಇದೆ. ಪಾಸ್ ಅಂತ ಅದೇ ನಾನು ಹೇಳ್ತಾ ಇದ್ದಿದ್ದು. ನನಗೆ ಏನು ಕೃಷ್ಣಮಣಿ ಮಾತಾಜಿ ಪಾಸ್ ಮಾಡಿದಾರೆ, ಕೇಳಿ ಮಾತಾಜಿ.
ಮಧುಮೈಂದ್ರ ನಾನೇ ಪ್ರಭುಜಿ. ಹರೇ ಕೃಷ್ಣ. ಅದೇ ನೀವೇ ಮೋಸ್ಟ್ಲಿ ಪಾಸ್ ಕೊಟ್ಟಿದ್ದೀರಾ ನೋಡಿ ಮಾತಾಜಿ. ಅದು ಪಾಸ್ ಬಟನ್ ಆಗೋಗಿದೆ ಕಾಣುತ್ತೆ ಈಗ. ಇಲ್ಲ ಮಾತಾಜಿ, ಇನ್ನೂ ಹಾಗೆ ಇದೆ. ಸೇವಿಂಗ್ ಅಂತ ಬರ್ತಾ ಇದೆ ಮಾತಾಜಿ, ಪಾಸ್ವರ್ಡ್ ಅಂತಾನೆ ಬರ್ತಿದೆ. ಪಾಸ್ ಅಂತ ಬಂದ್ಬಿಡ್ತಾ ಇದೆ. ಏನಕ್ಕೆ ಇದು ಹಿಂಗೆ ಪಾಸ್ ಆಯ್ತು? ಮಾತಾಜಿ ಪಾಸ್ ಅಂತ ಇದ್ರೇನೆ ಕರೆಕ್ಟ್, ಸ್ಕ್ರೀನ್ ಶೇರ್ ಆಗ್ತಿರುತ್ತೆ. ರಿಸ್ಯೂಮ್ ಅಂತ ಬರಬಾರ್ದು. ಆ ಈಗ ಸ್ಕ್ರೀನ್ ಶೇರ್ ಆಗಿದೆ. ಸರಿ ಆಯ್ತು ಮಾತಾಜಿ, ಈಗ ಸರಿ ಆಯ್ತು. ಹಾ, ಹರೇ ಕೃಷ್ಣ. ಅಂದ್ರೆ ಏನೋ ಬಟನ್ ಏನೋ ರಾಂಗ್ ಆಗೋಯ್ತು. ಸರಿ ಇದೆ ಮಾತಾಜಿ. ಓಕೆ. ಹಾ, ಅಪರಾಧ ಬೆಸಗದೆ ಇಲ್ಲಿ ಒಂದು ನಾವು ಪವಿತ್ರ ನಾಮ ಸಂಕೀರ್ತನೆ ಮಾಡೋದು. ಸೊ ಇದರಲ್ಲಿ ಆನಂದ ಸಿಗ್ತದೆ. ಅವರು ಅತ್ಯುನ್ನತವಾದ ವೇದಾಂತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು 46ನೇ ಶ್ಲೋಕ ನೋಡೋಣ. ಯಾವ ಅನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ಅವಿಜಾನತಃ. ಅಂದ್ರೆ ಏನಂತಂದ್ರೆ ಇಲ್ಲಿ ಒಂದು ಸಣ್ಣ ಬಾವಿ ಮಾಡುವ ಕೆಲಸವನ್ನೆಲ್ಲ ದೊಡ್ಡ ಜಲಾಶಯ ಮಾಡಬಲ್ಲದು. ಹಾಗೆಯೇ ವೇದಗಳ ಹಿಂದಿರುವ ಉದ್ದೇಶಗಳನ್ನು ತಿಳಿದವನಿಗೆ ವೇದಗಳ ಪ್ರಯೋಜನ ಎಲ್ಲವೂ ಗೊತ್ತಿದೆ ಅಂತ. ಅಂದ್ರೆ ಇಲ್ಲಿ ನಾವು ನೋಡಿ, ಹಿಂದಿನ ಕಾಲದಲ್ಲಿ ಹೆಚ್ಚಿನಾಗಿ ಬಾವಿಗಳು ಇರ್ತಿದ್ರು. ಈಗೆಲ್ಲ ದೊಡ್ಡ ದೊಡ್ಡ ಬಿಗ್ ಅಂದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗಲ್ಲಿ ಜನ ಇರ್ತಾರೆ, ಬಾವಿನೇ ನೋಡದೆ ಎಷ್ಟೋ ಜನ ಇರ್ತಾರೆ ಅಲ್ವಾ? ಹರೇ ಕೃಷ್ಣ. ಸೊ ಈಗಿನ ಕಾಲದಲ್ಲೆಲ್ಲ ದೊಡ್ಡ ದೊಡ್ಡ ಹೈರೈಸ್ ಅಪಾರ್ಟ್ಮೆಂಟಲ್ಲೆಲ್ಲ ಜೀವನ. ಸೊ ಇಲ್ಲಿ ಏನು ಅಂತಂದರೆ, ಹಿಂದೆ ಬಾವಿ ಇತ್ತು, ಕುಡಿಯೋ ನೀರಿಗೊಂದು ಬಾವಿ, ಆಮೇಲೆ ಸ್ನಾನ ಮಾಡಲಿಕ್ಕೆ ಮತ್ತೊಂದು ಕಡೆ ಬಾವಿ, ಆಮೇಲೆ ವಸ್ತ್ರಗಳು ತೊಳೆಯೋದು ಬೇರೆ ಬಾವಿ. ಆದರೆ ಈಗ ಬಾವಿಯಲ್ಲಿ ಒಂದೊಂದು ಬಾವಿ ಒಂದೊಂದು ಕೆಲಸ ಮಾಡುತ್ತೆ. ಬಾವಿ ನೀರು ಏನು, ಅದು ಒಳಗಡೆ ಒಂದೇ ಕಡೆ ಇರುತ್ತೆ, ಅದು ಹರಿದು ಹೋಗೋದಿಲ್ಲ. ಆದರೆ ದೊಡ್ಡ ನದಿಯಲ್ಲಿ ನೀರು ಹರ್ಕೊಂಡು ಹೋಗುತ್ತೆ ಅಲ್ವಾ? ನದಿಯಲ್ಲಿ ಎಲ್ಲ ಕೆಲಸನೂ ಒಂದೇ ಕಡೆ ಮಾಡಬಹುದು ನದಿಯಲ್ಲಿ. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಈಗ ಈ ಎಲ್ಲ ವೇದಗಳಲ್ಲಿ ಏನು, ವೇದಗಳ ಹಿಂದಿನ ಉದ್ದೇಶ ಏನು, ವೇದಗಳ ಹಿಂದಿನ ಉದ್ದೇಶ ಭಗವಂತನನ್ನು ತಿಳ್ಕೊಳ್ಳೋದು. ಈ ಕರ್ಮಕಾಂಡ ಯಜ್ಞದ ಉದ್ದೇಶ ಏನು, ಕರ್ಮಕಾಂಡದ ಯಜ್ಞದಲ್ಲಿ ಆ ಯಜ್ಞ ಮಾಡು, ಈ ಯಾಗ ಮಾಡು, ಇದರಿಂದ ಎಲ್ಲವೂ ಏನಾಗುತ್ತೆ, ನಮಗೆ ಅದು ಬೇಕು ಇದು ಬೇಕು ಭೌತಿಕದ ವಿಚಾರಗಳೆಲ್ಲ ಇರುತ್ತೆ. ಈಗ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಕರ್ಮಕಾಂಡ ನಾವು ಬೇಕಾದರೂ ಕೂಡ ಭಗವಂತನ ಹತ್ರ ಹೋಗ್ಬೇಕಂತೆ. ದೇವತೆಗಳ ಹತ್ರ ನಾವು ಹೋಗಿ ಅದು ಬೇಕು ಇದು ಬೇಕು ಅಂತ ನಾವು ಪ್ರಾರ್ಥನೆ ಮಾಡಲಿಕ್ಕಿಲ್ಲ, ಕೇಳಲಿಕ್ಕಿಲ್ಲ. ಸೊ ಇಲ್ಲಿ ನಾವು ಭಗವಂತನ ಹತ್ರನೇ ನಮ್ಗೆ ಏನಿದೆ ಕೇಳೋದು. ಆದರೆ ಯಾರೂ ಭಕ್ತರು ಭಗವಂತನ ಹತ್ರ ಏನು ಕೇಳೋದಿಲ್ಲ, ಭಗವಂತನಿಗೆ ಗೊತ್ತು ನಮ್ದೇನು ಅಂತ ವಿಚಾರ. ಸೊ ಹಾಗಾಗಿ ಇಲ್ಲಿ ಈ ಕರ್ಮಕಾಂಡವನ್ನು ಫಾಲೋ ಮಾಡಿ ನಿಧಾನವಾಗಿ ನಾವು ಆತ್ಮ ಸಾಕ್ಷಾತ್ಕಾರಕ್ಕೆ ಬರಬೇಕು, ಇದು ವಿಚಾರ. ಸೊ ಹಾಗಾಗಿ ಭಗವಂತ ಏನು ಹೇಳ್ತಾನೆ ಅಂತಂದರೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಎಲ್ಲರೂ ಕೂಡ ನೀವೆಲ್ಲರೂ ನನ್ನ ಮಕ್ಕಳು ಅಂತ ಹೇಳಿದ್ದಾನೆ ಅಲ್ವಾ? 15ನೇ ಅಧ್ಯಾಯದಲ್ಲಿ ಹೇಳಿದ್ದಾನೆ ಅಲ್ವಾ? ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ, ನಮಗೆ ವೇದಗಳನ್ನು, ಈಗಿನ ಕಾಲದಲ್ಲಿ ಎಲ್ಲ ವೇದಗಳನ್ನು, ವೇದಾಂತ ಸೂತ್ರಗಳನ್ನು ಇದನ್ನೆಲ್ಲ ಓದ್ಲಿಕ್ಕೆ ಆಗತ್ತಾ? ಹರೇ ಕೃಷ್ಣ. ಉಪನಿಷತ್ತುಗಳನ್ನ ಆಗತ್ತಾ? ಇಲ್ಲ ಮಾತಾಜಿ, ಇಲ್ಲ. ಯಾಕಂತಂದ್ರೆ ಈಗ ನಮಗೆ ಕಲಿಯುಗದಲ್ಲಿ ಸಮಯ ಕಡಿಮೆ ಅಲ್ವಾ? 100 ವರ್ಷ ಆಯುಸ್ಸು. ಹಿಂದೆಲ್ಲ ಅಲ್ಲಿ ಅವರಿಗೆ ದ್ವಾಪರ ಯುಗದಲ್ಲಿ 1000 ವರ್ಷ, ಅದಕ್ಕಿಂತ ಇದರಲ್ಲಿ ಹಿಂದಿನ ಯುಗ ತ್ರೇತಾಯುಗದಲ್ಲಿ 10,000 ವರ್ಷ, ಆಮೇಲೆ ಅದಕ್ಕಿಂತ ಹಿಂದೆ ಕೃತಯುಗ ಅಲ್ಲಿ 1,00,000 ವರ್ಷ, ಹೀಗೆಲ್ಲ ಇತ್ತು ಅವಾಗ ಸಮಯ ಇತ್ತು. ಆದರೆ ಈಗ ಸಮಯ ಕಡಿಮೆ ಇದೆ. ಆಮೇಲೆ ಜನರು ಕೂಡ ಅಂದರೆ ಮಂದ ಬುದ್ಧಿಯುಳ್ಳವರು. ಸೊ ಹಾಗಾಗಿ ನಮಗೆ ವೇದಗಳನ್ನು, ವೇದಾಂತ ಸೂತ್ರಗಳನ್ನು, ಆಮೇಲೆ ಉಪನಿಷತ್ತುಗಳನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ನಮಗೆ ಸಮಯವೂ ಇಲ್ಲ. ಅದಕ್ಕೆ ನಮಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಏನು ಕೊಟ್ಟಿದ್ದಾರೆ, ಭಗವಂತನ ಪವಿತ್ರ ನಾಮ ಸಂಕೀರ್ತನ ಕಲಿಯುಗಕ್ಕೆ. ಸೊ ಹಾಗಾಗಿ ಕಲಿಯುಗದಲ್ಲಿ ನಾವು ಸಂಕೀರ್ತನ ಮಾಡಿದರೆ ಎಲ್ಲ ಯಜ್ಞಗಳನ್ನು ಮಾಡಿದಷ್ಟು ಎಲ್ಲ ಯಾಗ ಯಜ್ಞ ತಪಸ್ಸು ಏನು ಇದೆ ಕರ್ಮಕಾಂಡ ವಿಚಾರಗಳು ಎಲ್ಲವೂ ಇದರೊಳಗೆ ಬಂದ್ಬಿಡುತ್ತೆ. ಇದನ್ನ ಇಲ್ಲಿ ಶ್ರೀಲ ಪ್ರಭುಪಾದ ಹೇಳ್ತಾರೆ, ಅದಕ್ಕೆ ಅತ್ಯುನ್ನತ ವೇದಾಂತಿ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಇನ್ನೊಂದು ಹೇಳ್ತಾರೆ ಭಾವಾರ್ಥದಲ್ಲಿ, ಅಹೋಬತ ಶ್ವಪಚೋ ಅಥೋ ಗರೀಯಾನ್ ಯಃ ಜಿಹ್ವಾಗ್ರೇ ವರ್ತತೆ ನಾಮ ತುಭ್ಯಂ ತೇ ಪುಸ್ತಪಸ್ತೆ ಜುಹುಬುಹು ಸಸ್ನುರಾರ್ಯ ಬ್ರಹ್ಮಾನುಚೂರ್ನಾಮ ಗೃಣಂತಿ ಏತೆ. ಅಂದರೆ ಯಾರು ಭಗವಂತನ ಪವಿತ್ರ ನಾಮ ಹರೇ ಕೃಷ್ಣ ಮಹಾಮಂತ್ರ ಅದನ್ನು ಸಂಕೀರ್ತನೆ ಮಾಡ್ತಾರೆ, ಅವನು ಚಾಂಡಾಲನ ಕುಟುಂಬದಲ್ಲಿ ಹುಟ್ಟಿರಬಹುದು, ಆದರೆ ಅವನು ಅತ್ಯುನ್ನತವಾದ ಸಾಕ್ಷಾತ್ಕಾರ ಪಡೆದ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಅಂದರೆ ಅಂಥ ಮನುಷ್ಯ
ಯಾವ ರೀತಿ ಅಂತಂದರೆ ಹಿಂದೆ ಎಲ್ಲ ತಪಸ್ಸುಗಳನ್ನು ಮುಗಿಸಿದ್ದಾನೆ, ಎಲ್ಲ ಪವಿತ್ರ ಯಾತ್ರೆಗಳನ್ನು ಮುಗಿಸಿದ್ದಾನೆ, ಪವಿತ್ರ ಕ್ಷೇತ್ರ ಯಾತ್ರೆ, ಆಮೇಲೆ ಎಲ್ಲ ವೈದಿಕ ಸಾಹಿತ್ಯ ಅಧ್ಯಯನ ಮಾಡಿರಬೇಕು. ಯಾಕೆಂದರೆ ಅವನ ನಾಲಿಗೆಯಲ್ಲಿ ಭಗವಂತನ ನಾಮ ಅವನು ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಅವನು ಅತ್ಯಂತ ಶ್ರೇಷ್ಠವಾದ ಮನುಷ್ಯನಾಗ್ತಾನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹುಟ್ಟು ಮುಖ್ಯ ಅಲ್ಲ, ಇಲ್ಲಿ ಭಗವಂತನ ನಾಮವನ್ನು ಸಂಕೀರ್ತನೆ ಮಾಡ್ತಾರಲ್ಲ ಅವು ಎಲ್ಲವನ್ನೂ ಪಡ್ಕೊಳ್ತಾರಂತೆ. ಹರೇ ಕೃಷ್ಣ. ಎಲ್ಲ ಯಜ್ಞ, ಎಲ್ಲ ತಪಸ್ಸು, ಎಲ್ಲ ರೀತಿಯ ಯಾತ್ರೆ ಎಲ್ಲವನ್ನು ಕೂಡ ಅವರು ಮುಗಿಸಿದ್ದಾರೆ. ಹರೇ ಕೃಷ್ಣ. ಸೊ ಈಗ ಇಲ್ಲಿ ಸಾಂಖ್ಯ ಜ್ಞಾನ ಅಂದ್ರೆ ಏನು? ಹರೇ ಕೃಷ್ಣ. ಸಾಂಖ್ಯ ಜ್ಞಾನ ಅಂದ್ರೆ ಏನು? ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಆತ್ಮ ಮತ್ತು ದೇಹ ಮತ್ತು ಆತ್ಮದ ವಿಶ್ಲೇಷಣಾತ್ಮಕ ವಿವರಣೆಯನ್ನು ತಿಳ್ಕೊಳ್ಳೋದ ಮಾತಾಜಿ. ಎಸ್, ಹರಿ ಬೋಲ್. ಸೊ ಹಾಗಾಗಿ ದೇಹ ಮತ್ತು ಸಾಂಖ್ಯ ಅಂತಂದ್ರೆ ಆತ್ಮದ ನಿಜವಾದ ಸ್ವರೂಪವನ್ನು ನಾವು ತಿಳ್ಕೊಳ್ಳೋದು ಅಂದ್ರೆ ದೇಹ ಮತ್ತು ಆತ್ಮಗಳ ವಿಶ್ಲೇಷಣಾತ್ಮಕ ವರ್ಣನೆ. ಅದಕ್ಕೆ ಈ ಅಧ್ಯಾಯಕ್ಕೆ ಗೀತಾಸಾರ ಸಂಗ್ರಹ ಅಂತ ಹೆಸರಿಟ್ಟಿದ್ದಾರೆ. ಇದಕ್ಕೆ ಸಾಂಖ್ಯ ಯೋಗ ಅಂತಲೂ ಕರೀತಾರೆ ಅಲ್ವಾ? ಆದರೆ ನಾವಿಲ್ಲಿ ತಿಳ್ಕೊಳ್ಬೇಕು, ಮಾಯಾವಾದಿ ಕಪಿಲ ಅವನು ಕೂಡ ಸಾಂಖ್ಯ ಹೇಳಿದ್ದಾನೆ, ಅದು ನಾಸ್ತಿಕ ಕಪಿಲ. ಆ ನಾಸ್ತಿಕ ಕಪಿಲನ ಸಾಂಖ್ಯ ಸಿದ್ಧಾಂತಕ್ಕೂ ಇಲ್ಲಿ ಭಗವಂತ ಹೇಳಿರ್ತಕ್ಕಂಥ ಸಾಂಖ್ಯಕ್ಕೂ ಏನೂ ಕೂಡ ಸಂಬಂಧ ಇಲ್ಲ. ಇನ್ನು ಸಾಂಖ್ಯ ಯೋಗ ಅಂದ್ರೆ ಏನು? ಸಾಂಖ್ಯ ಯೋಗ ಅಂದ್ರೆ ಏನು ಗೊತ್ತಿದೆಯಾ? ಹರೇ ಕೃಷ್ಣ. ಸಾಂಖ್ಯ ಯೋಗ ಅಂದ್ರೆ ಏನು? ಹರೇ ಕೃಷ್ಣ. ಸಾಂಖ್ಯ ಯೋಗ ಅಂದ್ರೆ ದೇವಹೂತಿ ಕಪಿಲ, ದೇವಹೂತಿ ಮಗ ಕಪಿಲ ಅವನು ಕೃಷ್ಣನ ಅವತಾರ. ಸೊ ಹಾಗಾಗಿ ಅವನು ನಿಜವಾದ ಸಾಂಖ್ಯ ಯೋಗವನ್ನು ಹೇಳಿದ್ದಾನೆ, ಅದು ಭಕ್ತಿ ಯೋಗ. ಸೊ ಹಾಗಾಗಿ ಇಲ್ಲಿ ಸಾಂಖ್ಯ ಯೋಗ, ಇಲ್ಲಿ ಸಾಂಖ್ಯ ಜ್ಞಾನವನ್ನು ಭಗವಂತ ಕೊಟ್ಟಿದ್ದಾನೆ. ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಇಲ್ಲಿ ದೇಹ ಮತ್ತು ಆತ್ಮಗಳ ವಿಶ್ಲೇಷಣಾತ್ಮಕವಾದ ವರ್ಣನೆಯನ್ನು ಕೊಟ್ಟಿದ್ದಾನೆ. ಈಗ ಬುದ್ಧಿಯೋಗ ಅಂದ್ರೆ ಏನು? ಹರೇ ಕೃಷ್ಣ. ಬುದ್ಧಿಯೋಗ, ಕರ್ಮಯೋಗ ಅಂದ್ರೆ ಏನು? ಈಗ ಇಲ್ಲಿವರೆಗೆ ಭಗವಂತ ಏನು ಹೇಳಿದ್ದ ನಮಗೆ? ಆತ್ಮಜ್ಞಾನವನ್ನು ಕೊಟ್ಟ. ಈಗ ಅವನು ಬುದ್ಧಿಯೋಗ ಅಥವಾ ಕರ್ಮಯೋಗ ಇದನ್ನು ಕೊಡ್ತಾ ಇದ್ದಾನೆ. ಇದೇನಿದು ಬುದ್ಧಿಯೋಗ? ಬುದ್ಧಿಯೋಗ ಮತ್ತೆ ಭಕ್ತಿ ಯೋಗ ಎರಡು ಒಂದೇನಾ ಮಾತಾಜಿ? ಭಕ್ತಿಯೋಗ ಎರಡೂ ಒಂದೇನೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕರ್ಮ ಫಲವಿಲ್ಲದೆ ಕೆಲಸ ಮಾಡುವ ರೀತಿಯಲ್ಲಿ ವಿವರಿಸುತ್ತೇನೆ. ಕರ್ಮ ಫಲವಿಲ್ಲದೆ ಕೆಲಸ ಮಾಡೋದು ಅಂದ್ರೆ ಕರ್ಮವನ್ನು ಮಾಡ್ತೀಯ ಆದರೆ ಕೆಲಸ ಮಾಡೋದಿಲ್ಲ, ಫಲವನ್ನ ತಕೊಳ್ಳೋದಿಲ್ಲ, ಆ ರೀತಿ ನಿಷ್ಕಾಮ ಕರ್ಮ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಕರ್ಮ ಬಂಧನದಿಂದ ಮುಕ್ತನಾಗ್ತಾನೆ. ನಮ್ಗೆ ಯಾಕೆ ಕರ್ಮ ಬಂಧನ ಉಂಟಾಗುತ್ತೆ? ಯಾರಾದ್ರೂ ಹೇಳ್ತೀರಾ? ನಮಗೆ ಯಾಕೆ ಕರ್ಮ ಬಂಧನ ಉಂಟಾಗುತ್ತೆ? ಹರೇ ಕೃಷ್ಣ. ನಾವು ಏನೇ ಕಾರ್ಯ ಮಾಡಿದ್ರು ಅದು ನಮ್ಮಿಂದ ಮಾಡಿದೀವಿ ಅಂತೀವಿ, ಮತ್ತೆ ಭಗವಂತನಿಗೆ ಅರ್ಥಸಲ್ಲ, ಅದಕ್ಕೆ ಅದು ನಮ್ಗೆ ಅಂಟಿರುತ್ತೆ. ಮತ್ತೆ ನಾವು ಕರ್ಮ ಫಲವನ್ನ ಅಪೇಕ್ಷೆ ಮಾಡ್ತೀವಿ ಮಾತಾಜಿ. ಕರ್ಮ ಫಲವನ್ನ ಬಯಸೋದ್ರಿಂದ ನಮಗೆ ಕರ್ಮ ಬಂಧನ ಉಂಟಾಗುತ್ತೆ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ. ಸುಖ ದುಃಖೇ ಸಮೇ ಕೃತ್ವಾ ಲಾಭ ಲಾಭೌ ಜಯ ಜಯೌ ತತೋ ಯುದ್ಧಾಯ ಯುಜ್ಯಸ್ಯೆ ನೈವಂ ಪಾಪಮವಾಪ್ಸ್ಯಸಿ. ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯಾಪಜಯಗಳನ್ನು ಪರಿಗಣಿಸದೆ ಯುದ್ಧ ಮಾಡಲೆಂದೇ ಯುದ್ಧ ಮಾಡು. ಹೀಗೆ ಮಾಡಿದರೆ ನಿನಗೆ ಪಾಪದ ಲೇಪವಿಲ್ಲ. ಹರೇ ಕೃಷ್ಣ. ಈಗ ಏನ್ ಹೇಳ್ತಾ ಇದ್ದಾನೆ ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ಪಾಪದ ಲೇಪ, ಅವನೇನ್ ಹೇಳ್ದ? ಅರ್ಜುನ ಏನ್ ಹೇಳ್ದ? ನನಗೆ ಪಾಪ ಬರುತ್ತೆ ಯುದ್ಧ ಮಾಡಿದರೆ. ಸೊ ಅದಕ್ಕೆ ಭಗವಂತ ಏನ್ ಹೇಳ್ತಾನೆ, ಈ ಪಾಪ ಬರದಿದ್ದಾಗಿ ಕರ್ಮ ಮಾಡೋದು ಹೇಗೆ? ನೀನೀಗ ಯುದ್ಧ ಮಾಡೋದು ನಿನ್ನ ಕರ್ತವ್ಯ. ಸೊ ಹಾಗಾದ್ರೆ ನೀನು ಹೇಗೆ ಕರ್ತವ್ಯ ಮಾಡಿದರೆ ನಿನಗೆ ಪಾಪ ಅಂಟೋದಿಲ್ಲ? ಹೇಗೆ ಮಾಡಬೇಕು? ಸುಖ ದುಃಖಗಳನ್ನ, ಲಾಭ ನಷ್ಟಗಳನ್ನ, ಜಯ ಅಪಜಯಗಳನ್ನ ಪರಿಗಣಿಸಬಾರ್ದು. ಈಗ ಅರ್ಜುನ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಯುದ್ಧ ಮಾಡ್ಬೇಕಾದ್ರೆ ಅವನು ನನಗೆ ಜಯ ಸಿಕ್ಕುತ್ತಾ, ಜಯ ಸಿಕ್ಕಿದ್ರೆ ನನಗೆ ರಾಜ್ಯ ಸಿಕ್ಕುತ್ತೆ, ಅಥವಾ ಅಪಜಯ ಆದ್ರೆ ನಾನು ಸೋತ್ರೆ ನನಗೆ ಸ್ವರ್ಗ, ಅಥವಾ ಸತ್ತರೆ ನನಗೇನಾಗುತ್ತೆ, ಈ ಥರ ಎಲ್ಲ ವಿಚಾರ ಮಾಡಬಾರ್ದಂತೆ. ಅದನ್ನೆಲ್ಲ ಏನು ಯೋಚನೆ ಮಾಡಬೇಡ. ಜಯ ಅಪಜಯ, ಸುಖ ದುಃಖ ಅಂದ್ರೆ ಇದರಲ್ಲಿ ಬೇರೆಯವರಿಗೆ ದುಃಖ ಆಗುತ್ತೆ, ಅವರು ಸಾಯ್ತಾರೆ, ಇದನ್ನೆಲ್ಲ ಯೋಚನೆ ಮಾಡಬೇಡ.
ನೀನು ಯುದ್ಧ ಮಾಡೋದು ನಿನ್ನ ಕರ್ತವ್ಯ, ನಿನ್ನ ಕರ್ತವ್ಯವನ್ನು ನೀನು ಮಾಡು. ಸೊ ಹಾಗಾಗಿ ಹೀಗೆ ಮಾಡಿದರೆ ನಿನಗೆ ಪಾಪದ ಲೇಪವಿಲ್ಲ. ಅಂದರೆ ಏನು ಹೇಳ್ತಾರೆ, ಲಾಭ ನಷ್ಟಗಳ ಅಪಜಯಗಳ ಪರಿಗಣನೆ ಇಲ್ಲದೆ ಕೃಷ್ಣನಿಗಾಗೆ ಮಾತ್ರ ಎಲ್ಲ ಕರ್ಮವನ್ನು ಮಾಡೋದು. ಇದು ಅಲೌಕಿಕ ಪ್ರಜ್ಞೆ ಅಂತ ಹೇಳ್ತಾರೆ. ಅಂದರೆ ನಾವು ಕರ್ಮ ಫಲ ಇಲ್ಲದೆ ಕೆಲಸ ಮಾಡೋದು ಅಂದರೆ ನಮ್ಮ ಇಂದ್ರಿಯ ತೃಪ್ತಿಗಾಗಿ ಮಾಡೋದಿಲ್ಲ, ಭಗವಂತನಿಗಾಗಿ ಮಾಡೋದು ಕೆಲಸ. ಸೊ ಇದು ಅಕರ್ಮವಾಗಿ ಬಿಡುತ್ತೆ. ಸೊ ಹಾಗಾಗಿ ಅಕರ್ಮವನ್ನು ಮಾಡಿದರೆ ಕರ್ಮದ ಲೇಪ ಇರೋದಿಲ್ಲ. ಕರ್ಮದ ಲೇಪ ಇದ್ದರೆ ನಾವು ಕರ್ಮ ಬಂಧನಕ್ಕೆ ಒಳಗಾಗ್ತೇವೆ ಅಲ್ವಾ. ಪುಣ್ಯ ಮಾಡಿದ್ರು ಬಂಧನ, ಪಾಪ ಮಾಡಿದ್ರು ಬಂಧನ. ಹರೇ ಕೃಷ್ಣ. ಅದಕ್ಕೆ ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೌ ಜಯೌ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮಂ ಅವಾಪ್ಸ್ಯಸಿ. ನೀನು ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯಾಪಜಯಗಳನ್ನು ಯಾವುದರ ಬಗ್ಗೆ ನೀನು ವಿಚಾರ ಮಾಡಬೇಡ. ನಿನ್ನ ಕೆಲಸ ಯುದ್ಧ ಮಾಡೋದು ಅಷ್ಟೇ ನೀನು ಮಾಡು. ಈಗ ಏನಾಗುತ್ತೆ ಅಂತಂದರೆ ಇದರಲ್ಲಿ ಒಬ್ಬ ವ್ಯಾಪಾರಿ ಈಗ ಒಂದು ವ್ಯಾಪಾರ ಮಾಡ್ತಾನೆ. ಅವನು ಮಾಡುವಾಗ ಅಯ್ಯೋ ನನಗೆ ನಷ್ಟ ಆಗುತ್ತೋ ಏನೋ ಅಥವಾ ಹೀಗೆಲ್ಲ ಯೋಚನೆ ಮಾಡಿದ್ರೆ ನನಗೆ ವ್ಯಾಪಾರ ಮಾಡ್ಲಿಕ್ಕೆ ಆಗತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಇಲ್ಲ ಮಾತಾಜಿ, ಆಗಲ್ಲ. ವ್ಯಾಪಾರ ನಾನು ಮಾಡ್ತಾ ಇದ್ದೇನೆ, ಆದರೆ ಬಗ್ಗೆ ನನಗೆ ಸಿಕ್ಕುತ್ತೋ ಇಲ್ವೋ, ನನಗೆ ನಷ್ಟ ಆಗುತ್ತೋ, ಈ ಥರ ಯೋಚನೆ ಮಾಡಿದ್ರೆ ಆಗೋಲ್ಲ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಕರ್ಮಕಾಂಡದಲ್ಲಿ ಏನು ಹೇಳ್ತಾರೆ ಅಂತಂದರೆ ಫಲಿತಾಂಶದ ಬಗ್ಗೆನೇ ಹೆಚ್ಚು ಹೇಳ್ತಾರೆ ಕರ್ಮಕಾಂಡದಲ್ಲಿ ಅಲ್ವಾ. ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಇಲ್ಲಿ ಫಲಿತಾಂಶದ ಬಗ್ಗೆ ಹೇಳೋದಿಲ್ಲ. ಏನು ಹೇಳ್ತಾರೆ, ಫಲದ ಬಗ್ಗೆ ನೀನು ಚಿಂತನೆ ಮಾಡಬೇಡ, ಫಲ ಏನಾಗುತ್ತೆ ಯೋಚನೆ ಮಾಡಬೇಡ ನೀನು. ಹಾಗಾದ್ರೆ ನಮ್ಗೆ ಏನು ಅನಿಸುತ್ತೆ, ಫಲದ ಬಗ್ಗೆ ಯೋಚನೆ ಮಾಡಬೇಡ ಅಂತಂದ್ರೆ ನಾವು ಯಾತಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ ಅನಿಸುತ್ತೋ ಇಲ್ವೋ? ಅನ್ಸುತ್ತೆ ಅಲ್ವಾ. ಇನ್ನೇನ್ ಹೇಳ್ತಾನೆ, ನನ್ನ ಕರ್ತವ್ಯ ಅಂತ ನೀನು ಕೆಲಸ ಮಾಡು. ಏನದು ನಿನ್ನ ಕರ್ತವ್ಯ. ಯುದ್ಧ ಮಾಡಲೆಂದೇ ಯುದ್ಧವನ್ನು ಮಾಡು. ಯುದ್ಧ ಮಾಡೋದು ನಿನ್ನ ಕರ್ತವ್ಯ. ನೀನು ಕ್ಷತ್ರಿಯ. ಸೊ ಹಾಗಾಗಿ ಯುದ್ಧ ಮಾಡ್ಲಿಕ್ಕಾಗಿ ನಾವು ಮಾಡಬೇಕು. ಸೊ ಹಾಗಾಗಿ ರಾಜ್ಯ ಸಿಕ್ಕುತ್ತೆ ಅಥವಾ ಸತ್ತರೆ ಸ್ವರ್ಗ ಸಿಕ್ಕತ್ತೆ ಹಾಗೆಲ್ಲ ಹೇಳ್ಕೊಂಡು ನೀನು ಯುದ್ಧ ಮಾಡಬೇಡ. ನಿನಗೆ ಫಲಿತಾಂಶದ ಬಗ್ಗೆ ನೀನು ಯೋಚನೆನೇ ಮಾಡಬೇಡ. ಫಲಿತಾಂಶವಾದರೆ ನಿನಗೆ ಯುದ್ಧ ಮಾಡಿದರೆ ಆ ಫಲಿತಾಂಶದ ಪ್ರಕಾರ ನಿನಗೆ ದೊರಕದೇ ಇರ್ಬೋದು, ನಿನಗೆ ರಾಜ್ಯ ದೊರಕದೇ ಇರ್ಬೋದು, ಆಗ ನಿನಗೆ ದುಃಖ ಬರುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ನೀನು ಪರಿಗಣಿಸಬೇಡ. ಸುಖ ದುಃಖ ಲಾಭ ನಷ್ಟ ಇದು ಯಾವುದು ಪರಿಗಣಿಸದೆ ನೀನು ಕೆಲಸ ಮಾಡು. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ವರ್ಣಾಶ್ರಮ ಧರ್ಮವನ್ನು ಮಾಡೋದಾದರೂ ಕೂಡ ಯಾವುದೇ ನಾವು ಪ್ರತಿಫಲ ನಿರೀಕ್ಷೆ ಮಾಡದೆ ನಮ್ಮ ಕರ್ತವ್ಯ ಅಂತ ಮಾಡಬೇಕಂತೆ. ಸೊ ಹಾಗಾಗಿ ಯುದ್ಧವನ್ನು ಮಾಡು, ಭಗವಂತ ಹೇಳಿದಾಗೆ ಯುದ್ಧ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಯಾರು ಭಗವಂತನಿಗಾಗಿ ಅಂದರೆ ಯಾರು ಅಂದರೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾರೋ ಅವರಿಗೆ ಕರ್ಮ ಬಂಧನ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಇದನ್ನು ಓದಿ ಯಾರು? ಸವಿತಾ. ಹರೇ ಕೃಷ್ಣ ಮಾತಾಜಿ. ಯಾರು ಓದಿಲ್ಲ ಓದಿ. ಹರೇ ಕೃಷ್ಣ. ಬುದ್ಧಿಯೋಗ ಕರ್ಮಯೋಗ. ಒಬ್ಬನು ತನ್ನ ಕರ್ತವ್ಯವನ್ನು ಲಾಭ ಮತ್ತು ನಷ್ಟಗಳನ್ನು ಪರಿಗಣಿಸದೆ ನಿರ್ವಹಿಸಬೇಕು. ಸಮೀಕ್ಷೆಯಂತೆ ನಿನ್ನ ಕರ್ತವ್ಯವನ್ನು ಪಾಲಿಸುವುದೆಂದರೆ ನೀನು ಕ್ಷತ್ರಿಯ. ಈ ಯುದ್ಧದ ಅವಶ್ಯಕತೆ ಇದೆ. ಆದ್ದರಿಂದ ನೀನು ಲಾಭ ಮತ್ತು ನಷ್ಟದ ನಿರೀಕ್ಷೆಯನ್ನು ಮಾಡಬಾರದು. ಯುದ್ಧ ಮಾಡುವುದು ನಿನ್ನ ಕರ್ತವ್ಯ. ನೀನು ನಿನ್ನ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿದರೆ ಪಾಪದ ಪ್ರಶ್ನೆ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಇವರೇ ಮಾತಾಜಿ, ಇದು ಏನೋ ಪ್ಯಾಡ್ ಅಂತ ಹಾಕೊಂಡಿದ್ರಲ್ಲ, ಅವ್ರ ಹೆಸರು ಏನ್ ಕೇಳಿ. ಹೆಸರು ಕೇಳಿ ಮಾತಾಜಿ ಅವ್ರದ್ದು. ವಸುಧಾ ಮಾತಾಜಿ. ಯಾರು ಈಗ ನೀವು ಓದಿದವರು ಯಾರು? ಮಾತಾಜಿ. ಮಾತಾಜಿ ಬರ್ಕೊಳ್ಳಿ ಅವ್ರ ಹೆಸರು. ಅವ್ರ ಮಾತಾಜಿ ಕೇಳಿದ್ರಲ್ವಾ ಹೆಸರು? ಮಾತಾಜಿ ನೀವು ಬರ್ಕೋಬೇಕು, ನಿಮ್ಮ ಹೆಸರನ್ನ ಬರ್ಕೋಬೇಕು. ಹರೇ ಕೃಷ್ಣ. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಅರ್ಜುನ ನೀ ಯುದ್ಧವನ್ನು ಮಾಡಬೇಕು. ಆದರೆ ಆ ಯುದ್ಧವನ್ನು ಮಾಡುವ ಕಾರಣ ಏನು, ಅದು ಏನು ಫಲ ಸಿಗ್ತದೆ ಅದರ ಬಗ್ಗೆ ಆಗಿರಬಾರ್ದು. ಅದರ ಬದಲಾಗಿ ನಿನ್ನ ಕರ್ತವ್ಯ ಅಂತ ಯುದ್ಧ ಮಾಡಬೇಕು ಅಂತ ಹೇಳ್ತಾನೆ. ಈಗ ಒಬ್ಬ ವ್ಯಕ್ತಿ ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಅವನಿಗೆ 4 ರೀತಿಯ ಕಾರಣ ಇರ್ತದೆ. ಒಂದು ಭಯದಿಂದ ಕೆಲಸ ಮಾಡೋದು, ಎರಡನೇದು ಕರ್ಮ ಫಲದ ಅಪೇಕ್ಷೆ ಇಟ್ಕೊಂಡು ಮಾಡೋದು, ಮೂರನೇದೇನೋ ಕರ್ತವ್ಯದ ದೃಷ್ಟಿಯಿಂದ ಮಾಡೋದು, ನಾಲ್ಕನೇದು ಪ್ರೀತಿಯಿಂದ ಮಾಡೋದು. ಈಗ ಒಂದು ಉದಾಹರಣೆ ನೋಡೋಣ.
ಅಂದರೆ ಒಬ್ಬ ಭಯದಿಂದ ಕೆಲಸ ಮಾಡ್ತಾನೆ, ಒಬ್ಬ ಕೈದಿ ಪೊಲೀಸ್ನ ಹತ್ರ ಇದ್ದಿರ್ತಾನೆ, ಆಗ ಕೈದಿ ಯಾವ ರೀತಿಯಿಂದ ಮಾಡ್ತಾನೆ? ಭಯದಿಂದ ಮಾಡ್ತಾನೆ ಅಲ್ವಾ ಕೆಲಸವನ್ನ. ಹೌದು ಮತ್ತೆ ನೋಡಿ, ಮತ್ತೆ ಒಬ್ಬವನು ಭಯದಿಂದ ಕೆಲಸ ಮಾಡ್ತಾನೆ ಕೈದಿ. ಆಮೇಲೆ ಕರ್ಮ ಫಲಾಪೇಕ್ಷೆ, ಒಬ್ಬ ವ್ಯಕ್ತಿ ಒಂದು ನೌಕರಿ ಮಾಡ್ತಾನೆ, ಅವನು ಯಾವ ಥರ ಮಾಡ್ತಾನೆ, ಯಾವುದಕ್ಕೆ ಮಾಡ್ತಾನೆ? ಹರೇ ಕೃಷ್ಣ. ಫಲಾಪೇಕ್ಷೆಗಾಗಿ ತನ್ನ ಫಲಾಪೇಕ್ಷೆಗಾಗಿ ಮಾಡ್ತಾನೆ. ವ್ಯಾಪಾರಿ ಮಾಡ್ತಾನೆ, ವ್ಯಾಪಾರಿ ಯಾಕೆ ಮಾಡ್ತಾನೆ? ಲಾಭಕ್ಕಾಗಿ ಮಾಡ್ತಾನೆ, ಫಲಾಪೇಕ್ಷೆಗಾಗಿ ಮಾಡ್ತಾನೆ. ಈಗ ಕರ್ತವ್ಯ ಅಂತ ಯಾರು ಮಾಡ್ತಾರೆ? ಈಗ ಯುದ್ಧದಲ್ಲಿ ಇವರಿರ್ತಾರೆ, ಯೋಧರು ಇರ್ತಾರೆ, ಅವ್ರು ಯಾಕೆ ಕೆಲಸ ಮಾಡ್ತಾರೆ? ಕರ್ತವ್ಯ ಅಂತ ಯುದ್ಧ ಮಾಡ್ತಾರೆ ಅಲ್ವಾ? ಯುದ್ಧದ ಒಂದು ಡಿಕ್ಲೇರ್ ಆಗೋಗಿದೆ, ಯುದ್ಧ ಮಾಡಬೇಕು, ಅವಾಗ ಏನ್ ಮಾಡ್ತಾರೆ ಅವರು? ಕರ್ತವ್ಯ, ಇದು ನನ್ನ ಡ್ಯೂಟಿ ಅಂತ ಮಾಡ್ತಾರೆ. ಈಗ ತಂದೆ ತಾಯಿಗಳು ಅಷ್ಟೇ ಮಾತಾಜಿ, ಮಕ್ಕಳನ್ನ ಸಾಕೋದು ಅವ್ರ ಕರ್ತವ್ಯ ಅಂತ ಮಾಡ್ತಾರೆ. ಇಲ್ಲಿ ತಾಯಿ ಮಕ್ಕಳಿಗೆ ಪ್ರೀತಿಯಿಂದ ಮಾಡ್ತಾಳೆ ಅಲ್ವಾ? ತಾಯಿ ಮಕ್ಕಳಿಗೆ ಫಲಾಪೇಕ್ಷೆ ಮಾಡೋದಿಲ್ಲ, ಮಕ್ಕಳಿಗೆ ದೊಡ್ಡ ಮಾಡ್ತಾಳೆ ತಾಯಿ. ಆದ್ರೆ ಏನಾದ್ರೂ ಆ ಮಕ್ಕಳ ಬಗ್ಗೆ ಅವಳು ಏನಾದ್ರೂ ಫಲ ಇಟ್ಕೊಂಡಿರ್ತಾಳ? ಬೇಕು, ಆ ಮಕ್ಕಳು ದೊಡ್ಡ ಆದ್ಮೇಲೆ ನನಗೆ ಬೇಕು ಅಂತ ಏನಾದ್ರು ಇಟ್ಟಿರ್ತಾಳ? ಇಲ್ಲ ಮಾತಾಜಿ. ಅಲ್ವಾ? ಅವಳು ಯಾವುದನ್ನು ಮಾಡೋದಿಲ್ಲ, ಪ್ರೀತಿಯಿಂದನೇ ಮಾಡ್ತಾಳೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಏನಂತಂದ್ರೆ, ಅರ್ಜುನ, ನೀನು ಯುದ್ಧ ಮಾಡ್ಬೇಕಾದ್ರೆ ನೀನು ಕರ್ತವ್ಯದ ದೃಷ್ಟಿಯಿಂದ ಮಾಡು ಯುದ್ಧವನ್ನ, ನೀನು ಲಾಭ ನಷ್ಟಗಳನ್ನು ಮಾಡಿ ಆ ವಿಚಾರಕ್ಕೆ ನೀನು ಮಾಡಬೇಡ ಅಂತ ಹೇಳ್ತಾನೆ. ಕರ್ತವ್ಯ ಅಂತ ಯುದ್ಧವನ್ನು ಮಾಡು ಅಂತ ಹೇಳ್ತಾನೆ. ಈಗ ನೆಕ್ಸ್ಟ್ ಓದಿ, ಯಾರು ಓದ್ತೀರಿ? ಹರೇ ಕೃಷ್ಣ. ನಾ ಹೋಗ್ತೀನಿ ಮತ್ತೆ. ಕರ್ಮಣ್ಣೇ ವಾದಿಕಾರಸ್ತೆ, ಕರ್ಮ ಮಾಡುವುದು ಅರ್ಜುನನ ಅರ್ಹತೆ. ಕರ್ಮ ಅಂದ್ರೆ ಮಾ ಫಲೇಶು ಕದಾಚನ, ಆದ್ರೆ ನೀವು ಫಲಕ್ಕೆ ಅರ್ಹರಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮ ತೇ ಸಂಗೋಸ್ತ್ವ ಕರ್ಮಣಿ. ಇದು ಎಲ್ಲರೂ ಕೇಳಿರ್ತಾರೆ, ತುಂಬಾ ಫೇಮಸ್ ಅಲ್ವಾ ಈ ಶ್ಲೋಕ? ಹರೇ ಕೃಷ್ಣ. ಮಾತಾಜಿ ಹೌದು. ಎಲ್ಲೇ ಹೋದ್ರು ಹೇಳ್ತಾರೆ. ಅಂದ್ರೆ ಇಲ್ಲಿ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ನಿನಗೆ ಕರ್ಮ ಮಾಡುವ ಅಧಿಕಾರ ಇದೆ, ಕರ್ಮ ನಿನಗೆ ಅದು ಮಾಡಿದೆ, ಆದರೆ ಕರ್ಮದ ಫಲದಲ್ಲಿ ನಿನಗೆ ಅಧಿಕಾರ ಇಲ್ಲ. ನೋಡಿ, ಕರ್ಮ ಮಾಡಬೇಕು, ಕರ್ಮದ ಫಲ ಅದರಲ್ಲಿ ನೀನು ಕೇಳಬೇಡ. ಅಂದ್ರೆ ಯಾರಾದರೂ ಕೆಲಸ ಮಾಡ್ತಾರಾ? ಹರೇ ಕೃಷ್ಣ. ನೋಡಿ, ಕೆಲಸ ಮಾಡು, ಆದರೆ ಸಂಬಳ ಬೇಡ ಅಂದ್ರೆ ಮಾಡ್ತಾರಾ? ಆದರೆ ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳ್ತಾನೆ ಅಂತಂದ್ರೆ, ಕರ್ಮಣ್ಯೇವ ಅಧಿಕಾರಸ್ತೆ, ನಿನಗೆ ಕೆಲಸ ಮಾಡ್ಲಿಕ್ಕೆ ಅಧಿಕಾರ ಇದೆ, ಆದರೆ ಫಲದಲ್ಲಿ ಇಲ್ಲ. ಈಗ ನಾವು ಇದನ್ನ ಹೇಗೆ ತಿಳ್ಕೊಳ್ಳೋದು ಅಂತಂದ್ರೆ, ಒಂದು ಮಾವಿನ ಮರ ನಾವು ಹಾಕಿರ್ತೇವೆ ಅಲ್ವಾ? ಮಾವಿನ ಮರ ಹಾಕ್ತೇವೆ, ಅದು ಬೆಳೀತದೆ, ಆಮೇಲೆ ಅದ್ರಲ್ಲಿ ಹಣ್ಣು ಬರುತ್ತೆ. ಎಲ್ಲ ಮಾವಿನ ಹಣ್ಣು ನಾವೇ ತಿನ್ಲಿಕ್ಕಾಗತ್ತಾ? ಎಲ್ಲ ಮಾವಿನ ಹಣ್ಣು ನಮಗೆ ಬೇಕು ಅಂತ ನಾವು ಯೋಚನೆ ಮಾಡ್ತೇವೋ ಇಲ್ವೋ? ಇಲ್ಲ, ಯಾರಿಗಾರ ಕೊಡ್ಬೇಕು ಮಾತಾಜಿ. ಈಗ ಹಣ್ಣನ್ನ ಪಕ್ಷಿಗಳು ತಿನ್ಕೊಂಡು ಹೋಗ್ಬಿಡ್ತವೆ ಅಲ್ವಾ? ಆದ್ಮೇಲೆ ಕೆಲವು ಹಣ್ಣನ್ನ ಅಲ್ವಾ ಕೆಲವರು ಕದ್ಕೊಂಡು ಹೋಗ್ಬಿಡ್ತಾರೆ ಅಲ್ವಾ? ಕೆಲವು ಹಣ್ಣನ್ನ ನಾವು ಯಾರಿಗಾರು ಕೊಡ್ತೇವೆ ಅಲ್ವಾ? ಹೌದು ಮಾತಾಜಿ. ನೋಡಿ, ಯಾಕೆ ಅಂತಂದ್ರೆ ಆ ಬೀಜವನ್ನ ಹಾಕಿದ್ದೀವಿ, ಆ ಬೀಜ ನಾವು ತಯಾರು ಮಾಡಿದ್ದೇವಾ? ಇಲ್ಲ ಮಾತಾಜಿ, ನಾವು ತಯಾರು ಮಾಡಿಲ್ಲ. ಆ ಭೂಮಿಗೆ ನಾವು ಹಾಕಿರ್ತೇವೆ, ಆ ಭೂಮಿಯನ್ನು ನಾವು ಸೃಷ್ಟಿ ಮಾಡಿದೇವಾ? ಇಲ್ಲ, ನಾವು ಮಾಡಿಲ್ಲ ಮಾತಾಜಿ. ಅದಕ್ಕೆ ನೀರ್ ಹಾಕ್ತೇವೆ, ಆ ನೀರು ನಾವೇನು ಸೃಷ್ಟಿ ಮಾಡಿದೇವಾ? ಈ ಗಾಳಿ, ಬೆಳಕು, ಸೂರ್ಯನ ಬೆಳಕು ಇದ್ಯಾವ್ದಾದ್ರು ನಾವು ಮಾಡಿದೇವಾ? ನಾವು ಬೀಜ ಹಾಕಿದ್ದೇವೆ, ನಾವು ಗೊಬ್ಬರ ಹಾಕಿದ್ದೇವೆ, ನೀರ್ ಹಾಕಿದ್ದೇವೆ, ಆದ್ರೆ ಹಣ್ಣೆಲ್ಲವೂ ನನಗೆ ಸೇರ್ಬೇಕು ಅಂತ ಇಲ್ಲ ಅಲ್ಲ? ಹಾಗಾಗಿ ಭಗವಂತ ಎಲ್ಲ ವ್ಯವಸ್ಥೆ ಮಾಡಿದಾರೆ ನಮಗೆ, ನೀರು, ಗಾಳಿ, ಬೆಳಕು ಎಲ್ಲ ಕೊಡ್ತಾನೆ ಅಲ್ವಾ? ಸೊ ಹಾಗಾಗಿ ಆ ಫಲದನ್ನ ನಾವು ಎಲ್ಲವನ್ನೂ ನನಗೇ ಬೇಕು, ಈ ಅಪೇಕ್ಷೆಯನ್ನ ನಾವು ಮಾಡಬಾರ್ದು. ಹಾಗಾದ್ರೆ ನಾವು ಕೆಲಸವನ್ನು ಹೇಗ್ ಮಾಡ್ಬೇಕು ಅಂತ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಏನಂತಂದ್ರೆ, ನಾವು ಕೆಲಸ ಮಾಡ್ಬೇಕಾದ್ರೆ ನಮ್ಮ ಕೆಲಸ ಏನು, ಕರ್ತವ್ಯ ಏನು, ಅದು ತುಂಬಾ ಕಾನ್ಸಂಟ್ರೇಷನ್ ಇಂದ ಮಾಡ್ಬೇಕಂತೆ. ಅದು ಅಡಿಗೆ ಇರ್ಬೋದು, ಅದು ಆಫೀಸ್ ಕೆಲಸವೇ ಆಗಿರ್ಬೋದು, ಅಥವಾ ಅದು ಬೇರೆ ಯಾವುದೇ ಡ್ಯೂಟಿನೂ ಆಗಿರಬಹುದು. ಆ ಕರ್ತವ್ಯವನ್ನ ನಾವು ತುಂಬಾ ಏಕಾಗ್ರತೆಯಿಂದ ಮಾಡ್ಬೇಕಂತೆ. ಎರಡನೇದು ಮೆಕ್ಯಾನಿಕಲಿ ಮಾಡೋದಲ್ಲ, ಅದರಲ್ಲಿ ಇಂಟ್ರೆಸ್ಟ್ ಇಂದ ಮಾಡಬೇಕು. ಕೆಲಸದಲ್ಲಿ ತಲ್ಲೀನರಾಗಿರ್ಬೇಕಂತೆ. ಅಂದ್ರೆ ಏನಂತಂದ್ರೆ, ತಲ್ಲೀನರಾಗಿರೋದು ಅಂತಂದ್ರೆ ಆ ಕೆಲಸದಲ್ಲಿಯೇ ನಮ್ಮ ಒಂದು ನಮ್ಮನ್ನ ನಾವು ಇನ್ವಾಲ್ವ್ ಮಾಡ್ಕೊಳ್ಳೋದು. ಒಬ್ಬ ಏನಾಯ್ತು ಅಂತಂದ್ರೆ, ಒಂದು ಉದಾಹರಣೆಯೂ ಇದೆ. ಒಬ್ಬವ ಬಾಣವನ್ನ ಚೂಪ್ ಮಾಡ್ತಾ ಇದ್ನಂತೆ. ಅವನ ರಸ್ತೆ ಮೇಲೆ ರಾಜ ದೊಡ್ಡ ಇದು ಹೋಯ್ತಂತೆ, ಏನು ಅಂತಂದ್ರೆ ಮೆರವಣಿಗೆ. ಅದು ಏನೋ ಅವನಿಗೆ ಗೊತ್ತೇ ಇಲ್ಲಂತೆ.
ಯಾಕೆಂದ್ರೆ ಅವನು ಆ ಬಾಣವನ್ನ ಚೂಪು ಮಾಡೋದ್ರಲ್ಲಿ ತುಂಬಾ ತಲೀನನಾಗ್ಬಿಟ್ಟಿದ್ದ. ನೋಡಿ, ಭಗವಂತ ಸಣ್ಣ ಸೇವೆಯನ್ನು ಕೂಡ ನೋಡ್ತಾನೆ. ಈಗ ಹನುಮಾನ ದೊಡ್ಡ ಅಂದ್ರೆ ಹನುಮಂತ ಏನ್ ಮಾಡಿದ, ತುಂಬಾ ಹಾರ್ಕೊಂಡು ಲಂಕೆಗೆ ಹೋದ ಅಲ್ವಾ. ಅಳಿಲಿ ಏನ್ ಮಾಡ್ತು, ತನ್ನ ಚಿಕ್ಕದ ಒಂದು ಚೂರು ಸಹಾಯ ಮಾಡುತ್ತೆ ಅಲ್ವಾ. ಡೂ ಯುವರ್ ಬೆಸ್ಟ್. ನಮ್ಮಲ್ಲಿ ಏನು ಎಷ್ಟು ಒಳ್ಳೇದಾಗುತ್ತೋ ಅಷ್ಟು ಮಾಡ್ಬೇಕಂತೆ ಚೆನ್ನಾಗಿ. ಈಗ ಆ ಜಟಾಯು ಏನ್ ಮಾಡಿದ, ಜಟಾಯು ರಾವಣನನ್ನ ತಡೆ ಹಿಡಿದ ಅಲ್ವಾ. ಹೌದು ಮಾತಾಜಿ. ರಾವಣನ ರಥವನ್ನೇ ನಿಲ್ಲಿಸಿದ ಅವನು. ಸೀತೆಯನ್ನು ಯುದ್ಧ ಮಾಡಕ್ಕೆ ಕರೆದ. ಅದು ರಾವಣ ಏನ್ ಮಾಡ್ದ, ಅವನ ರೆಕ್ಕೆಯನ್ನೇ ಕತ್ತರಿಸ್ಬಿಟ್ಟ. ಆದ್ರೂ ಒಂದು ರೆಕ್ಕೆ ಒಳಗೆ ಅವನು ಮತ್ತೆ ರಾವಣನನ್ನು ತಡೆದಿಕ್ ಹೋದ್ನಂತೆ. ಮತ್ತೊಂದು ರೆಕ್ಕೆನೂ ಅವನು ಕತ್ತರಿಸಿದ. ಅವಾಗ ಭಗವಂತ ಏನ್ ಮಾಡಿದ, ರಾಮ ಅವನನ್ನು ತುಂಬಾ ತಂದೆ ತರ ನೋಡ್ಕೊಂಡಂತೆ. ರಾಮ ಅವನಿಗೆ ಎಲ್ಲ ಅಂತ್ಯ ಸಂಸ್ಕಾರ ಮಾಡಿದ. ಮತ್ತೆ ಅವನು ಭಗವಂತ ಲೋಕಕ್ಕೆ ಹೋದ್ನಂತೆ, ಕಳಿಸಿದ್ನಂತೆ ಭಗವಂತ. ಸೊ ಹಾಗಾಗಿ ನಾವು ನಮ್ಮ ಕೆಲಸವನ್ನ ನಮ್ಮ ಪ್ಯೂರಿಫಿಕೇಶನ್ ಪರಿಶುದ್ಧತೆಗಾಗಿ ಮಾಡಬೇಕು. ನಾವು ನಿಷ್ಕಾಮ ಕರ್ಮವನ್ನ ಮಾಡ್ಬೇಕಂತೆ. ಕರ್ಮವನ್ನ ಫಲದ ಆಸಕ್ತಿಯಿಂದ ನಾವು ಮಾಡಬಾರ್ದು. ಸ್ವಲ್ಪ ಇವತ್ತು ಒಂದು 10 ಮಿನಿಟ್ಸ್ ಲೇಟ್ ಆಗ್ಬೋದು, ತುಂಬಾ ಸ್ಲೈಡ್ಸ್ ಇರೋದ್ರಿಂದ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾನೆ, ಈಗ ನೀನು ಕರ್ಮವನ್ನು ಮಾಡು, ಆದರೆ ಫಲವನ್ನು ಮಾಡಬೇಡ. ಫಲವನ್ನು ನೀನು ಆಸಕ್ತಿ ಇಡಬೇಡ ಅಂತಂದ್ರೆ ಕರ್ಮ ಮಾಡ್ಲಿಕ್ಕೆ ನಮಗ್ ಮನಸ್ಸು ಬರೋದೇ ಇಲ್ವಾ? ಬರ್ತದ್ಯಾ? ಹರೇ ಕೃಷ್ಣ. ಕರ್ಮ ಮಾಡಕ್ ಮನ್ಸ್ ಬರುತ್ತೆ ಮಾತಾಜಿ, ಆದ್ರೆ ಫಲ ಅಪೇಕ್ಷೆ ಇಲ್ಲದೆ ನಾವು ಮಾಡ್ತೀವಿ ಅಂತ ಅಂದಾಗ ಅಲ್ಲಿ ನಮ್ಗೆ ಬೇಜಾರಾಗ್ತಾ ಇರುತ್ತೆ. ಅದನ್ನೇ ಹೇಳ್ತಾ ಇರೋದು ಇಲ್ಲಿ. ನೋಡಿ, ಇಲ್ಲಿ ಭಗವಂತ ಏನ್ ಹೇಳ್ತಾನೆ, ನಿನ್ನ ಕರ್ತವ್ಯವನ್ನು ನಿಲ್ಲಿಸಲು ಸಾಧ್ಯ ಇಲ್ಲ, ನಿನ್ನ ಕರ್ತವ್ಯಗಳ ಫಲವನ್ನು ಆನಂದಿಸಲು ಸಾಧ್ಯವಿಲ್ಲ. ಅದು ಆಧ್ಯಾತ್ಮಿಕ ನೆಲೆಯ ಕರ್ತವ್ಯ. ಏನೋ ನೀನು ಕರ್ಮವನ್ನು ಮಾಡಬೇಕು, ಅದು ನಿನ್ನ ಕರ್ತವ್ಯ. ಫಲವನ್ನು ನೀನು ನಿರೀಕ್ಷಿಸುವ ಹಂಗಿಲ್ಲ, ಕರ್ಮ ಮಾಡದೆ ಇರ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇದಕ್ಕೆ ಏನ್ ಹೇಳ್ತಾನೆ ಅಂತಂದ್ರೆ, ಈಗ ಕರ್ಮವನ್ನು ಮಾಡು ನೀನು, ಆದ್ರೆ ಅದರ ಫಲವನ್ನು ನೀನು ಆನಂದಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಆಧ್ಯಾತ್ಮಿಕ ನೆಲೆ. ಆಧ್ಯಾತ್ಮಿಕ ನೆಲೆಯಲ್ಲಿ ಏನಾಗುತ್ತೆ, ನಮಗೆ ಶರೀರದ ಪೋಷಣೆ ಮಾಡಲಿಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟೇ, ಅದು ದೇಹ ಆತ್ಮವನ್ನು ಒಟ್ಟಿಗೆ ಇಡಲಿಕ್ಕೆ. ಅದು ಬಿಟ್ಟು ಇಂದ್ರಿಯ ಭೋಗಕ್ಕೆ ನಾವು ಮಾಡೋದಲ್ಲ. ಸೊ ಹಾಗಾಗಿ ನಾವು ಭಗವಂತನನ್ನೇ ಏನು ಕೇಳಬೇಕಾದ ಅವಶ್ಯಕತೆ ಇಲ್ಲ. ಭಗವಂತನೇ ಎಲ್ಲವನ್ನು ಅವನು ನಮಗೆ ಎಲ್ಲವನ್ನು ಕೊಡ್ತಾನೆ ಭಗವಂತ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಮಾತಾಜಿ. ಇಲ್ಲಿ ಏನ್ ತಿಳ್ಕೊಬೇಕು ಅಂದ್ರೆ, ನಮಗೆ ನಾವು ಭಗವಂತ ನಾವು ಕೇಳೋದೇನು ಅಗತ್ಯ ಇಲ್ಲ. ಭಗವಂತ ಹೇಗೆ ನೋಡ್ತಾನೆ, ಈಗ ನಾನು ಭಕ್ತಿ ಕಾರ್ಯವನ್ನು ಭಕ್ತಿಯಿಂದ ಮಾಡಿದ್ರೆ ಭಗವಂತನೇ ನಮ್ಮನ್ನು ನೋಡ್ತಾನೆ. ನಾವು ಭಗವಂತನ ನೋಡೋದು ಕಷ್ಟ. ಈಗ ನಾವು ದೇಶದ ಪ್ರಧಾನಿಯನ್ನ ನೋಡ್ಬೇಕು ಅಂದ್ರೆ ಆಗತ್ತಾ? ಆಗೋದಿಲ್ಲ ಪ್ರಧಾನಿ ಅಪಾಯಿಂಟ್ಮೆಂಟು ಇಲ್ಲ. ಆದರೆ ನಾವು ಒಂದು ದೊಡ್ಡ ಒಲಿಂಪಿಕ್ ಗೆದ್ದಿದ್ದೇವೆ, ಅವಾಗ ಪ್ರಧಾನಿಯಾಗೆ ನಮ್ಮನ್ನ ಅಪಾಯಿಂಟ್ಮೆಂಟ್ ಕೊಡ್ತಾನೆ ಅಲ್ವಾ ನಮಗೆ. ಹೌದು ಮಾತಾಜಿ. ಹಾಗೆ ಭಗವಂತ ನಾವು ನಮ್ಮ ಕರ್ತವ್ಯವನ್ನ ಚೆನ್ನಾಗಿ ಮಾಡ್ಕೊಂಡೋದ್ರೆ ಭಗವಂತ ತಾನಾಗೆ ಒಲಿದು ಬರ್ತಾನೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಕರ್ಮ ಫಲವನ್ನ ನಾವು ಬಯಸಬಾರದು. ಹರೇ ಕೃಷ್ಣ. ಓದಿ ಸವಿತಾ ಮಾತಾಜಿ, ಓದಿ. ಯೋಗಸ್ಥ ಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ ಸಿದ್ಧ್ಯಾ ಸಿದ್ಧೋನ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ಮಾಡು ಅರ್ಜುನ. ಇಂತಹ ಸಮಚಿತ್ತತೆಗೆ ಯೋಗ ಎಂದು ಹೆಸರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ವಾ ಧನಂಜಯ ಸಿದ್ಧೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಇಲ್ಲಿ ಕೆಲಸ ಮಾಡೋದೇನಂದ್ರೆ, ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಟುಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯವನ್ನು ಮಾಡು. ಇದು ಯೋಗ ಅಂತ ಹೇಳ್ತಾರೆ. ಸಮಚಿತ್ತದಂದ್ರೆ ಆಸಕ್ತಿ ಇಟ್ಕೊಳ್ಬಾರ್ದಂತೆ. ನಾನು ಗೆಲ್ಬೇಕು ಅಥವಾ ಸೋತ್ರೆ ದುಃಖ, ಗೆದ್ರೆ ನಾನು ಹಾರೋದು, ಇದು ಯಾವುದೂ ಇರಬಾರ್ದಂತೆ. ಸೊ ಈ ಸಮಚಿತ್ತತೆಯಿಂದ ನೀನು ಕೆಲಸ ಮಾಡೋದು ಅದು ಯೋಗ. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾನೆ, ಮೊದಲು ನೀನು ಕರ್ಮಕಾಂಡ, ನಿನ್ನ ಕರ್ತವ್ಯ ಅಂತ, ನಿನ್ನ ಕರ್ಮಕಾಂಡ ಅಂತ ಹೇಳ್ದ. ಈಗ ನಿನ್ನ ಕರ್ತವ್ಯದಿಂದ ಭಗವಂತ ಯಾವುದಕ್ಕೆ ಬಂದಿದ್ದಾನೆ? ಯೋಗಕ್ಕೆ ಬಂದಿದ್ದಾನೆ. ಕರ್ತವ್ಯದಿಂದ ನಾನು ಯೋಗಕ್ಕೆ ಬಂದಿದ್ದ. ಯೋಗ ಅಂದ್ರೆ ಭಕ್ತಿಗೆ ಬರ್ತಾ ಇದ್ದಾನೆ. ಇದನ್ನು ಓದಿ. ಹರೇ ಕೃಷ್ಣ. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ.
ಭಗವಾನ್ ಕೃಷ್ಣನಿಗೆ ಈ ಯುದ್ಧವಾಗಬೇಕೆಂದೇ ಅಪೇಕ್ಷೆ. ಆದುದರಿಂದ ಈಗ ಅವನು ಅರ್ಜುನನನ್ನು ಯುದ್ಧ ಮಾಡುವುದಕ್ಕಾಗಿ ಹೋರಾಡಬೇಕೆಂದು ನೇರವಾಗಿ ಹೇಳುತ್ತಾನೆ. ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಇದರ ಸೂಚನೆಯನ್ನು ಕೊಡುತ್ತಿದ್ದಾನೆ. ಪರೋಕ್ಷವಾಗಿ ಅರ್ಜುನನಿಗೆ ಕೃಷ್ಣನು ಹೇಳಿದಂತೆ ವರ್ತಿಸಲು ಸಲಹೆ ನೀಡಲಾಯಿತು. ಹರೇ ಕೃಷ್ಣ. ಮೊದ್ಲು ಏನ್ ಹೇಳ್ದ ಭಗವಂತ, ನೀನು ಕರ್ತವ್ಯವನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ, ನೀನು ಒಬ್ಬ ಕ್ಷತ್ರಿಯ, ನೀನು ಯುದ್ಧ ಮಾಡಬೇಕು, ಇದು ನಿನ್ನ ಸ್ವಧರ್ಮ, ನೀನು ಯುದ್ಧ ಮಾಡದೆ ಹೋದ್ರೆ ಬೇರೆ ಎಲ್ಲರೂ ಕೂಡ ನಿನ್ನನ್ನ ನೀನು ಅಪಕೀರ್ತಿಯನ್ನ ಪಡ್ಕೊಳ್ತೀಯ ಅಂತ ಹೇಳ್ದ. ಆಮೇಲೆ ನೀನು ಯುದ್ಧ ಮಾಡದೆ ಹೋದ್ರೆ ನಿನಗೆ ಏನಾಗುತ್ತೆ, ನೀನು ಕರ್ತವ್ಯ ಲೋಪ ಆಗತ್ತೆ ಅಂತ ಹೇಳ್ದ ಅಲ್ವಾ. ಈಗ ಏನ್ ಹೇಳ್ತಾ ಇದ್ದಾನೆ ಅವನು, ನೀನು ಪರೋಕ್ಷವಾಗಿ ಕೃಷ್ಣನು ಅರ್ಜುನನಿಗೆ ಏನ್ ಹೇಳ್ದಾನೆ, ಕೃಷ್ಣನ್ ಹೇಳ್ದಂತೆ ವರ್ತನೆ ಮಾಡು ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಭಗವಂತ ಈಗ ಕರ್ಮ ಫಲಾಪೇಕ್ಷೆ ಇಲ್ಲದೆ ಭಗವಂತನ ಒಂದು ಆದೇಶದ ಮೇಲೆ ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾನೆ ಅಲ್ವಾ. ಹರೇ ಕೃಷ್ಣ. ಕರ್ಮ ಫಲಾಪೇಕ್ಷೆ ಇಲ್ಲದೆ ನೀನು ಕರ್ತವ್ಯದ ಫಲವನ್ನು ಆನಂದಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀನು ನೀನು ಕರ್ತವ್ಯದ ಫಲವನ್ನು ನೀನು ಬಿಟ್ಟು ನೀನೇನ್ ಮಾಡ್ಬೇಕು, ಯುದ್ಧ ಮಾಡಲೇಬೇಕು ಅಂತ ಮಾಡಬೇಕು. ಸೊ ಈ ಭಗವಾನ್ ಕೃಷ್ಣನಿಗೆ ಈ ಯುದ್ಧವಾಗೋದು ಅಪೇಕ್ಷೆ ಇದೆ, ಭಗವಂತನಿಗೆ ಇದು ಅಪೇಕ್ಷೆ ಇದೆ ಯುದ್ಧ ಮಾಡೋದು. ಯಾಕೆಂದ್ರೆ ಭಗವಂತ ಭೂಭಾರ ಹರಣ ಲೀಲೆ ಮಾಡ್ಲಿಕ್ಕಾಗಿ ಈ ಯುದ್ಧವನ್ನ ಹಂಚಿಕೊಂಡಿದ್ದಾನೆ. ಅದಕ್ಕೆ ಈಗ ಯುದ್ಧ ನೀನು ಮಾಡೋದು ಯಾಕಾಗಿ, ನೀನು ಭಗವಂತನ ಆದೇಶ ಅಂತ ಮಾಡು ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಈಗ ನಾವು ಆ ಅನುಕಂಪ, ನಾನು ಹೇಗೆ ಸಹಾನುಭೂತಿ, ನನಗೆ ಎಲ್ಲ ಜನರು ಸಾಯ್ತಾರೆ, ಯುದ್ಧ ಹೇಗೆ ಮಾಡಲಿ ನಾನು ಅಂದಾಗ ಅದಕ್ಕೆ ಆತ್ಮಜ್ಞಾನವನ್ನು ಕೊಟ್ಟ. ಆನಂದವಿಲ್ಲ, ಪಾಪದ ಪ್ರತಿಕ್ರಿಯೆ ಅಂದ್ರೆ ಕರ್ಮಕಾಂಡವನ್ನು ಹೇಳಿದ. ಪ್ರತಿಕ್ರಿಯೆಗಳು ಇಲ್ಲದೆ ಇರ್ತಕ್ಕಂಥ ಕೆಲಸ ಮಾಡೋದು ಅಂದ್ರೆ ಬುದ್ಧಿಯೋಗ ಅಂತ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಓದಿ ಮಾತಾಜಿ, ಯಾರು ಓದ್ತೀರಿ? ಹರೇ ಕೃಷ್ಣ. ಶ್ರೀಲ ಭಕ್ತಿ ವಿನೋದ ಠಾಕೂರರು ಭಗವದ್ಗೀತೆಯ ಈ 2ನೇ ಅಧ್ಯಾಯವನ್ನು ಸಂಪೂರ್ಣ ಗೀತೆಯ ಸಂಕ್ಷಿಪ್ತ ಸಾರಾಂಶ ಎಂದು ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಕರ್ಮಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗಗಳು ಮುಖ್ಯ ಅಧ್ಯಯನದ ವಿಷಯಗಳು. 2ನೇ ಅಧ್ಯಾಯದಲ್ಲಿ ಕರ್ಮಯೋಗ ಮತ್ತು ಜ್ಞಾನಯೋಗವನ್ನು ಸ್ಪಷ್ಟವಾಗಿ ಚರ್ಚಿಸಲಾಗಿದೆ ಮತ್ತು ಸಂಪೂರ್ಣ ಅಧ್ಯಾಯದ ಸಾರಾಂಶವಾಗಿ ಭಕ್ತಿಯೋಗದ ಒಂದು ಸಮೀಕ್ಷೆಯ ಸಹ ನೀಡಲಾಗಿದೆ. ಹರೇ ಕೃಷ್ಣ. ಈ 2ನೇ ಅಧ್ಯಾಯವನ್ನು ಗೀತಾಸಾರ ಸಂಗ್ರಹ ಅಂತ ಹೇಳಿದ್ದಾರೆ ಅಲ್ವಾ. ಗೀತಾಸಾರ ಸಂಗ್ರಹ ಅಂದ್ರೆ ಭಗವದ್ಗೀತೆಯಲ್ಲಿ ಏನಿದೆ, ಭಗವದ್ಗೀತೆಯಲ್ಲಿ ಕರ್ಮಯೋಗ ಇದೆ, ಜ್ಞಾನಯೋಗ ಇದೆ, ಭಕ್ತಿ ಯೋಗ ಇದೆ. ಇವು 3 ಮುಖ್ಯ ಅಧ್ಯಯನದ ವಿಷಯ. ಸೊ ಹಾಗಾಗಿ 2ನೇ ಅಧ್ಯಾಯದಲ್ಲಿ 3 ಬಂದಿದೆ. ಕರ್ಮಯೋಗದ ಬಗ್ಗೆ ಹೇಳಿದ್ದಾನೆ ಭಗವಂತ, ಜ್ಞಾನ ಯೋಗದ ಬಗ್ಗೆನೂ ಹೇಳಿದ್ದಾನೆ, ಕೊನೆಯದಾಗಿ ಭಕ್ತಿ ಯೋಗದ ಬಗ್ಗೆನೂ ಹೇಳಿದ್ದಾನೆ ಅಲ್ವಾ. ಸೊ ಆದ್ದರಿಂದ ಇದರಲ್ಲಿ ಇಡೀ ಭಗವದ್ಗೀತೆಯ ಸಾರಾಂಶ ಇದೆ. ಸೊ ಹಾಗಾಗಿ ಇದು ಭಗವದ್ಗೀತೆಯನ್ನು ಅರ್ಜುನನಿಗೆ 2ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಭಗವಂತ ಹೇಳ್ಬಿಟ್ಟಿದ್ದಾನೆ. ಆಮೇಲೆ ನಾವು ಏನು ನೋಡ್ತೇವೆ 3ನೇ ಅಧ್ಯಾಯದಿಂದ ಅದೆಲ್ಲ ಮತ್ತೆ ವಿವರವಾಗಿ ಮತ್ತೆ ಹೇಳ್ತಾ ಇದ್ದಾನೆ ಭಗವಂತ. ಹರೇ ಕೃಷ್ಣ. ಇದನ್ನ ಚರ್ಚೆ ಮಾಡಬೇಕಾಗಿದೆ, ತಂಡ 1 ತಂಡ 2, ಆದರೆ ಇದಕ್ಕೆ ಸಮಯ ಇಲ್ಲ. ಪ್ರತ್ಯವಾಯುವನ ವಿದ್ಯತೆ ವ್ಯವಸಾಯಾತ್ಮಕ ಬುದ್ಧಿ. ಯಾರಾದ್ರೂ ಹೇಳ್ತೀರಾ ಪ್ರತ್ಯವಾಯುವನ ವಿದ್ಯತೆ? ಹರೇ ಕೃಷ್ಣ. ಹೇಳ್ಬೋದಾ ಮಾತಾಜಿ? ನಾನು ಹೇಳ್ತೀನಿ, ಹೇಳಿ. ಪ್ರತ್ಯವಾಯುವನ ವಿದ್ಯತೆ ಅಂದ್ರೆ ಇಲ್ಲಿ ನಷ್ಟ ಆಗೋದಿಲ್ಲ ಅಥವಾ ಕುಗ್ಗುವಿಕೆ ಇಲ್ಲ ಅಂತ ಇಲ್ಲಿ ಅರ್ಥ. ವ್ಯವಸಾಯಾತ್ಮಕ ಬುದ್ಧಿ ಅಂದ್ರೆ ಇಲ್ಲಿ ದೃಢ ಸಂಕಲ್ಪ ಅಂತ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹರೇ ಕೃಷ್ಣ. ವಿವರವಾಗಿ ಹೇಳ್ಬೇಕಾ? ಹೇಳ್ಬೇಕು, ಒಂದ್ ಸ್ವಲ್ಪ ಹೇಳ್ಬೇಕು, ಟೈಮ್ ಇಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡಿ. ಪ್ರತ್ಯವಾಯುವನ ವಿದ್ಯತೆ ಅಂದ್ರೆ ಇಲ್ಲಿ ನಷ್ಟ ಇಲ್ಲ ಅಂತಾನೆ. ಅಂದ್ರೆ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಿದ್ರು ಕೂಡ ಇಲ್ಲಿ ನಮಗೆ ನಷ್ಟ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಈ ಒಂದು ಐಹಿಕ ಪ್ರಪಂಚದಲ್ಲಿ ನಾವು ಯಾವುದೇ ಒಂದು ಡಿಗ್ರಿ ತಗೊಳ್ತೀವಿ, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಅಥವಾ ಲೆಕ್ಚರ್ಸ್ ಇರ್ಬೋದು, ಯಾವುದೇ ಇದು ತಗೊಂಡ್ರು ಕೂಡ ಇಲ್ಲಿ ಐಹಿಕ ಪ್ರಪಂಚದಲ್ಲಿ ನಾಶವಾಗಿ ಹೋಗ್ಬಿಡುತ್ತೆ. ಅದು ನಮ್ಗೆ ಮುಂದಿನ ಜನ್ಮಕ್ಕೆ ಅದರ ಫಲ ನಮಗ್ ಸಿಗೋದಿಲ್ಲ. ಆದ್ರೆ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣನ ಒಂದು ಇದ್ರಲ್ಲಿ ನಾವು ಮಾಡಿದಾಗ ಅದು 1% ಮಾಡಿದ್ರು ಕೂಡ ಈ ನಾವು ಇದರಲ್ಲಿ ಯಾವುದೇ ಮಾಡಿದ್ರು ಕೂಡ ಈ ಐಹಿಕ ಪ್ರಪಂಚದಲ್ಲಿ ಮಾಡಿದಾಗ ನೆಕ್ಸ್ಟ್ ನಾವು
ಕಾಲಾಂತರದಲ್ಲಿ ಮರಣದ ನಂತರದಲ್ಲಿ ಮುಂದಿನ ಒಂದು ಇದರಲ್ಲಿ ಅದು ಕಂಟಿನ್ಯೂ ಆಗುತ್ತೆ. ಒಂದು ಉದಾಹರಣೆ ಕೊಡ್ಬೇಕಂದ್ರೆ ನಾವೇ ಅಂತ ಇಟ್ಕೊಳ್ಳೋಣ. ಈಗ ಒಂದು ಭಗವದ್ಗೀತೆಗೆ ಈಗ ಒಂದು ಇದಕ್ಕೆ ಬಂದಿದೀವಿ ಅಂದ್ರೆ ನಮ್ಗೆ ಹಿಂದಿನ ಒಂದು ಸಂಸ್ಕಾರ ಇದೆ ಅಂತ ಅರ್ಥ ಆಗುತ್ತೆ. ಅದು ನಮ್ಗೆ ಈ ಭಗವಂತ ಇದಕ್ಕೆ ಬರ್ಲಿಕ್ಕೆ ನಮ್ಗೆ ಅವಕಾಶವನ್ನ ಇಲ್ಲಿ ಕೊಟ್ಟಿದೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಮತ್ತೆ ಆದ್ರಿಂದ ಇದು ಪ್ರತ್ಯವಾಯನ ವಿದ್ಯತೆ ಅಂದ್ರೆ ಇಲ್ಲಿ ಮಾಡೋದ್ರಿಂದ ಯಾವುದೇ ನಷ್ಟ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ರು. ವ್ಯವಸಾಯಾತ್ಮಕ ಬುದ್ಧಿ ಅಂದ್ರೆ ಈ ದೃಢ ಸಂಕಲ್ಪ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಗುರಿ ಇರುತ್ತೆ ನಮ್ಮ ಈ ಐಕ ಜಗತ್ನಲ್ಲಿ. ಅಂದ್ರೆ ನಾವು ಎಲ್ಲ ಒಂದು ಆಸೆಗಳನ್ನ ಇಟ್ಕೊಂಡು ಒಂದಲ್ಲ ಒಂದು ಗುರಿಗಳಿಂದ ಆ ಒಂದು ಗುರಿಯನ್ನು ಮುಟ್ಟಕ್ಕೋಸ್ಕರ ನಾವು ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ. ಆದ್ರೆ ಆ ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಮುಂದಿನ ಜನ್ಮಕ್ಕೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಆದ್ರೆ ಮತ್ತೆ ಅದು ದೃಢ ಸಂಕಲ್ಪವೂ ಆಗೋದಿಲ್ಲ. ಮತ್ತೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಯಾವುದೇ ಕೆಲಸ ಮಾಡೋದಾದ್ರೂ ಅದು ಭಕ್ತಿಯಿಂದ ನಾವು ಮಾಡ್ತೀವಿ. ಭಕ್ತಿ ಅಂದ್ರೆ ಯಾವ್ದಾದ್ರು ಒಂದು ಗುರಿ ಇರುತ್ತೆ. ಆ ಗುರಿಯನ್ನ ಪಡೆಯಲಿಕ್ಕೋಸ್ಕರ ನಾವು ಇದನ್ನ ಭಕ್ತಿಗೆ ಬರ್ಬೇಕು ಅಂದ್ರೆ ನಮ್ಗೊಂದು ದೃಢ ಸಂಕಲ್ಪ ಬೇಕು. ಆ ದೃಢ ಸಂಕಲ್ಪನ ಪಡ್ಕೊಳ್ಳೋದು ಹೇಗೆ ಅಂದ್ರೆ ನಾವು ಒಂದು ಗುರುವಿನ ಮೂಲಕ ನಾವು ಪಡ್ಕೊಳ್ಬೇಕಾಗತ್ತೆ. ಆದ್ರಿಂದ ಇಲ್ಲಿ ದೃಢತೆ ಬರೋದಂದ್ರೆ ಅದೇ ಗುರು ದರ್ಶನ, ಗುರುಗಳ ಒಂದು ಮಾರ್ಗದರ್ಶನ, ಭಗವದ್ಗೀತೆ ಭಾಗವತದ ಮೂಲಕ ನಾವು ಶ್ರವಣ ಕೀರ್ತನೆ ಮಾಡೋದ್ರಿಂದ ನಾವು ಭಕ್ತಿಗೆ ಬರ್ಲಿಕ್ಕೆ ಸಾಧ್ಯ ಅಂತ ಇಲ್ಲಿ ಹೇಳ್ತಾ ಇದೀವಿ. ಇದು ದೃಢ ಸಂಕಲ್ಪ. ಹರೇ ಕೃಷ್ಣ. ಸೊ ಅದರಿಂದ ಪ್ರತ್ಯವಾಯೋನ ವಿದ್ಯತೆ ನೇಹ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತಾ ಭಯಾತ್. ಅಂದ್ರೆ ಇಲ್ಲಿ ಪ್ರತ್ಯವಾಯೋನ ವಿದ್ಯತೆ ಅಂದ್ರೆ ಇಲ್ಲಿ ಭಕ್ತಿಯಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಮಾಡಿದ್ರು ಕೂಡ ಅದು ಏನಾಗುತ್ತೆ ನಮಗೆ ಮಹತೋ ಭಯಾತ್, ಬಹಳ ಇದರಿಂದ ಭಯದಿಂದ ನಮ್ಮನ್ನ ತಪ್ಪಿಸಿಬಿಡ್ತದೆ. ಹೇಗೆ ಅಂತ ನೋಡೋಣ. ಪ್ರತ್ಯವಾಯ ಅಂತಂದ್ರೆ ಇಲ್ಲಿ ಕುಗ್ಗುವಿಕೆ ಇಲ್ಲ ಅಂತ ಅರ್ಥ, ನಷ್ಟ ಇಲ್ಲ ಅಂತ ಅರ್ಥ. ಮಾತಾಜಿ ಹೇಳಿದ್ರು. ಹೇಗೆ ಅಂತ ಕೇಳಿದ್ರೆ ಇಲ್ಲಿ ನೋಡಿ, ನಾವು ಯಾವ್ದಾದ್ರು ಒಂದು ಬಿಸಿನೆಸ್ ಮಾಡ್ಬೋದು, ಅದರಲ್ಲಿ ಸಕ್ಸಸ್ಸು ಇರ್ಬೋದು, ಫೇಲ್ಯೂರು ಇರ್ಬೋದು ಅಲ್ವಾ. ಫೇಲು ಕೂಡ ಆಗ್ಬೋದು. ಬಿಸ್ನೆಸ್ ಅಲ್ಲಿ ಎಲ್ಲರೂ ಇದಾಗ್ಬಿಡ್ತಾರಾ, ಗೆದ್ದು ಬಿಡ್ತಾರಾ? ಹರೇ ಕೃಷ್ಣ. ಸೋಲು ಇರ್ತದೆ ಅಲ್ವಾ, ಲಾಸ್ ಇರ್ತದೆ. ಒಂದು ಮೆಡಿಸಿನ್ ತಗೊಂಡ್ರೆ ನಿಮಗೆ ಮೆಡಿಸಿನ್ ಎಫೆಕ್ಟ್ ಆಗ್ಬೋದು, ಕೆಲವೊಮ್ಮೆ ಎಫೆಕ್ಟ್ ಆಗದೆ ಇರ್ಬೋದು, ಕೆಲವೊಮ್ಮೆ ಮೆಡಿಸಿನ್ ಇಂದ ಒಂದು ಸೈಡ್ ಎಫೆಕ್ಟು ಆಗ್ಬೋದು ಅಲ್ವಾ. ಆದರೆ ಇಲ್ಲಿ ಭಕ್ತಿಯಲ್ಲಿ ನಾವು ಭಕ್ತಿಯನ್ನು ಮಾಡಿದರೆ ಅದಕ್ಕೆ ಯಾವತ್ತೂ ಫೇಲ್ಯೂರ್ ಇಲ್ವಂತೆ. ಕೃಷ್ಣ ಪ್ರಜ್ಞೆಯಲ್ಲಿ ಯಾವತ್ತೂ ಅದಕ್ಕೆ ಫೇಲ್ಯೂರ್ ಇಲ್ಲ. ಮತ್ತೆ ಅದಕ್ಕೆ ಯಾವತ್ತೂ ಕೂಡ ಅಂದ್ರೆ ನಮಗೆ ಕೆಟ್ಟದಾಗೋದಿಲ್ಲ. ಅಂದ್ರೆ ಏನ್ ಹೇಳ್ತಾರೆ, ಅದಕ್ಕೆ ಹಾರ್ಮ್ ಇಲ್ಲ ಅದರಿಂದ ನಮಗೆ. ಆಮೇಲೆ ನೋಡಿ, ಕರ್ಮಕಾಂಡದಲ್ಲಿ ಆದರೆ ಒಂದು ಮಂತ್ರವನ್ನ ಸ್ವಲ್ಪ ತಪ್ಪು ಹೇಳಿದ್ರು ಕೂಡ ಆ ಕರ್ಮಕಾಂಡದಲ್ಲಿ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಆದರೆ ಈ ಭಕ್ತಿಯಲ್ಲಿ ನೆಗೆಟಿವ್ ಹೇಳೋದು ಇಲ್ಲ. ಸೊ ಭಕ್ತಿಯಲ್ಲಿ ಯಾವುದೂ ಇಲ್ಲ, ಇಂತಹ ನೆಗೆಟಿವ್ ಇಲ್ಲ. ಆಮೇಲೆ ಇಲ್ಲಿ 1% ಮಾಡಿದ್ರು ಕೂಡ ಮುಂದಿನ ಜನ್ಮಕ್ಕೆ ಅದು ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಸೊ ಅದಕ್ಕೆ ಇಲ್ಲಿ ನೇಹಾಭಿಕ್ರಮ ನಾಶೋಸ್ತಿ ಅಂದ್ರೆ ಅಲ್ಲಿ ಯಾವುದೇ ಲಾಸ್ ಇಲ್ಲ. ಆಮೇಲೆ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ, ಸ್ವಲ್ಪ ಮಾಡಿದ್ರು ಕೂಡ ಭಗವಂತ ನೆನ್ಪಿಟ್ಕೊಳ್ತಾನೆ. ಒಂದು ಉದ್ಬತ್ತಿ ಹಚ್ಚಿದ್ರೆ ಭಗವಂತ ನೆನಪಿರುತ್ತೆ. ಒಂದು ಸ್ವಲ್ಪ ನೀರು, ಒಂದು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ. ಒಂದು ಸ್ವಲ್ಪ ನೀರು, ಒಂದು ಹೂವು, ಒಂದು ಸ್ವಲ್ಪ ಹಣ್ಣು ಇದಿಟ್ಟುಕೊಂಡು ಕೂಡ ಭಗವಂತ ಅದರಿಂದ ನೆನಪಿಟ್ಟಿರ್ತಾನೆ. ತ್ರಾಯತೋ ಮಹತೋ ಭಯ ಅಂದ್ರೆ ನಮಗೆ ದೊಡ್ಡ ಒಂದು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ನಮಗೆ ಒಂದು ದೊಡ್ಡ ಭಯದಿಂದ ನಿವಾರಣೆ ಆಗುತ್ತೆ. ಯಾಕೆಂದ್ರೆ ಹುಟ್ಟು ಸಾವಿನ ಚಕ್ರದಿಂದ ಪಾರಾಗಬಹುದು. ಮತ್ತೆ ಮುಂದಿನ ಜನ್ಮ ನಮಗೆ ಮನುಷ್ಯ ಜನ್ಮ ಸಿಕ್ಬಹುದು. ಸೊ ಇದಕ್ಕೆ ಪ್ರತ್ಯವಾಯೋನ ವಿದ್ಯತೆ ಅಂತ ಹೇಳ್ತಾರೆ. ಸೊ ಯಾವ ಸೈಡ್ ಎಫೆಕ್ಟು ಇಲ್ಲ ಭಕ್ತಿ ಮಾಡೋದ್ರಿಂದ. ಮತ್ತೆ ಕರ್ಮಕಾಂಡಗಳ ಕೆಲಸದ ಪ್ರಕಾರ ನಾವು ಬೇರೆ ಯಾವುದೇ ಫಲವನ್ನು ಕೂಡ, ಯಾವುದೇ ಒಂದು ಕೆಲಸ ನಾವು ಮಾಡಿದ್ರು ಕೂಡ ಅದಕ್ಕೆ ಫಲವನ್ನ ನಾವು ಕರ್ಮಕಾಂಡದಲ್ಲಿ ತಪ್ಪಾದ್ರೆ ಸಿಕ್ಕುವುದಿಲ್ಲ. ಆದರೆ ಭಕ್ತಿ ಕಾರ್ಯದಲ್ಲಿ ಆ ಥರ ಆಗೋದೇ ಇಲ್ಲ. ಭಕ್ತಿ ಕಾರ್ಯದಲ್ಲಿ ಯಾವತ್ತೂ ಶಾಶ್ವತವಾದದ್ದು ಕ್ಯಾರಿ ಫಾರ್ವರ್ಡ್ ಆಗತ್ತೆ. ಯಾವುದನ್ನು ಕೂಡ ನಾವು ತಗೊಳ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲಂತೆ. ಆದರೆ ನಮ್ಮ ಶರೀರದ ನಂತರ ಬರ್ತಕ್ಕಂಥದ್ದು ಒಂದೇ ನಮ್ಮ ಜೊತೆಗೆ, ಅದು ಭಕ್ತಿ ಕಾರ್ಯ ಅಲ್ವಾ. ವ್ಯವಸಾಯಾತ್ಮಕ ಬುದ್ಧಿ. ಸೊ ಅದರಲ್ಲಿ ವ್ಯವಸಾಯಾತ್ಮಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯನ. ವ್ಯವಸಾಯಾತ್ಮಕ ಬುದ್ಧಿ ಅಂದರೆ ಅದು ತುಂಬ ಫರ್ಮ್ ಡಿಸಿಷನ್, ದೃಢ ಸಂಕಲ್ಪ. ಸೊ ಹಾಗಾಗಿ ನಾನು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಮಾಡಿದ್ರೆ ನಾನು ಭಕ್ತಿಯಲ್ಲಿ ಮುಂದುವರಿದೇ ಇರ್ತೇನೆ, ನಾನು ಭಗವಂತನನ್ನು ಪಡ್ಕೊಳ್ತೇನೆ, ಇದು ಒಂದು ದೃಢ ಸಂಕಲ್ಪ.
ಸೊ ಅದು ಭಗವಂತನ ಸಾಕ್ಷಾತ್ಕಾರ ಆಗೇ ಆಗತ್ತೆ, ಅದು ದೃಢ ಸಂಕಲ್ಪ. ಈಗ ನೋಡಿ, ಒಂದೇ ಒಂದು ಗುರಿ, ಭಕ್ತನಿಗೆ ಒಂದೇ ಗುರಿ, ಭಗವಂತನ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದು, ಭಗವಂತನನ್ನ ಸಂತುಷ್ಟಿಗೊಳಿಸುವುದು, ಭಗವಂತನನ್ನು ನಾವು ಪಡ್ಕೊಳ್ಳೋದು. ಸೊ ಆದರೆ ಬೇರೆ 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 ಇದರಲ್ಲಿ ಬೇರೆ ಬೇರೆ ರೀತಿಯ ಗುರಿಗಳಿರುತ್ತೆ ಅಲ್ವಾ? ಹರೇ ಕೃಷ್ಣ. ಭಕ್ತಿಯಲ್ಲಿ ಒಂದೇ ಗುರಿ, ಬೇರೆಯವರಿಗೆ ಬೇರೆ ಗುರಿ ಅಲ್ವಾ? ಹರೇ ಕೃಷ್ಣ. ಅನೇಕ ಗುರಿಗಳಿರುತ್ತೆ ಅಲ್ವಾ? ನಾನು ಅದಾಗ್ಬೇಕು, ಇದಾಗ್ಬೇಕು, ಏನೇನೋ ವಿಚಾರಗಳಿರುತ್ತೆ ಅಲ್ವಾ? ಹೌದು ಮಾತಾಜಿ. ಹಾ. ಸೊ ಆದ್ದರಿಂದ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಯಾವಾಗಲೂ ಒಂದು ಶ್ರದ್ಧೆ ಇಟ್ಕೋಬೇಕಂತೆ. ವ್ಯವಸಾಯಾತ್ಮಕ ಬುದ್ಧಿ ಅಂದ್ರೆ, ಈಗ ನೋಡಿ, ಮಳೆ ಬರುತ್ತೆ ಅಂತ ರೈತ ತುಂಬಾ ಶ್ರದ್ಧೆಯಿಂದ ಅವನು ಭೂಮಿ ಉಳುಮೆ ಮಾಡ್ತಾನೆ ಅಲ್ವಾ? ಶ್ರದ್ಧೆ ಇದೆ ಅವನಿಗೆ ಅಲ್ವಾ? ಏಕಚಿತ್ತದಿಂದ ಮಾಡ್ತಾನೆ. ಅದೇ ರೀತಿ ಈ ಭಕ್ತಿಯು ಕೂಡ, ನಾವು ಭಕ್ತಿಯು ವ್ಯವಸಾಯ ಇದ್ದಂಗೆ. ನಮಗೆ ಆ ವ್ಯವಸಾಯ ಭಗವಂತನ ಒಂದು ಭಕ್ತಿ ಸೇವೆ ಮಾಡಿದ್ರೆ ನಾವು ಈ ಒಂದು ಜನನ ಮರಣ ಚಕ್ರದಿಂದ ನಾವು ಪಾರಾಗಿ ಭಗವಂತನ ಧಾಮವನ್ನು ಪಡ್ಕೊಳ್ಬೋದು. ಇದು ಒಂದು ನಮಗೆ ಇರ್ತಕ್ಕಂಥ ವಿಚಾರ. ಅದು ವ್ಯವಸಾಯಾತ್ಮಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನ. ಸೊ ಹಾಗಾಗಿ ಇವತ್ತಿನ ವಿಚಾರ ಜ್ಞಾನದ ಬಗ್ಗೆ ಕೃಷ್ಣನ ಸಲಹೆಗಳ ಸಂಕ್ಷಿಪ್ತ ಅವಲೋಕನವನ್ನು ಪ್ರಸ್ತುತಪಡಿಸಲಾಯಿತು. 2.11ರಿಂದ 30ರವರೆಗೆ ಯುದ್ಧ ಮಾಡದೇ ಇರಲು ಅರ್ಜುನನು ಕೊಟ್ಟ ಮೊದಲ 3 ಕಾರಣಗಳಿಗೆ ಕೃಷ್ಣನ ಪ್ರತಿಕ್ರಿಯೆಗಳನ್ನು ವಿವರಿಸಲಾಯಿತು. ಭಗವದ್ಗೀತೆಯ ಅಧ್ಯಾಯದ 2ರ ಸಾರಾಂಶವನ್ನು ಪ್ರಸ್ತುತಪಡಿಸಲಾಯಿತು ಮತ್ತು ಭಗವದ್ಗೀತೆಯ 2ನೇ ಅಧ್ಯಾಯವು ಸಂಪೂರ್ಣ ಗೀತಾ ವಿಷಯಗಳನ್ನು ಹೇಗೆ ಸಂಕ್ಷೇಪಿಸುತ್ತದೆ ಎಂಬುದನ್ನು ಈಗ ವಿವರಿಸಲಾಗಿದೆ. ಸೊ ಮತ್ತೆ ಕರ್ಮಣ್ಯವಾಧಿಕಾರಸ್ಥೆ ಎಂಬ ಪದಗುಚ್ಛದ ಉಚಿತ ಅನುಚಿತ ಇದನ್ನು ಚರ್ಚಿಸಲಾಗಿದೆ. ಮತ್ತೆ 2.42-46 ಶ್ಲೋಕಗಳು ಮತ್ತು ಸಾದೃಶ್ಯಗಳನ್ನು ಉಲ್ಲೇಖಿಸಿ ಕೃಷ್ಣ ಪ್ರಜ್ಞೆಯ ಅಭ್ಯಾಸದಲ್ಲಿ ವೈದಿಕ ಕರ್ಮಕಾಂಡ ವಿಭಾಗದ ಪ್ರಸ್ತುತತೆಯನ್ನು ಮೌಲ್ಯಮಾಪನ ಮಾಡಲಾಯಿತು. ಪ್ರತ್ಯವಾಯೋನ ವಿದ್ಯತೆ ಮತ್ತೆ ವ್ಯವಸಾಯಾತ್ಮಕ ಬುದ್ಧಿ ಇದನ್ನ ನಾವು ತಿಳ್ಕೊಂಡ್ವಿ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಭೋಗೈಶ್ವರ್ಯ ಪ್ರಸಕ್ತಾನಂ ತಯಾಪವೃತ ಚೇತಸಾಂ. ನಾಗರಿಕತೆ ಈ ಭೌತಿಕ ಬೆಳವಣಿಗೆಯು ಬಹಳ ಬೆರಗುಗೊಳಿಸುತ್ತದೆ. ನಿಮ್ಮ ಅಮೆರಿಕನ್ ನಗರಗಳ ನಾವು ರಸ್ತೆಯಲ್ಲಿ ಹಾದು ಹೋದಾಗ ಅದು ತುಂಬಾ ಚೆನ್ನಾಗಿ ಕಾಣುತ್ತದೆ. ರಸ್ತೆಯಲ್ಲಿ ಉರಿಯುವ ಅನೇಕ ದೀಪಗಳು ಮತ್ತು ಪ್ರಕಾಶಮಾನವಾದ ಹಲವು ಸೂಚನಾ ಫಲಕಗಳು, ಆದರೆ ಕಾಣ್ತಾ ಇಲ್ಲ ಮಾತಾಜಿ. ರಾತ್ರಿಯಲ್ಲಿ ಉರಿಯುವ ಮಾತಾಜಿ, ರಸ್ತೆಯಲ್ಲಿ ಅಲ್ಲ. ಅದು ರಾತ್ರಿಯಲ್ಲಿ ಉರಿಯುವ, ರಸ್ತೆಯಲ್ಲೂ ಆಗತ್ತೆ, ರಸ್ತೆಯಲ್ಲಿ ಉರಿಯುವ ದೀಪಗಳು, ರಾತ್ರಿಯಲ್ಲಿ ಉರಿಯುವ ದೀಪಗಳು. ಆದರೆ ಇದೆಲ್ಲವೂ ಕೂಡ ಅಶಾಶ್ವತವಾದದ್ದು ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಸೊ ಹಾಗಾದ್ರೆ ಭೋಗೈಶ್ವರ್ಯ ಪ್ರಸಕ್ತಾನಂ ತಯಾ ಅಪಹೃತ ಚೇತಸಾಂ. ಯಾರು ಭೋಗ ಮತ್ತು ಐಶ್ವರ್ಯದಲ್ಲಿ ತೊಡಗಿದ್ದಾರೆ ಅವರಿಗೆ ಭಕ್ತಿ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸಾಧ್ಯವಾ? ಹರೇ ಕೃಷ್ಣ. ಯಾಕೆಂತಂದ್ರೆ ಅದನ್ನೇ ಅಮೆರಿಕ ದೇಶದಲ್ಲಿ ಭೋಗ ಭೂಮಿ ಅಲ್ವಾ ಅಮೆರಿಕ ದೇಶ. ಸೊ ಅಲ್ಲಿ ನೋಡಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ ನೋಡಿ, ತುಂಬಾ ರಸ್ತೆಯಲ್ಲಿ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ರಾತ್ರಿನಲ್ಲಿ ಜಗಮಗಿಸುವ ದೀಪಗಳು, ಆದ್ರೆ ಇವೆಲ್ಲವೂ ಅಶಾಶ್ವತ. ಏನಿದು ಎಲ್ಲ? ಇದು ಅಶಾಶ್ವತ. ಇದನ್ನ ತಿಳ್ಕೊಳ್ತಾ ಇಲ್ಲ ಜನ. ತಿಳಿತಾ ಇದ್ದಾರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಓದಿ ಯಾರಾದ್ರೂ, ಬೇರೆ ಯಾರಾದ್ರೂ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ವ್ಯವಸಾಯಾತ್ಮಕ ಬುದ್ಧಿ ಸಮಾಧವನ ವಿಧೀಯತೆ ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಿಗೆ ಅತಿಯಾಗಿ ಅಂಟಿಕೊಂಡವರಲ್ಲಿ ಮತ್ತು ಇಂಥ ವಿಷಯಗಳಿಂದ ಚಿತ್ತಭ್ರಮಣೆಯಾದವರಲ್ಲಿ ಭಗವಂತನ ಧಾಮಕ್ಕೆ ಹಿಂತಿರುಗುವ ದೃಢ ಸಂಕಲ್ಪವು ಇರುವುದಿಲ್ಲ. ಹರೇ ಕೃಷ್ಣ. ದೃಢ ಸಂಕಲ್ಪ, ಇದರಲ್ಲಿ ದೃಢ ಸಂಕಲ್ಪ ಇರೋದೇ ಇಲ್ಲ. ಯಾಕೆಂದ್ರೆ ತುಂಬಾ ಶ್ರೀಮಂತಿಕೆಯಲ್ಲಿ ತುಂಬಾ ಮತ್ತು ಭೋಗದಲ್ಲಿ ಅಂಟ್ಕೊಂಡ್ಬಿಟ್ಟಿದ್ದಾರೆ. ಅವರಿಗೆ ಭಗವಂತನ ಬಗ್ಗೆ ಯೋಚನೆ ಆಗತ್ತಾ? ಹರೇ ಕೃಷ್ಣ. ದೃಢ ಸಂಕಲ್ಪ ಇದೆಯಾ ಭಗವಂತನ ಬಗ್ಗೆ ಹೋಗ್ಲಿಕ್ಕೆ ಅಂತ? ಶ್ರೀಲ ಪ್ರಭುಪಾದರು ನೋಡಿ 70ನೇ ವಯಸ್ಸಿನಲ್ಲಿ ಅವರು ಗುರುಗಳ ಆದೇಶವನ್ನು ಹೊತ್ಕೊಂಡು ಅಮೆರಿಕ ದೇಶಕ್ಕೆ ಹೋದ್ರು, ಕೈಯಲ್ಲಿ 40 ರೂಪಾಯಿ ಇಟ್ಕೊಂಡು. ಮತ್ತೆ ಅವರು ಸರಕು ಸಾಗಾಣಿಕೆ ಮಾಡುವ ಹಡಗಿನ ಮೇಲೆ ಹೋದ್ರು. ಇದು ಸಾಧ್ಯವಾ ಇಂಥ ಒಂದು ದೃಢ ಸಂಕಲ್ಪ? ಹರೇ ಕೃಷ್ಣ. ಇವತ್ತಿನ ಕಲಿಯುಗಕ್ಕೆ ಸಾಧ್ಯನೇ ಇಲ್ಲ ಮಾತಾಜಿ. ಯಾವಾಗ್ಲೂ ಸಾಧ್ಯ ಇಲ್ಲ.
ಯಾಕೆಂದ್ರೆ ಈ ಭೋಗ ಮತ್ತು ಪ್ರಾಪಂಚಿಕ ಸಂಪತ್ತಲ್ಲಿ ತೊಡಗಿದವರಿಗೆ ಇಂಥದೆಲ್ಲ ದೊಡ್ಡ ಸಂಕಲ್ಪ ಇರೋದಿಲ್ಲ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಒಂದು ಅಧ್ಯಯನವನ್ನ ನಾವು ಮುಗಿಸ್ತಾ ಇದ್ದೇವೆ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಕೇಳ್ಬೇಕು ಅಂತಿದ್ರೆ 5 ನಿಮಿಷ ಸಮಯ ಉಂಟು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಶ್ನೆಗಳು ಕೇಳೋದಿದ್ರೆ ಹೇಳಿ. ಹರೇ ಕೃಷ್ಣ. ಕೇಳ್ತಾ ಇಲ್ಲ. ಹರೇ ಕೃಷ್ಣ. ಬುಕ್ಸ್ ನಮ್ಗೆ ಓದ್ಲಿಕ್ಕೆ ಸಿಗುತ್ತಾ? ಇದು ಭಕ್ತಿ ಶಾಸ್ತ್ರದ ಪುಸ್ತಕ ಅಂತ ಕೇಳ್ತಾ ಇದ್ದೀನಿ. ಹ್ಯಾಂಡ್ ಬುಕ್ ನಿಮಗೆ ಕಳಿಸಿದ್ದಾರಲ್ವಾ? ಎಲ್ಲರಿಗೂ ಹಾಕಿಲ್ವಾ? ಹರೇ ಕೃಷ್ಣ. ಭಕ್ತಿ ಶಾಸ್ತ್ರಕ್ಕೆ ಬೇರೆ ಯಾವ ಪುಸ್ತಕಗಳು ಇಲ್ಲ. ಅದನ್ನ ನೀವು ಕನ್ನಡದಲ್ಲಿ ಮಾಡ್ಕೊಳ್ಬೇಕು ಮಾತಾಜಿ. ನಮ್ಗೆ ಕನ್ನಡದಲ್ಲಿ ಮಾಡಿದ್ದಿಲ್ಲ ಇಲ್ಲಿ. ಹರೇ ಕೃಷ್ಣ. ನಿಮ್ಮಲ್ಲಿ ಯಾರಾದ್ರೂ ಕಂಪ್ಯೂಟರ್ ಎಕ್ಸ್ಪರ್ಟ್ ಇದ್ರೆ ಮಾಡಬಹುದು. ಹರೇ ಕೃಷ್ಣ. ಭಗವದ್ಗೀತೆ ಬುಕ್ ಓದೋದಲ್ವಾ ಮಾತಾಜಿ? ಬೇರೆ ಯಾವ ಬುಕ್ಕು ಇಲ್ಲ? ಭಗವದ್ಗೀತೆ ಇದೆ. ನೀವು ಫಸ್ಟ್ ತರಗತಿಗೆ ಬಂದಿಲ್ವಾ? ಓರಿಯಂಟೇಶನ್ ತರಗತಿಗೆ ಭಗವದ್ಗೀತೆ ಇದೆ. ಆಮೇಲೆ ಭಕ್ತಿ ರಸ ಮತ್ತು ಸಿಂಧು ಇದೆ. ಅಲ್ಲ, ನಾನ್ ಕೇಳ್ತಾ ಇರೋದು ಭಗವದ್ಗೀತೆ ಪುಸ್ತಕ ಯಥಾರೂಪ ಎಲ್ಲರ ಹತ್ರ ಇದೆ. ಬಟ್ ಇಲ್ಲಿರೋದು ಏನಂದ್ರೆ ಬೇರೆ ಬೇರೆ ವರ್ಡಿಂಗ್ಸ್ ಇಂದ ಬೇರೆ ಬೇರೆ ಕ್ವಶನ್ಗಳು ಬರ್ತಾ ಇದೆ. ಎಲ್ಲಿರೋದು? ಅದನ್ನ ಕೇಳ್ತಾ ನೀವು ಹೇಳ್ತಾ ಇರೋದು ಇದ್ರಲ್ಲಿ ನಮಗೆ ಟೀಚರ್ಸ್ಗೆ ಕೊಟ್ಟಿರುವಂತ ಪಿಪಿಟಿಗಳು. ಹರೇ ಕೃಷ್ಣ. ಅದನ್ನ ಕೇಳ್ತಾ ಇದೀವಿ. ಆ ತರ ಏನಾದ್ರು ಇದೆಯಾ ಅಂತ. ಇಲ್ಲ. ಇದು ಟೀಚರ್ಸ್ಗೆ ಕೊಟ್ಟಿರ್ತಕ್ಕಂತ ಪಿಪಿಟಿಗಳು. ಹರೇ ಕೃಷ್ಣ. ಇದ್ರದ್ದು ಏನು ಪುಸ್ತಕ ಇರೋದಿಲ್ಲ. ಮಾತಾಜಿ, ಕೃಷ್ಣ ಪ್ರಜ್ಞೆ ಅಭ್ಯಾಸದಲ್ಲಿ ವೇದಗಳ ಕರ್ಮಕಾಂಡ ವಿಭಾಗದಲ್ಲಿ ಹೇಳಿದ್ರಲ್ಲ ಮಾತಾಜಿ, ಅದೊಂದ್ಸತಿ ಇನ್ನೊಂದ್ಸತಿ ರಿಪೀಟ್ ಮಾಡ್ಬೋದಾ? ಅಂದ್ರೆ ನಾಮಕರಣ ಮಹೋತ್ಸವಕ್ಕೆ ಅಂದ್ರೆ ಇಲ್ಲಿ ಮಾಡ್ತಾ ಇದ್ದದಂದ್ರೆ ಜಾತ ಸಂಸ್ಕಾರ ಅಂದ್ರೆ ನಾಮಕರಣ, ಮತ್ತೆ ವಿವಾಹ ಸಂಸ್ಕಾರ, ಆಮೇಲೆ ಅಂತ್ಯೇಷ್ಟಿ. ಅಂತ್ಯೇಷ್ಟಿ ಅಂದ್ರೆ ಈಗ ನೋಡಿ, ಮಗು ಹುಟ್ಟಿದಾಗ ನಾಮಕರಣ ಮಾಡ್ತಾರೆ. ಇಸ್ಕಾನ್ ಸಂಸ್ಥೆಯಲ್ಲಿ ಇದ್ದವರು ಕೂಡ ಮಾಡ್ತಾರೆ. ವಿವಾಹ ಸಂಸ್ಕಾರ ಮಾಡ್ತಾರೆ ಅಲ್ವಾ? ಈ ನಮ್ಮ ಶೀಲ ಪ್ರಭುಪಾದರೆ ಎಷ್ಟೋ ವಿವಾಹವನ್ನು ಕೂಡ ಮಾಡಿಸಿದ್ದಾರೆ. ಆಮೇಲೆ ಅಂತ್ಯೇಷ್ಟಿ ಅಂದ್ರೆ ಶವ ಸಂಸ್ಕಾರ ಅದನ್ನು ಮಾಡ್ತಾರೆ ಅಲ್ವಾ? ಅದು ಎಲ್ಲ ಕರ್ಮಕಾಂಡ ವಿಚಾರಗಳೇ. ಆದರೆ ಅದನ್ನು ನಾವು ಇಸ್ಕಾನ್ನಲ್ಲಿ ಅದನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ಆದರೆ ದೇವತಾರಾಧನೆ ಮತ್ತೆ ಸ್ವರ್ಗ ಪ್ರಾಪ್ತಿ ಇದು ಇಲ್ಲ. ಯಾಕೆಂದ್ರೆ ಅದು ಭೌತಿಕದಲ್ಲಿ ಬರುತ್ತೆ. ಹರೇ ಕೃಷ್ಣ. ಏನಿಲ್ಲ ಅಂದ್ರೆ ಮುಗಿಸೋಣ. ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ 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 ಹರೇ ಹರೇ. श्री श्री राधा गोविंद की जय. श्री श्री गौर निताय की जय. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಕೂಡ